ಏರ್ಪಡಿಸುವ ಕುಯ್ಕುಯಿ ಯುವರಂಗ ಇದರಲ್ಲಿ ಭಾಗವಹಿಸಿ ಶೂರ್ಪಂಗ ಮಾನಭಂಗದ ಪ್ರಸಂಗ ಪ್ರಸ್ತುತಿಪಡಿಸಿ ತಂಡದಲ್ಲಿ ಜಬ್ಬಸುಮರವರ ಕುವರ ಶೂರ್ಪನಗಿಯ ಪಾತ್ರ ವೈವಿಧ್ಯತೆಯ ಕಾರಣದಿಂದಾಗಿ ಕೇಳುಗರ ಗಮನ ಸೆಳೆದು ಪ್ರಪ್ರಥಮ ಸ್ಥಾನವನ್ನು ಪಡೆದು ಈ ಘಟನೆ ಶ್ರೀಯುತರ ಕಲಾ ಬಾಳಿಗೆಯನ್ನು ಕಲಾ ಸೇವೆಯನ್ನು ಮತ್ತು ಸಾಹಿತ್ಯ ಸೇವೆಯನ್ನು ನೀಡುವಂತಹ ಕುಂಬಳೆ ಗಣರಾಜ ಕುಂಬಳೆಯವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಯಕ್ಷಗಾನ ಕಲಾ ವಿಭಾಗಗಳಿಗೆ ಸ್ವಾಗತವನ್ನು ಕೋರುತ್ತಾ ದಯವಿಟ್ಟು ಎಲ್ಲ ಕಲಾ ಪ್ರೇಕ್ಷಕರು ಈ ಕಾರ್ಯಕ್ರಮವನ್ನು ಕೊನೆಯ ತನಕ ವೀಕ್ಷಿಸಿ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಜೊತೆಗಾಲಿಸಿಕೊಳ್ಳಬೇಕು. ಹಾವಿನಲ್ಲಿ ಸ್ವಲ್ಪ ఎక్కువ ಸಮಸ್ಯೆಯ ಕಾರಣವಾಗಿ 2 ಗಂಟೆ ತನಕ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಬನ್ನಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಕಥಾ ಪ್ರಸಂಗವನ್ನು ಪ್ರಾರಂಭಿಸುವುದಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಅಂಬುರುವರಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಬದಿಯಳು ಅಂಬುನಿರಿ ಆತ್ಮಜೆಗೆ ಕೈ ಮುಗಿದು ತೋರಿಸಬೇಕು ಅಂತ ಹೇಳಿದವರ ಗಡ್ಡ ಬಿಟ್ಟ ಅಜ್ಜ ಇದ್ರು, ಧನುರ್ಧರರಾದಂತಹ ದ್ರೋಣರಿದ್ರು, ವೀರರಾದಂತಹ ಕೃಪರಿದ್ರು, ದುರ್ಯೋಧನಾದಿಗಳು ನಿನ್ನ ದಾಯವಾದಿಗಳು ಇದ್ರು. ಆದರೆ ಅವರೆಲ್ಲರನ್ನು ನೀನು ಚರ್ಮ ಚಕ್ಷುಗಳಿಂದ ಭೌತಿಕವಾದ ಗ್ರಹಣ ಸಾಮರ್ಥ್ಯ ಉದ್ದೀಪನಗೊಳ್ಳಬೇಕು. ಕೊನೆಗೂ ನಿನಗೆ ಯೋಗ ಮಾರ್ಗಗಳನ್ನು ಸರಿಯಾಗಿ ವಿವರಿಸಿ ಹಂತ ಹಂತವಾಗಿ ಬಿಡಿಸಿ ಆಡಿ ನಿನ್ನ ಮಾನಸಿಕವಾದ ದುಗುಡವನ್ನೆಲ್ಲ ನಿವಾರಿಸಿ ಪ್ರಖರವಾದಂಥ ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿದಾಗ ತೇವಾಂಶ ಇರುವಂತಹ ಸ್ಥಳದಿಂದ ತೇಜೋದಯವನ್ನು ಕಣ್ಣಾರೆ ಕಂಡಿದ್ದೇವೆ. ನಿನ್ನೆ ಸೂರ್ಯಾಸ್ತಮಾನವನ್ನು ಕಂಡ ಹಾಗೆ ಇವತ್ತು ಕಾಣಬಲ್ಲೆವು. ಆದರೆ ಬಂದು ಪಾರ್ಥನು ರಥವೇರೆ. ನೀನು ಕೇವಲ ಬಂದು ಏರಿದ್ದಿ ಅಂತ ಮಾತ್ರ ಅರ್ಥ ಅಲ್ಲ. ದೂ ಎನ್ನುವುದನ್ನು ಮಹಾಪ್ರಾಣ ಮಾಡಿದರೆ ಬಂಧು ಪಾರ್ಥನು ರಥವೇರೆ. ಯಾವ ಕಾರಣಕ್ಕೂ ನೀನು ಹಾನಿಗೊಳ್ಳದ ಹಾಗೆ, ಯಾವ ಕಾರಣಕ್ಕೂ ನಿನ್ನ ನರತ್ವ ದುರ್ಬಲವಾಗದ ಹಾಗೆ ನಾರಾಯಣ ಶ್ರೀರಕ್ಷಾ ಕವಚದಿಂದ ನಿನ್ನನ್ನು ಹೊದ್ದು ನಮ್ಮ ಲಕ್ಷ್ಯದವರೆಗೆ ನಿನ್ನನ್ನು ಒಯ್ಯಬೇಕಾದದ್ದು ನನಗೆ ಕರ್ತವ್ಯ. ನೀನು ಕೋಳಿಕೊಂಡದ್ದು ಹಾಗೆ. ಪರಮೇಶ ಸುಪ್ರೀತನಾದಂತಹ ಶ್ರೀಕೃಷ್ಣ, ಈ ಹೊತ್ತಿನಲ್ಲಿ ನೀನು ನನಗೆ ಸಾರಥಿ ಆಗಬೇಕು. ಹಾಗಾದರೆ ನರನ ರಥಕ್ಕೆ ಮಾತ್ರ ಸಾರಥಿ ಅಲ್ಲ, ಭಾವರಥಕ್ಕೂ ನಾನು ಸಾರಥಿ. ಹೇಗೂ 9 ದಿವಸದವರೆಗೆ ಬಂದು ಮುಟ್ಟಿಸಿದ್ದೇವಲ್ಲ ಯುದ್ಧವನ್ನು. ಈ ದಿವಸ ಒಂದು ವಿಶೇಷವಾದಂಥ ಸೂಚನೆಯನ್ನು ನಿನಗೆ ನಾನು ಕೊಡಬೇಕು. ಇಲ್ಲಿಯವರೆಗೆ ಈ ವಿಭಾಗದಲ್ಲಿ ಕೌರವರ ಪಕ್ಷದಿಂದ ಸೇನಾಧ್ಯಕ್ಷರಾಗಿ ಬಂದಿರುವ ನಿನ್ನ ಮುತ್ತಯ್ಯನಾದಂಥ ಭೀಷ್ಮರನ್ನು ನಿನಗೆ ಸಂಧಿಸುವ ಅವಕಾಶ ಪ್ರಾಪ್ತಿಯಾಗಲಿಲ್ಲ. ಹಾಗಾದರೆ ನೀನು ಕಲ್ತದ್ದನ್ನು ಪ್ರಯೋಗ ಮಾಡಿ, ನೀನು ಕಲ್ತದ್ದನ್ನು ಪ್ರದರ್ಶನ ಮಾಡಿ ಅಜ್ಜನ ಮೆಚ್ಚುಗೆಯನ್ನು ಪಡೆಯುವುದಕ್ಕೆ ಕಾತರದಿಂದ ಕಾಯುತ್ತಿದ್ದಿ ಅಂತ ನನಗೆ ಅರ್ಥ ಆಗುತ್ತದೆ. ಆದ್ದರಿಂದ ಈ ದಿವಸ ನಾವು ಅಜ್ಜನೊಂದಿಗೆ ಮುಖಾಮುಖಿ ಆಗೋಣ. ಹೇಗೂ ಅವರು ಬಿಡುವಿನಲ್ಲಿದ್ದಾರೆ. 10,000 ಮಂದಿ ಮಕುಟವರ್ಧನರ ತಲೆ ಕಡಿತೇನೆ ಅಂತ ಅವರ ಪ್ರತಿಜ್ಞೆ. ಅದನ್ನು ಸಾಧಾರಣ ಮಧ್ಯಾಹ್ನದೊಳಗೂ ಅವರು ಮುಗಿಸ್ತಾರೆ. ಇವತ್ತು ಸ್ವಲ್ಪ ಬಿಡುವಿನಲ್ಲಿದ್ದ ಹಾಗೆ ಕಾಣ್ತದೆ. ಆದರೆ ನಮಗೆ ಬಿಡುವು ಮುಖ್ಯ ಅಲ್ಲ, ಅವರು ಇಲ್ಲಿಂದ ಬಿಡುವು ಮಾಡಿಕೊಳ್ಳುವುದು ಮುಖ್ಯ. ಅದಕ್ಕಾಗಿಯೇ ಹೋರಾಟದ ಕೆಚ್ಚಿನಿಂದ, ಕ್ಷಾತ್ರ ಕರ್ಮಿಯ ವರ್ಚಸ್ಸಿನಿಂದ ನೀನು ಈ ದಿವಸ ಯುದ್ಧ ಮಾಡಬೇಕು. ಅಜ್ಜನನ್ನು ಹೇಗಾದರೂ ನೀನು ಗೆಲ್ಲಬೇಕು. ನಾನು ನನ್ನ ಅಜ್ಜನನ್ನು ಗೆಲ್ಲುವ ಹಾಗೆ ಮಾಡ್ತೇನೆ ಅಂತ ಹೊರಟವನ ಮಾನವನ್ನು ನೀನು ಉಳಿಸಬೇಕು. ಹಾಗಾದರೆ ಸಿದ್ಧನಾಗಿದ್ದೀಯಲ್ಲ? ಹೌದು, ಪ್ರತ್ಯಕ್ಷವಾಗಿ ಕಾಣಬೇಕು. ಹೌದು. ಹಾಗಾದರೆ ಈಗ ಈ ಕುದುರೆಗಳ ಬೆನ್ನನ್ನು ಮುಟ್ಟಿ ನನ್ನ ಕೈಯಲ್ಲಿರುವ ಚಮ್ಮಟಿಕೆಯನ್ನು ಆಚೆ ಈಚೆ ಲಾಘವದಿಂದ ಒಮ್ಮೆ ಬೀಸಿ ಈ ರಥದ ಗಾಲಿಗಳು ಭೀಷ್ಮರ ರಥದ ಕಡೆಗೆ ಹೋಗುವಾಗೆ ಮಾಡಲೇ?
ಸಿದ್ಧನಾಗಿದ್ದೇನೆ. ನೋಡೋಣ, ಮುಂದೆ ಹೋಗಿ ನೋಡೋಣ. ಮುರಾರನನು ನೋಡಿ ನಗುತ್ತ ಗಂಗೆಯನು ಆಯ್ 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 ಶರಣರ ಪೊರೆಯುವರೇ ಶರಣರ ಪೊರೆಯುವರೇ ನಿರತ ವ್ಯಾಮೋಹಗಳೆಷ್ಟಿರಬಹುದೀಗ ನಿರತ ವ್ಯಾಮೋಹಗಳೆಷ್ಟಿರಬಹುದೀತ ಎನ್ನುತ್ತಾಗ ಪೇಳಿದನು ನಿರತ ವ್ಯಾಮೋಹಗಳೆಷ್ಟಿರಬಹುದಿದ ಎನ್ನುತ್ತಾಗ ಪೇಳಿದನು ಮುರಾರನನು ನೋಡಿ ನಗುತ್ತ ಗಾಂಗೆಯನು ಶರಣರ ಪೊರೆಯುವರೇ ಶರಣರ ಪೊರೆಯುವರೇ ಶರಣರ ಪೊರೆಯುವರೇ ಧರ್ಮಕ್ಷೇತ್ರವಾದಂತಹ ಈ ಕುರುಕ್ಷೇತ್ರದಲ್ಲಿ ದಾಯಾದ್ಯ ಕಲಹವೇ ಕಾರಣವಾಗಿ ಘನಘೋರವಾದಂತಹ ಸಂಗ್ರಾಮವೇ ಏರ್ಪಟ್ಟು ಇಂದಿಗೆ 9 ದಿನ ಆಗಿಕೊಂಡು ಬಂತು. ಹೊತ್ತು ನೆತ್ತಿಯ ಮೇಲೆ ಬಂದಾಯ್ತು, ಹೊತ್ತು ಕಾಯುತ್ತಾ ಉಂಟು ಅಂತ ಅರ್ಥ. ಕಾಣಬಾರದೆ ಇದರಲ್ಲಿ ಒಂದು ಘನವಾದಂತಹ ಒಂದು ರಥ ನನ್ನೆಡೆಗಾಗಿ ನಿಧಾನವಾಗಿ ಸಾಗಿ ಬರುತ್ತಾ ಉಂಟು. ನೋಡಿದ್ರೆ ಪಾರ್ಥ ಸಾರಥಿ ನಮ್ಮ ಮನೆ ದೇವರು ಕಾಣಿಸ್ತಾ ಇದ್ದಾನೆ. ಎಷ್ಟು ಚಂದ ನೋಡಿ, ಆ ಬೆಳ್ಳಗಿನ ಬಣ್ಣದ ಕುದುರೆಗಳು, ಆ ಕುದುರೆಗಳನ್ನು ಅವನು ಬೋಳೈಸುವಂತಹ ರೀತಿ ಬಹಳ ದಿವ್ಯವಾದಂತಹ ರಥ ಅಂತ ನಾನು ಕೇಳಿದ್ದೇನೆ. ಅಗ್ನಿದತ್ತವಾದದ್ದಂತೆ ಅದು. ಅದರ ಮೇಲೆ ಕಪಿಧ್ವಜ, ಸಾಕ್ಷಾತ್ ಕಪಿಯಾದಂತಹ ಕಪಿವೀರನಾದಂತಹ ಆಂಜನೇಯನೇ ಅಲ್ಲಿ ಮಂಡಿಸಿದ್ದಾನೆ. ಇಂತಹ ವಿಶಿಷ್ಟವಾದಂತಹ ರಥವೊಂದು ನನ್ನೆಡೆಗೆ ಸಾಗಿ ಬರ್ತಾ ಉಂಟು. ಅದರಲ್ಲಿ ಕುಳಿತ ದೇವರನ್ನು ನೋಡುವುದೇ ಒಂದು ಚಂದ. ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಹಾಗಂತ ಚಮ್ಮಟ್ಟಿಗೆ ಆಡಿಸುವುದು ನೋಡಿದ್ರೆ ಇವ ಆಡಿಸ್ತಾನೆ ಅಂತ ಗೊತ್ತಾಗ್ತದೆ. ಮುರಮಥನ ಅಲ್ವ ಅವನು. ಮೊಮ್ಮಗನಾದಂತಹ ಅರ್ಜುನನಿಗೆ ಸಾಕಷ್ಟು ಬೋಧನೆಯನ್ನು ಮಾಡಿದ್ದಾನೆ. ಅವನ ಹೃದಯ ಮಥನವನ್ನೇ ಮಾಡಿದ್ದಾನೆ. ನಮ್ಮ ಮೊಮ್ಮಗನಿಗೆ ಆದದ್ದು ಅಷ್ಟೇ. ಮೊದಲಿಗೆ ಆದದ್ದು ಈ ಮುರಪಾಶವೇ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ತನ್ನ ರಥ ಬಂದು ನಿಂತ ನಂತರ ಶತ್ರುಪಾಳ್ಯದಲ್ಲಿರುವವರೆಲ್ಲರೂ ತನ್ನ ಬಂಧುಗಳು ಅಂತ ಅನ್ನಿಸಿತಂತವನಿಗೆ. ಅವ ಬೋಧನೆ ಮಾಡುವುದು ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಸಂಘದಿಂದಲೇ ಎಲ್ಲವೂ ಹುಟ್ಟಿಕೊಳ್ಳುವುದು ಅಂತ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅಸಂಗ ಶಸ್ತ್ರ ದೃಢೇನ ಚಿತ್ವ. ಅಸಂಗವೇ ಇದಕ್ಕಿರುವಂತಹ ಪರಿಹಾರ ಅಂತ ಹೇಳ್ತಾನೆ. ಇದನ್ನು ಬೋಧಿಸುವವನವನೇ. ಯಾರು ತನ್ನ ಭಾವನಿಗೆ ಬಂಡಿಯ ಬೋವನಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೋ ಅವನೇ ಹೇಳುವುದು. ದಿನನಿತ್ಯದಲ್ಲಿ ಭಾವ ಭಾವ ನನ್ನ ಅತ್ತೆ ಮಗನೇ ಅಂತಲೇ ಕರೆಯುತ್ತಾ ಬಾಂಧವ್ಯ ಎನ್ನುವುದು ಒಂದು ಕಟ್ಟುಪಾಡು ಅಂತ ಬೋಧಿಸುವವನವನು. ಕಟ್ಟುಪಾಡನ್ನು ಕಡಿಯುವುದು ಹೇಗೆ? ಅಸಂಗ ಶಸ್ತ್ರದಿಂದ ಅಂತ ಹೇಳ್ತಾನೆ. ಶಸ್ತ್ರದ ಅಸಂಗದಿಂದಲೋ ಅಸಂಗವೆನ್ನುವ ಶಸ್ತ್ರದಿಂದಲೋ ಏನೋ ಗೊತ್ತಿಲ್ಲ. ಅವನ ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ್ದಾನೆ.
ಶಸ್ತ್ರದ ಸಂಘವನ್ನೇ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಅಸಂಗವೆನ್ನುವುದೇ ಒಂದು ಶಸ್ತ್ರ ಅಂತ ಅವ ಬೋಧನೆ ಮಾಡ್ತಾನೆ. ಹಾಗಾದ್ರೆ ಯುದ್ಧ ಮಾಡ್ಲಿಕ್ಕೆ ಯಾಕೆ ಹೊರಟದ್ದು? ಯುದ್ಧವನ್ನು ಪ್ರೇರಿಸುವುದು ಯಾಕೆ? ಏನು ಎಲ್ಲವೂ ಅವನ ಲೀಲೆ. ಹಾಗಾಗಿ ನಾನು ನಗು ಬರುದು. ಒಂದು ಕಡೆಯಿಂದ ಯುದ್ಧವನ್ನು ಬೇಡ ಅಂತ ಹೇಳ್ತಾನೆ, ಇನ್ನೊಂದು ಕಡೆಯಿಂದ ಯುದ್ಧವೇ ನಡೆಯಲಿ ಅಂತ ಕುದುರೆಗಳನ್ನು ಬೋಳೈಸ್ತಾನೆ. ಅಥವಾ ರಥಿಕನಾದಂತಹ ಅರ್ಜುನನನ್ನು ತಾನು ಸಾರಥಿಯ ಸ್ಥಾನದಲ್ಲಿದ್ದು ಪ್ರೇರಿಸ್ತಾನೆ. ಇದಕ್ಕೆ ದೇವರಾಟ ಅಂತ ಹೇಳುದು. ನಮ್ಮಂತಹ ವೀರರಿಗೆಲ್ಲ ಇದು ಕಣ್ಣಿಗೆ ಹಬ್ಬ. ನಾನಂತೂ 9 ದಿವಸದಿಂದ ಹಠ ತೊಟ್ಟು ಒಂದು ಪ್ರತಿಜ್ಞೆಯ ಬದ್ಧತೆಯಿಂದ 10,000 ಮಂದಿ ಮಕುಟವರ್ಧನರ ತಲೆಯನ್ನು ಕೆಳಕ್ಕೆ ಕೆಡಗುತ್ತಾ ಇದ್ದೇನೆ. ಇವತ್ತಿಗೂ ಒಂದು ಬಗೆಯ ತೃಪ್ತಿ ಉಂಟು. ಆಳುಗಳು ಲೆಕ್ಕ ಮಾಡಿ ಹೇಳಿದ್ದಾರೆ ತಲೆ ಲೆಕ್ಕದಲ್ಲಿ ಅಷ್ಟಾಗಿದೆ ಅಂತ. ಆದ್ದರಿಂದ ನನ್ನ ಎದುರೇ ಬರ್ತಾ ಇರುವವರೊಂದಿಗೆ ಯುದ್ಧ ಮಾಡಬೇಡ ಅಂತ ಕೇಳಿದ್ರೆ ನೋಡ, ಶಂಖ ಊದಿದ ಮೇಲೆ ಆರಂಭ ಮಾಡುವ. ಈಗ ಶಂಖ ಊದಲಿಲ್ಲಲ್ಲ, ಹಾಗಾಗಿ ಊದುವ ಶಂಖವನ್ನು ಊದುವುದಕ್ಕಾಗಿ ನಾನು ಒಂದಿಷ್ಟು ಸಿದ್ಧನಾಗಬೇಕು ಅಂತ ಇದ್ದೇನೆ. ನನಗೂ ಒಂದಿಷ್ಟು ಮಾತನಾಡಬೇಕು ಅಂತ ಉಂಟು. ದೇವರು ಯುದ್ಧ ರಂಗದಲ್ಲಿ ಮಾತನಾಡುವುದಿಲ್ಲ ಅಂತ ಮೌನ ವ್ರತ ಮಾಡಿದ್ದು ನಮಗೆ ಗೊತ್ತಿಲ್ಲ. ನಾವು ಅನೇಕ ಬಾರಿ ಅನೇಕರಲ್ಲಿ ಕೇಳಿದ ಪ್ರಶ್ನೆಗಳೇ ನಮಗೆ ಆಗಾಗ ಹೃದಯದಲ್ಲಿ ಹುಟ್ಟಿ ಬರುವುದು. ಸರಿಯಾದವರಿಂದ ಉತ್ತರ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಬಂದ್ರೆ ಮಾತ್ರ ಅಲ್ವ ಸಮಾಧಾನ ಆಗುವುದು. ಹಾಗಾಗಿ ಇನ್ಯಾವಾಗ ಕೇಳುವುದು ಅಲ್ವಾ? ಆದ್ದರಿಂದ ಇವತ್ತೇ ಕೇಳಬೇಕು ಅಂತ. ಹಾಗಾಗಿ ತಿಳ್ಕೊಳ್ಬೇಕು ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ಇದರ ಹಿನ್ನೆಲೆಯ ಉದ್ದೇಶ ಏನು. ಹೇಳಿಯಾನ ಉತ್ತರ ಹೇಳಿಯಾನ ಅಂತ ಕಾಣ್ತದೆ. ಯಾಕೆಂದ್ರೆ ನಮ್ಮನ್ನು ಆ ರೀತಿಯಲ್ಲಿ ಅಲಕ್ಷ್ಯ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಭಕ್ತರಲ್ವಾ, ಚಿನ್ಮಯನಿಗೆ ನಾವು ಆತ್ಮನಿವೇದಕರು. ಹಾಗಾಗಿ ನಮ್ಮಲ್ಲಿ ಮಾತನಾಡದೆ ಇರ್ಲಿಕ್ಕಿಲ್ಲ. ಮಾತಾಡಿಸ್ತೇನೆ ಚಿನ್ಮಯ ನಮೋ ನಮಃ. ಪ್ರತಿ ನಮಸ್ಕಾರ. ಚಿನ್ಮಯನಿ ಮಾತಾಡುವುದಕ್ಕೆ ಲಾಲಿಬುದು ಪುಣ್ಯವಂತಗಿ ಘೋರಾರಣ್ಯಗಳು ಪಟ್ಟಣಗಳು ಚಿನ್ಮಯನಿ ಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣೆ ಹೊನ್ನಗುದು ಮಣ್ಣಿಗೆ ಹೊನ್ನಗುದು ಚಿನ್ಮಯನೆ ಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳು ಮಣ್ಣಿಗೊನ್ನಗುದು ಪುಣ್ಯಹೀನಗೆ ರಾಜ್ಯ ಕಾನನವು ಪುಣ್ಯಹೀನಗೆ ರಾಜ್ಯ ಕಾನನವು ಮತ್ತೆ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವುದು ಚಿನ್ನಗಳು ಮೃತ್ತಿಗೆಗಳಂತೆ ತೋರುವುದು ಚಿನ್ಮಯನೇ ಲಾಲಿಬುದು
ಭೀಷ್ಮರು. ಪಾದಕಾನತನಾಗಿದ್ದೇನೆ. ಛೇ, ನಿಮ್ಮನ್ನು ಎಬ್ಬಿಸುವುದು ಕಷ್ಟ. ಅಲ್ಲ, ನಿಮ್ಮ ಮಟ್ಟಕ್ಕೆ ನಾನು ಎಷ್ಟು ದೊಡ್ಡವ ಅಂತಂದ್ರೆ ನಮ್ಮವೇ ಆದಂತಹ ಗಂಗೆಯ ಜನಕನಂತೆ. ಹಾಗೆ ಹರಿಪಾದ ನಖದಿಂದ ಉದಿಸಿ ಬಂದಳು ಗಂಗೆ ಅಂತ ನಾವು ಪುರಾತನ ಸಂಬಂಧ ಅಲ್ವ, ಆ ರೀತಿಯ ಸಂಬಂಧ ಉಂಟು. ಹಾ, ಆದ್ದರಿಂದ ಪಾದಕ್ಕೆ ನಮಸ್ಕಾರ. ಸರಿಯಪ್ಪ. ಅಲ್ಲದೆ ಹಾ, ಮೂಲ ರೂಪವಾದಂತಹ ವಾಸುದೇವ ತತ್ವ ಹಾ, ಅದನ್ನು ನಾವು ಸದಾ ನಂಬಿದವರು. ಹಾ, ದ್ವಾದಶಾಕ್ಷರಿ ಮಂತ್ರವನ್ನು ಜಪ ಮಾಡುವವು. ಹಾ, ಆದ್ದರಿಂದ ಯಾವುದು ಧ್ಯೇಯವಾದಂತಹ ತತ್ವ ಇದೆಯೋ ಹಾ, ಅದುವೇ ವ್ಯಕ್ತ ಸ್ವರೂಪದಲ್ಲಿ ಎದುರು ಬಂದಾಗ ಓಹೋ, ಒಮ್ಮೆ ನಮಸ್ಕರಿಸಿದರೆ ತಪ್ಪಿಲ್ವಲ್ಲ. ಏನೂ ಇಲ್ಲ. ದೇವರೇ ಓ, ದೇವರೇ ಅಂತ ಹೇಳಿದ್ ಯಾಕೆ? ಕಾರಣ ಇಲ್ಲದೆ ಹೇಳಲಿಕ್ಕಿಲ್ಲ ನೀವು. ಅದು ಹುಟ್ಟಿಕೊಂಡ ಒಂದು ಉದ್ಗಾರ. ಹಾ, ನಾವೆಲ್ಲ ಸಾಮಾನ್ಯ ಮನುಷ್ಯರು, ಯಾವತ್ತೂ ಸಮಸ್ಯೆಯಲ್ಲೇ ಬಿದ್ದು ಒದ್ದಾಡುವವರು. ಹಾ, ಆದ್ರೆ ದೇವರು ಹಾಗಲ್ಲ. ಹಾ, ದೇವರಿಗೊಂದು ಲಾಘವ ಅಂತ ಉಂಟು. ಹಾ. ಏನು ಸಮಸ್ಯೆ ಇದ್ರೂ ಕೂಡ ಅದರಿಂದ ಪಾರಾಗುವ ಸಾಮರ್ಥ್ಯ ಉಂಟು. ಹಾಗಾದ್ರೆ ಏನು ಸಮಸ್ಯೆ ಇಲ್ಲದ ದೇವರಿಗೆ ಒಂದು ಸಮಸ್ಯೆ ತಾಗಿಸಿ ನೋಡುವಂತ ನಿಮ್ಮ ಅಭಿಪ್ರಾಯವ? ಅಲ್ಲ, ನಮಗೆ ಕಾಣುವುದು ಕೆಲವೊಮ್ಮೆ ಹಾ. ಇದು ಎಲ್ಲ ಯಾಕೆ ಅಂತ. ಯಾಕೆಂದ್ರೆ ನಮಗಾದ್ರೆ ಬೇಕು ಬೇಕು ಅಂತ ಉಂಟು. ಹಾ, ಆದ್ರೆ ದೇವರಿಗೆ ಹಾಗಿಲ್ಲಲ್ಲ. ಬೇಕು. ದೇವರೆಲ್ಲ ಚಿನ್ಮಯರು ಅಂತ ಕೇಳಿದ್ದೇವೆ. ಹಾ, 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 ಹಾ. ನಮಗಾದ್ರೆ ನಾವು ಮುಟ್ಟಿದ, ನಾವು ಮೆಟ್ಟಿದ, ನಾವು ಹುಟ್ಟಿದ ಮಣ್ಣಿನ ಸಂಬಂಧ ಉಂಟು ಮೃಣ್ಮಯರು ಅಲ್ವೋ. ಹೌದು. ಪಂಚಭೂತಾತ್ಮಕವಾದಂತಹ ಶರೀರ ನಮ್ಮನ್ನು ಈ ಕಡೆಗೆ ಎಳೀತದೆ. ಹಾ, ಕಾಲಿಗೆ ಗುಂಡು ಕಟ್ಟಿ ನೀರಿನಲ್ಲಿ ಮುಳುಗಿದವನ ಹಾಗೆ ಹಾ. ಮೇಲಕ್ಕೆ ಏಳ್ಲಿಕ್ಕೆ ಬಿಡುವುದಿಲ್ಲ, ಆಗುವುದೇ ಇಲ್ಲ. ಮೇಲೆ ದಡ ಸೇರ್ಲಿಕ್ಕೆ ಬಿಡುವುದಿಲ್ಲ. ಹಾ. ಆದ್ರೆ ದೇವರು ಹಾಗಲ್ಲ ಅಂತ. ದೇವರಿಗೊಂದು ಲಘಿಮಾ ಕೌಶಲ ಉಂಟಂತೆ. ಕಲ್ಪನೆ ಸರಿಯಾಗಿಯೇ ಇದೆ ನಿಮ್ಗೆ. ಅಲ್ವಾ. ಓಹೋ. ಆದ್ರೆ ನಮಗೆ ಕಾಣುವುದು ಹಾ. ಇಷ್ಟೆಲ್ಲ ಇರುವಾಗಲೂ ಕೂಡ ನಮ್ಮಲ್ಲಿರುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಹಾ. ದೇವರು ಸ್ವಲ್ಪ ಮನಸ್ಸು ಮಾಡ್ಯಾರ. ಹಾಗಾದರೆ ಒಂದು ಚಿನ್ಮಯ ಮೃಣ್ಮಯ ಈ ಅಂತರವನ್ನು ನೀವು ಇಟ್ಟುಕೊಂಡದ್ದು ಮಣ್ಣಿನ ಪಾತ್ರೆಯನ್ನು ಬೆಳಕಿನ ಮುಂದೆ ಒಡ್ಡಿ ಅದರೊಳಗೆ ಏನುಂಟು ಏನಿಲ್ಲ ಅಂತ ವ್ಯಕ್ತಗೊಳಿಸುವ ಉದ್ದೇಶ, ಒಂದು ಮುಚ್ಚಳ ತೆಗಿಲಿಕ್ಕೆ. ಸರಿ ಸರಿ ಸರಿ. ದೇವರೇ, ಓ, ಕೆಲವು ಜಿಜ್ಞಾಸೆ ಇದ್ದವರಿಗೆ ಉತ್ತರ ಕೊಡ್ತೀರಿ ಅಂತ ಕೇಳಿದ್ದೆ. ಅಯ್ಯೋ, ಅದು ಅಜ್ಞಾನದ ಲಕ್ಷಣ ಏನಲ್ವಲ್ಲ. ದೇವರೇ, ಮೊಮ್ಮಗನಾದಂತಹ ಅರ್ಜುನನಿಗೆ ಬೇಕಾದಷ್ಟು ಬೋಧನೆಯನ್ನು ಮಾಡಿದವನು ನೀನು. ಆದ್ದರಿಂದ ಅಲ್ಲಿಯೇ ಸನ್ನಿಧಾನದಲ್ಲಿ ಒಂದೆರಡು ಪ್ರಶ್ನೆ. ನಮ್ಮ ಕಣ್ಣಿಗೆ ಕಾಣುವಾಗ ಒಬ್ಬ ಪುಣ್ಯವಂತ ಇದ್ದಾನೆ ಅಂತಾದ್ರೆ, ಪುಣ್ಯವಂತರು ಪಾಪಿಗಳು ಅಂತ ಲೋಕದಲ್ಲಿ ಎರಡು ಪ್ರಭೇದ. ಈಗ ನೀವು ಕೈ ಹಾಕುವಾಗ ದೊಡ್ಡ ಜೇನಿನ ಹುಟ್ಟಿಗೆ ಕೈ ಹಾಕಿದ್ದೀರಿ ನೀವು. ಹಾಗಾಗ್ತದ? ಯಾಕಂದ್ರೆ ನೀವು ಅದನ್ನು ಪೂರ್ತಿ ಹಿಂಡಬಲ್ಲ ಪ್ರತಿಭಾಶಾಲಿಗಳು ಅಂತ ಬಲ್ಲೆ ನಾನು. ಅಲ್ಲ, ಆದರೂ ನಾವು ತಿಳಿದದ್ದು ಸಾಲದು ಅಂತಲೇ ಇರುವುದು ನಮ್ಮ ಹತ್ರ. ದೊಡ್ಡವರು ಸಿಕ್ಕಿದಾಗ, ತಿಳಿದವರು ಸಿಕ್ಕಿದಾಗ, ಆಸಕ್ತರು ಸಿಕ್ಕಿದಾಗ ಇದನ್ನು ಸದಾ ಕೇಳುತ್ತಲೇ ಬೆಳೆದು ಬಂದವ ನಾನು. ಹಾಗಾಗಿ ನೀನೀಗ ಎದುರಾಗಿ ಸಿಕ್ಕಿದ್ದ ಒಂದು ಪ್ರಶ್ನೆ ಕೇಳಿಬಿಡುವ ಅಂತ ಈ ಕುತೂಹಲಕ್ಕೆ. ಪುಣ್ಯವಂತರು ಅವರಿಗೆ ಎಷ್ಟೇ ಕಷ್ಟ ಬರಲಿ ಅವರು ಚೊಕ್ಕ ಚಿನ್ನವಾಗಿ ಹೊರ ಬರ್ತಾರೆ. ಅವರನ್ನು ಕಾಡಿಗೆ ಗಳಿಸಿದ್ರೆ ನಗರದಲ್ಲಿದ್ದವರಿಗಿಂತ ಸುಖವಾಗಿರ್ತಾರೆ. ಅವರು ಸಹಸ್ರ ಭೋಜನ ಮಾಡಿಸ್ತಾರೆ ಅಲ್ವಾ. ಅವರಿಗೆ ಹೊಟ್ಟೆಗಿರಬಾರದು ಅಂತ ಕಾಡಿಗೆ ಗಳಿಸುವುದು. ಕಾಡಿಗೆ ಹೋದ್ರು ಇನ್ನೊಬ್ಬರ ಹೊಟ್ಟೆ ತುಂಬಿಸುವಷ್ಟು ಸಾಮರ್ಥ್ಯದ ಇರ್ತದೆ. ನಗರದಲ್ಲಿ ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಸುಖವಾಗಿ ಅಲ್ಲಿರ್ತಾರೆ. ಬೇರಿಗೆ ಬಂಡೆಗೆ ತಲೆ ಕೊಟ್ಟು ನಿದ್ದೆ ಮಾಡ್ತಾರೆ. ಅವರು ಮಣ್ಣು ಮುಟ್ಟಿದ್ರು ಚಿನ್ನ ಆಗ್ತದೆ. ಅಲ್ಲಿ ಬೇರಿನ ಬೊಡ್ಡೆಗೆ ತಲೆ ಕೊಟ್ಟು ಮಲಗಿ ಗೊರಕ್ಕೆ ಹೊಡೆಯುವಾಗ ಹೌದು ಈ ಊರಿನಲ್ಲಿ ನಿದ್ದೆಗೆಟ್ಟವನಿಗೂ ಕೇಳ್ತದೆ. ಕೇಳುತ್ತದೆ. ಈಗ ಅದನ್ನೇ ಹೇಳುವುದು ನಾನು. ಪಟ್ಟಣದಲ್ಲಿ ಇರ್ತಾರಲ್ಲ ಕೆಲವರು, ತಾವು ಪಟ್ಟಣದಲ್ಲಿ ಇದ್ದೇವೆ ಅಂತ ಅವರಿಗೆ ಸುಖ ಪಡ್ಲಿಕ್ಕೆ ಉಪಾಯ ಇಲ್ಲ. ಯಾಕೆ ಉಪಾಯ ಇಲ್ಲ? ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ರು ನಿದ್ದೆ ಬರುವುದಿಲ್ಲ. ಒಬ್ಬ ಹೇಳಿದ್ದಾನಂತೆ, ಯಾಕೆ ನಿದ್ದೆ ಬರುವುದಿಲ್ಲ, ಮೈಗೇನೋ ಒತ್ತಿದಾಗ ಆಗ್ತಾ ಉಂಟು. ನೋಡುವಾಗ 7 ಶಯನಿಗಳ ಮೇಲೆ ಅಂದ್ರೆ ಹಾಸುಗೆಗಳ ಮೇಲೆ ಮಲಗಿದ್ದಾರೆ. ತೆಗೆದು ನೋಡಿದ್ರೆ ಏನುಂಟು ಅಡಿಯಲ್ಲಿ? ಕಲ್ಲುಂಟೋ, ಬಂಡೆ ಉಂಟೋ, ಮರ ಉಂಟೋ, ಮತ್ತೇನು ಇರಲಿಲ್ಲ, ಒಂದು ಕೂದಲಿತ್ತಂತೆ. ಅವನಿಗೆ ಸುಖ ಸಿಗದೇ ಇರುವುದಕ್ಕೆ ಈ ಸಂಗತಿಯೇ ಕಾರಣವಾಯ್ತು. ಒಂದು ಕೂದಲು, ಅದುವೇ ಅವನಿಗೆ ಕಷ್ಟಕ್ಕೆ ಕಾರಣ ಆಯ್ತು. ಹಾಗಾದ್ರೆ ಪಾಪಿಯಾದವನು ಕೆಲವೊಮ್ಮೆ ಹೇಳ್ತಾ ನೋಡು, ಪ್ರಾಣ ಕಳ್ಕೊಳ್ಳಿಕ್ಕೆ ಅಂತ ಸಮುದ್ರಕ್ಕೆ ಹೋದ್ರು ಮೊಳಕಾಲ ಮಟ್ಟ ನೀರು. ಅವ ಚಿನ್ನವನ್ನೇ ಮುಟ್ಟಿದ್ರು ಮಣ್ಣೆ ಆಗುದು. ಅಂದ್ರೆ ಸುಖ ಸಿಗುವುದಿಲ್ಲ ಅಂತ ಅರ್ಥ. ಏನೋ ಇರಬೇಕಿದ್ರಲ್ಲಿ. ನಾವೆಲ್ಲ ನಂಬಿದ್ದ ಹಾಗೆ ಪಾಪ ಪುಣ್ಯಗಳೇ ಕಾರಣ, ಕರ್ಮದ ಗಂಟು ಹೊತ್ತುಕೊಂಡು ಬರುವುದು, ಬೆನ್ನಲ್ಲಿ ಕಟ್ಟಿದ ಬುತ್ತಿ ಉಂಡೆ ಮುಗಿಸಬೇಕಷ್ಟೇ, ಅಲ್ಲದಿದ್ರೆ ಬೇರೆ ದಾರಿ ಇಲ್ಲ. ಚಿನ್ಮಯನೇ, ಚಿನ್ಮಯನೇ ಪ್ರಶ್ನೆಯ ಅಲ್ಲ,
ಚಿನ್ಮಯನೇ ಅಂತ ಕೇಳಿದ್ದು ಯಾಕೆಂದ್ರೆ ಅಲ್ಲ ಇದೆಲ್ಲ ಯಾಕೆ ಹೀಗೆ ಆಗ್ತದೆ? ನಮಗೊಂದು ಸಮಾಧಾನ ಉಂಟು. ಏನು ಸಮಾಧಾನ? ಇಲ್ಲವೇ ಈವರೆಗೆಲ್ಲ ಹೇಳಿದ್ದೆ, ಪುಣ್ಯ ಮಾಡಿದವರಿಗೆ ಅವರು ಏನು ಮಾಡಿದ್ರು ಒಳ್ಳೇದೇ ಆಗ್ತದೆ, ಪುಣ್ಯದ ಫಲ. ಪಾಪ ಮಾಡ್ತಾರೆ ಕೆಲವರು, ಪಾಪ ಮಾಡಿದ್ದಕ್ಕೆ ಪಾಪದ ಫಲ. ಆದರೆ ಪ್ರಪಂಚದಲ್ಲಿ ಇದಕ್ಕಿಂತ ಭಿನ್ನವಾದ ಕೆಲವೆಲ್ಲ ಉಂಟು. ನಾವು ಚಿನ್ಮಯರು ಅಂತ ಹೇಳುವ ಬೇರೆ ಶಕ್ತಿಗಳು ಕೂಡ ಉಂಟು. ಅವರ ಕುರಿತು ಯೋಚನೆ ಮಾಡಿದ್ರೆ ಅದನ್ನು ಹೇಳಿಬಿಡ್ತೇನೆ. ಲೋಕದಲ್ಲಿ ಎಷ್ಟೋ ಜನ ನಾವೆಲ್ಲ ನಂಬುವ ಮೂರು ಮೂರ್ತಿಗಳು ಅವರಿಗೂ ಇದೇ ರೀತಿಯಾದಂತಹ ಪಾಡಿದ್ದ ಹಾಗೆ ಕಾಣುವುದಿಲ್ಲ. ನೀವೀಗ ಭೂಮಿಯ ಮೇಲಿಂದ ತೆವಳಿ ತೆವಳಿ ಈಗ ನೀವು ಅಂತರಿಕ್ಷ ಮೃಣ್ಮಯರು ಮಾತ್ರ ಅಲ್ಲ, ಇವರು ಚಿನ್ಮಯರೇ ಅಂತ ಒಂದು ಪ್ರಶ್ನೆ ಬಂದುಬಿಡು. ಎಲ್ಲ ವಿಚಿತ್ರವೇ. ಸೃಷ್ಟಿ ಮಾಡುವ ಬ್ರಹ್ಮ ಅವನಿಗೇನಾದ್ರೂ ಬಿಡುವುಂಟಾ? ಬಿಡುಗಡೆ ಉಂಟಾ? ಇಲ್ಲ. ಅಲ್ಲ, ಉಂಟು ಅಂತ ಕೇಳಿದ್ರೆ ಸುಲಭದಲ್ಲಿ ಇಲ್ಲ. ಅವನ ವೃತ್ತಿ ಅದು ಅಲ್ಲ, ಅವಿರತ ಮಾಡಲೇಬೇಕು. ಅವನಿಗೆ ಕರ್ತವ್ಯ ನಿರತ ಸೃಷ್ಟಿ ಮಾಡುತ್ತಲೇ ಇರುವುದು. ಅದು ಎಂತೆಂತಹ ಸೃಷ್ಟಿ ಅಲ್ವಾ? ಹಲವು ಬಗೆಯ ಸೃಷ್ಟಿಗಳು. ಕೆಲವೊಮ್ಮೆ ಅವನನ್ನೇ ನುಂಗಲಿಕ್ಕೂ ಬರ್ತವೆ ಅಲ್ವಾ? ಮಾಡಿದ ಸೃಷ್ಟಿಯೇ ಅವನನ್ನು ನುಂಗಲಿಕ್ಕೆ ಬರ್ತದೆ. ಇಂತಹ ತಾಪಕ್ಕೊಳಗಾಗುವ ಒಂದು. ಆಮೇಲೆ ಇನ್ನೊಬ್ಬ ಇದ್ದ ಲಯಕಾರಿ ಅಂತ. ಒಬ್ಬ ಸೃಷ್ಟಿಕರ್ತ, ಒಬ್ಬ ಲಯಕರ್ತ. ಈಶ್ವರ ದೇವರ ಬಗ್ಗೆ ಈಶ್ವರ ದೇವರು ಲಯ ಮಾಡ್ಲಿಕ್ಕೆ ಹೋಗಿ, ಒಂದು ಲಯಕ್ಕೆ ತರಲಿಕ್ಕೆ ಹೋಗಿ ಅವನು ಪಟ್ಟ ಪಾಡು ಹೇಳಿತೀರು. ಯಾವುದರ ಬಗ್ಗೆ? ಬ್ರಹ್ಮನಿಗೆ 5 ತಲೆ ಇತ್ತು. 5 ತಲೆಯಲ್ಲಿ ಒಂದು ತಲೆ ಹೋಯ್ತಲ್ಲ, ಹೋಯ್ತು. ಶಾರದೆಯನ್ನು ವಿವಾಹವಾದದ್ದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋದ, 5ನೇ ತಲೆಯನ್ನು ಚಿವಿಟ್ಟಿದ ಪರಿಣಾಮವಾಗಿ ಬ್ರಹ್ಮಕಾಲ ಬಹಳ ದೊಡ್ಡದಲ್ವ? ಶಿವನು ಭಿಕ್ಷಕ್ಕೆ ಬಂದ, ನೀಡುಬಾರೆ ಅಂತ ಹೇಳಿಕ್ಕೆ ಶುರು ಮಾಡಿ ಜನ ಅಲ್ವಾ? ಅಂದ್ರೆ ಭಿಕ್ಷಾಟನೆ ಮಾಡಬೇಕಾದ ಪರಿಸ್ಥಿತಿ ಶಿವನಿಗೆ ಬಂದ. ಲೋಕಪಾಲಕರಾದಂತಹ ದೇವತೆಗಳು ಕೂಡ ಏನು ಸೌಖ್ಯದಲ್ಲಿ ಇಲ್ಲ ನಮ್ಮ ತಿಳಿದ ಪ್ರಕಾರ. ಇವರೆಲ್ಲರೂ ಚಿನ್ಮಯರು ಅಂತ ಅರ್ಥ, ನಮ್ಮ ಹಾಗಲ್ಲ. ಹಾಗಾದ್ರೆ ಇವರಿಗೆ ಯಾವ ಪಾಪ ಯಾವ ಪುಣ್ಯ, ಯಾಕೆ ಹೀಗಾಗ್ತದೆ? ಪ್ರಶ್ನೆ ಸರಿ. ಅಷ್ಟು ಮಾತ್ರವಾ? ಮತ್ತೆ ಹೇಳ್ಬೋದಲ್ಲ. ಈಗ ಮಧ್ಯದಲ್ಲಿ ಏನೋ ಒಂದು ಕೊಂಡಿ ತಪ್ಪಿಸಿದ್ದೀರಿ ನೀವು. ಏನೋ ಒಂದು ಹೇಳ್ಬೋದಲ್ಲ. ಆದಿ ಹೇಳ್ತೀರಿ, ಹೌದು. ಅಂತ್ಯ ಹೇಳ್ತೀರಿ, ಹೌದು. ಈ ಮಧ್ಯದನ್ನೊಂದು ಬಿಟ್ರು ಅಂತ. ಮಧ್ಯಂ ತಿಷ್ಠತಿ ಮಾಧವ ಅಂತ ಇದ್ದಾನಲ್ಲ, ನೀನೇನು ಸಾಮಾನ್ಯ? ನಾನು ಇದ್ದೇನ? ನೀನು ಧರಿಸಿದ ರೂಪಗಳೆಷ್ಟು ದೇವರೇ? ಧರಿಸಿದೆಯ ಮತ್ಯಾದಿ ರೂಪುಗಳ ಧರಿಸಲಿಲ್ವೇ? ನೋಡು ಕೃಷ್ಣ, ಧರಿಸಿದೆಯ ಮತ್ಸ್ಯಾದಿ ರೂಪುಗಳ ನೋಡೀಗ ಮತ್ಸ್ಯಾದಿ ರೂಪುಗಳ ನೋಡು ಈಗ ನರನ ಸಾರಥಿಯಾದ ವಿಧಿಯನೇನೆಂಬೆ, ನರನ ಸಾರಥಿಯಾದ ವಿಧಿಯನೇನೆಂಬೆ, ಕುರುಪತಿಯ ದುಷ್ಕರ್ಮವೇಗೆ ನಿಂದಿಪುದು, ಕುರುಪತಿಯ ದುಷ್ಕರ್ಮವೇಗೆ ನಿಂದಿಪುದು, ಧರೆ ಚತುರ್ಧ
ಚತುರ್ದಶ ಪೊರೆವ ಮಹಿಮಗಿಂತಾಗಿ ಕುರುಪತಿಯ ದುಷ್ಕರ್ಮವೇಕೆ ನಿಂದಿಪುದು ದರೆ ಚತುರ್ದಶ ಪೊರೆವ ಮಹಿಮಗಿಂತಾಗಿ ಧರಿಸಿದೆಯ ಮತ್ಸ್ಯಾದಿ ರೂಪುಗಳ ನೋಡು ಈಗ ನರನ ಸಾರಥಿಯಾದ ವಿಜಯನೇ ನಂಬಿ ಕೃಷ್ಣ ಕೃಷ್ಣ ಗಂಗಾ ಸುತ್ತರೆ ನೋಡು, ಆ ಚಿನ್ಮಯನಾದಂತಹ ನೀನೂ ಕೂಡ ಆ ಈ ಮುರದ ಒಳಗೆ ಬಂಧಿತನಾಗಿದ್ದೀಯೋ ಅಂತ ಕಾಣುವುದು ನನಗೆ. ನಿಮಗೆ ಕಾಣ್ತದ ನಿನ್ನನ್ನು ಮುರಮಥನ ಅಂತ ನಾವೆಲ್ಲ ಕರೆಯುವುದು. ಹೌದು. ಎಲ್ಲ ಬಂಧನಗಳಿಂದಲೂ ಕೂಡ ಮುಕ್ತನಾಗಬಲ್ಲವನು ನೀನು ಹಾ. ಮತ್ತು ಮುಕ್ತಿಯನ್ನು ಕೊಡಬಲ್ಲವನು, ಹೌದು. ಹಾ ಆದ್ರೆ ನಿನ್ನನ್ನು ನೋಡಿದ್ರೆ ಹಾ ನೀನೊಂದು ಶಾಪಕ್ಕೊಳಗಾಗತಿ, ಹಾ ವಿವಿಧ ಅವತಾರಗಳನ್ನೆತ್ತತಿ. ಹಾ ಅದು ಕೂಡ ಎಂತೆಂಥ ಅವತಾರಗಳು. ಹಾ ಒಂದು ಚಂದದ ಅವತಾರ ಆದ್ರೆ ಆಗ್ಬೋದಪ್ಪ. ಓ, ಅದರಲ್ಲಿ ಚಂದ ಮಧ್ಯಮ ಕುರೂಪ ಅಂತ ಅಲ್ಲ, ನಾವೆಲ್ಲ ಕಥೆ ಹೇಳ್ತೇವೆ, ಅದು ಬೇರೆ ವಿಷಯ. ಇದು ಸಲುಗೆ ಆದ್ರೆ ನಿಮಗೆ ಹುಟ್ಟುವುದಕ್ಕೆ ಸರಿಯಾದಂತಹ ಒಂದು ಕ್ಷೇತ್ರ. ನಿಮ್ಮ ಹಿರಿತನದ ಜೊತೆಗೆ ನನ್ನ ಕಿರಿತನದ ಒಂದು ಸಲುಗೆಯ ಅನುಸಂಧಾನ ಅಷ್ಟೇ. ಮತ್ಸ್ಯಾವತಾರ ಅಂತ ಹಾ. ನಾವು ಕೇಳಿದ್ವಿ. ಹಾ ಅದಕ್ಕಾಗಿ ಕಡಲಲ್ಲಿ ಮೀನಾಗಿ, ಹೌದು. ಅಯ್ಯೋ ಆ ಒಂದು ಅವಸ್ಥೆ, ಯಾಕೆ? ಮತ್ಸ್ಯಾವತಾರ. ಹಾ ಆಮೇಲೆ ಅದು ಸಾಲದು, ಹಾ ಇನ್ನೊಂದು ಅವತಾರ ಕೂರ್ಮಾವತಾರ. ಹಾಕೊಳ್ಳಿ. ಸಮುದ್ರ ಮಥನದ ಕಾಲದಲ್ಲಿ ಸ್ವಲ್ಪ ಗಟ್ಟಿ ಮಂದರಕ್ಕೆ ಬೆನ್ನು ಕೊಟ್ಟದ್ದು. ಹೌದು. ಅಲ್ಲ, ಬೆನ್ನು ಗಟ್ಟಿ ಹೌದು, ಹಾ. ಆದ್ರೆ ಅದು ಕೂಡ ಪರ್ವತದ ಅಡಿಭಾಗದಲ್ಲಿ ಹೋಗಿ ಬೆನ್ನು ಕೊಟ್ಟು ಕಷ್ಟಪಡಬೇಕಾದ ಸ್ಥಿತಿ ಬಂತಲ್ಲ. ಹಾ ಹಾ ಈಗ ವೇದಗಳ ಉದ್ಧಾರ ಮತ್ಸ್ಯಾವತಾರದಿಂದ ಆಗಿರಬಹುದು, ಒಳ್ಳೆಯ ಕೆಲಸವೇ ಆಗಿರ್ಲಿ. ಕೂರ್ಮಾವತಾರದಿಂದಾಗಿ ಅಮೃತದಂತಹ ಸುವಸ್ತುಗಳೆಲ್ಲ ದೇವತೆಗಳಿಗೆ ಸಿದ್ಧಿಸಿರಬಹುದು. ಹಾ ಕಷ್ಟಪಡಬೇಕಾಗಿ ಬಂತಲ್ಲ. ಮದುವೆ ಮನೆಗೆ ಚಪ್ಪರ ಹಾಕಲಿ, ಹೌದು. ಶುಭ ಕಾರ್ಯವೇ ಆಗಲಿ, ಆಗಲಿ, ಒತ್ತದ್ದು ಕಂಬವೇ ಅಲ್ವ. ಅಲ್ವಾ? ಹಾಗಾಗಿ ನರಸಿಂಹಾವತಾರ ಇರ್ಬೋದು, ಹಾ. ವರಾಹ ಅವತಾರಗಳಿರ್ಬೋದು, ಹಾ. ಅಥವಾ ಉಳಿದಂತಹ ಅವತಾರಗಳು, ಎಲ್ಲ ಪರಶುರಾಮನೋ ವಾಮನನೋ ಪರಶುರಾಮನೋ ರಾಮನೋ, ಇಲ್ಲಿಗಿಂತ ಎಲ್ಲ ಮೊದಲು ಅಷ್ಟ ಆಯ್ತು ಅದರಲ್ಲಿಯೂ ಅಷ್ಟೇ. ರಾಮಾವತಾರ ರಾಮರಾಮ ಹಾ. ಅಲ್ಲಂದ್ರೆ ಹೇಳಿದ್ದು ನಾನು. ಛೆ, ಛೆ. ಇನ್ನೂ ಊನ ಷೋಡಶ, ಹಾ. ಅಂದ್ರೆ ಷೋಡಶ ತುಂಬಲಿಲ್ಲ ಅಂತ ಅರ್ಥ. ಹಾ. ಆಗಲೇ ವನವಾಸಕ್ಕೆ ಆರಂಭ. ಹೌದಪ್ಪ. ಈಗ ಸೀತಾ ಕಲ್ಯಾಣ ಸಮೃದ್ಧನಾಗಿ ಮರಳಿ ಬಂದಿರಬಹುದು, ಅದು ಬೇರೆ ವಿಷಯ. ಸಂಪಾದನೆ ಆಗಿರ್ಬೋದು, ಕಳ್ಕೊಂಡದ್ದೇ ಹೆಚ್ಚು. ಆದ್ರೆ ಅರಮನೆಗೆ ಬಂದು ಹೆಚ್ಚು ಕಾಲ ನಿಲ್ಲಿಕ್ಕಾಗಿದೆ. ಆಗ್ಲೇ ಇಲ್ಲ. 16 ವರ್ಷ ನಿಂತ್ರೆ 14 ವರ್ಷ ಮತ್ತೆ ಕಾಡಿಗೆ ಹೋಗುವಂತ ಕಳಿಸಿ. ವನವಾಸ. ಕಾಡಿನಲ್ಲಿ ಏನಾದ್ರೂ ಸುಖವ? ಅಯ್ಯೋ, ಜೊತೆಗಿದ್ದ ಮಡದಿಯನ್ನು ಇನ್ನೇನು 1 ವರ್ಷದಲ್ಲಿ ಅರಮನೆಗೆ ಮರಳಿ ಹೋಗಬಹುದು ಎನ್ನುವ ಹೊತ್ತಿನಲ್ಲಿ ಕಳಕೊಂಡು ಮರ ಗಿಡ ಬಳ್ಳಿಗಳೆಲ್ಲ ಎಂತದ್ದು ಅರಸಿನ ಪುಡಿ ಬಿದ್ದ ಹಾಗೂ ಅನ್ನಿಸಿದ್ದುಂಟು ರಾಮ. ಎಲ್ಲಿ ಹೋದಳು ನನ್ನ ಸೀತೆ? ಸೀತೆಯನ್ನು ಕಂಡಿರೆ ವಿವ್ವಲ ಚಿತ್ತನಾದ. ಕಾಡ ಕೋಡಗಗಳ ಸಂಘವನ್ನು ಮಾಡಿ ಮಾಡಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ಕಟ್ಟಿ ಕುಂಭಕರ್ಣ ರಾವಣಾದಿಗಳನ್ನೆಲ್ಲ ಕೊಂದು ಕೊಂದು ಮತ್ತೆ ಹೇಗೋ ಒಂದು ಸಾಮ್ರಾಜ್ಯ ಅಂತ ಆಯ್ತು. ಹಾ 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 ಅಪ್ಪ 60,000 ವರ್ಷ, ಹಾ. ಮಗ 11,000 ವರ್ಷ ಅಂತ ನಾವು ಕೇಳಿದ್ವಿ. ಹೌದು, ಹೌದು. ಅಲ್ಲಿಯೂ ಕೂಡ ಪತ್ನಿಯನ್ನು ಮತ್ತೆ ಪುನಃ ತ್ಯಜಿಸಿ ತ್ಯಾಗ ಮಾಡಿ ಹೌದು. ಪುರುಷೋತ್ತಮ ಅಂತ ಅನ್ನಿಸಿಕೊಂಡು ಹಾ. ಮರ್ಯಾದೆಯನ್ನು ಕಾಪಾಡಿ ಹಾ. ಮರ್ಯಾದೆಯನ್ನು ತೋರಿ ಜಗತ್ತಿಗೆ. ಹಾ. ಅಂದ್ರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಹಾ. ತಾನು ಪಟ್ಟ ಪಾಡೇನು ಅಂತ ನಾವು ಹೇಳುದು. ಹೌದು. ಇಷ್ಟೆಲ್ಲ ಪಾಡು ದೇವರಿಗೆ ಪಡಬೇಕಾಗಿ ಅಗತ್ಯ ಬರ್ತದ. ಉಂಟು. ನೋಡು, ಹಾ. ಇನ್ನೊಂದು ನನಗೆ ಕಾಣು. ಏನು? ನೋಡು ಅಂದ್ರೆ ನೀನು ನೋಡು ಅಂತಲ್ಲ, ಛೆ, ಛೆ. ನನ್ನ ಮಾತನ್ನು ಗಮನಿಸು ಅಂತ. ಒಂದು ರೂಢಿಗೆ ಅದು. ರೂಢಿಯಲ್ಲಿ ಹೇಳಿ. ಹೌದು. ಈಗ ಹಾ. ಈಗ ನೀನೊಂದು ಕೂತದ್ದು ನೋಡುವಾಗಲೇ ಏನಾಗಿದೆ? ಅದು ನೀನು ಕೂತುಕೊಳ್ಳುವ ಸ್ಥಳವ. ಅಂದ್ರೆ ನನ್ನ ಸ್ಥಳದ ಬಗ್ಗೆ ಆಕ್ಷೇಪ. ಅಂದ್ರೆ ನಾವೆಲ್ಲ ನಿನ್ನನ್ನು ಎತ್ತರದ ಪೀಠದಲ್ಲಿ ಕುಳ್ಳಿರಿಸಿ ಹಾ. ಮೊದಲ ಪೂಜೆ ನಿನಗೆ ಅಂತ ಹೇಳಿದವರು. ಹಾ ಹಾ ಅಗ್ರ ಪೂಜೆ, ಹೌದೌದು. ರಾಜಸೂಯ. ಅಯ್ಯೋ, ಎಷ್ಟು ನಮ್ಮ ಹೊಗಳಿದ್ದೀರಿ. ಮೊಮ್ಮಕ್ಕಳಿಗೆ ನಾನು ಕತೆ ಹೇಳಿದ್ದು. ಅಯ್ಯೋ, ನನ್ನ ಕತೆ ಇಷ್ಟು ಉಂಟು ಅಂತ ನನಗೇ ಗೊತ್ತಿರಲಿಲ್ಲ, ನೀವು ಅಷ್ಟು ಹೇಳಿದ್ದೀರಿ. ಅಲ್ಲ, ನಾವು ಹೇಳುವಾಗ ಭಾವಿಸಿ ಹೇಳುದು, ಹೌದು. ತುಂಬಾ ಭಾವಿಸಿ ಹೇಳುದು. ಅದರೊಳಗೆ ತನ್ಮಯ ಚಿತ್ತರಾಗಿ ಎಲ್ಲ ಹಾಸು ಎಲ್ಲ ತಿಳಿದು ಹೇಳಿದ್ದಲ್ಲ, ಕೆಲವರು ವೈಖರಿಯಿಂದ ಮಾತ್ರ, ನೀವು ಹಾಸುವಕ್ಕಾಗಿ ಹೇಳುವುದು. ಅಲ್ವಾ? ಇಷ್ಟೆಲ್ಲ ಹೇಳಿದ ದೇವರಿಗೆ ಈಗ ಇನ್ನು ಸಂಜೆ ಹೋದರೆ ಬಿಡುವುಂಟೋ?
ಯುದ್ಧ ಮುಗಿಸಿ ಹೋಗುವಾಗ ಹಾ. ಕುದುರೆಗಳನ್ನು ಕಟ್ಟಿ ಹಾಕಬೇಕು, ಹಾ. ಕುದುರೆಗಳಿಗೆ ಸ್ನಾನ ಮಾಡಿಸಬೇಕು, ಹಾ. ಹುಲ್ಲು ಹುರುಳಿ ತಿನ್ನಿಸಬೇಕು. ಹಾ. ಎಲ್ಲಾದ್ರೂ ಮೈಗೆ ಗಾಯ ಆದರೆ ಆಗುದಿಲ್ಲ. ಆದರೆ ನಾನು ಮಾಡ್ತೇನೋ ಇಲ್ವೋ, ನನ್ನ ಸ್ಥಾನದಲ್ಲಿರುವ ಒಬ್ಬ ಮಾಡಬೇಕಾಗ್ತದೆ. ಮಾಡಬೇಡ. ಹೌದೌದು, ಅದಕ್ಕೊಂದು ಕರ್ತವ್ಯ ಅಲ್ವ. ಹೌದು. ಈ ಸ್ಥಾನದವರು ಕುದುರೆಯನ್ನು ಬೋಳೈಸುವ ಕೆಲಸವು ಹೌದು. ಏನು ದೇವರೇ ಇದೆಲ್ಲ. ಹಾ. ಇಂಥದ್ದನ್ನು ನೋಡುವಾಗ ನನಗೆ ನಗು ಬರದೆ ಇನ್ನೇನಾಗಬೇಕು. ನಾನು ನಗುತ್ತಲೇ ಆರಂಭಿಸಿದ್ದ ಅದಕ್ಕೆ. ಇದನ್ನು ನೋಡಿದಾಗ ನಮ್ಮ ದೇವರಿಗೆ ಭಕ್ತರ ಮೇಲೆ ವ್ಯಾಮೋಹವ ಅಥವಾ ಇದು ಪ್ರಾರಬ್ಧವ, ಇದು ಕರ್ಮವ, ಯಾವುದರ ಬಂಧ, ಯಾವುದರ ಮುರ, ಯಾವುದರ ಕಟ್ಟುಪಾಡು ಅಂತ ಅರ್ಥ ಆಗುದಿಲ್ಲ. ಹಾಗೆ ಅಂತೇಳಿ ನೀವು ಬುದ್ಧಿವಂತರು. ಏನು ಪ್ರಾರಂಭ ಮಾಡುವಾಗ ಯಾವುದನ್ನು ತೊಡಗಬೇಕೋ ಯಾವುದನ್ನು ಹೇಳಲೇಬೇಕೋ ಅದನ್ನು ಹೇಳಿಕೊಂಡೇ ಬಂದಿದ್ದೀರಿ. ಆದರೆ ಕೊನೆಗೆ ಮುಗಿಸುವಾಗ ಮಾತ್ರ ಜಾಣ ಮರೆವೋ ಅಲ್ಲ ಉದ್ದೇಶಪೂರ್ವಕವಾಗಿ ಅಡಗಿಸಿಟ್ಟದ್ದು ಮರ್ತೇನೆ. ಇಷ್ಟೆಲ್ಲ ಹೇಳಿ ಕೊನೆಗೆ ತಂದು ಕೌರವನಲ್ಲಿಗೆ ಹೇಗೆ ನಿಲ್ಲಿಸಿದ್ದು? ಕೌರವನನ್ನು ಯಾಕೆ ಬೈಯುವುದು? ಕೌರವನನ್ನು ಬೈದು ಉಪಯೋಗ ಇಲ್ಲ. ಅಜ್ಜನ ಬುದ್ಧಿವಂತಿಕೆ ಅರ್ಥ ಆಗ್ತದೆ ಕೌರವನನ್ನು ನನಗೆ. ನಿಂದಿಸಿ ಪ್ರಯೋಜನ ಇಲ್ಲ. ಅವನು ಪಾಪಿಯೇ ಇರಬಹುದು, ಅವನು ತಪ್ಪು ಮಾಡಿರಬಹುದು, ಅವನು ಮಾಡಿದ್ದಕ್ಕೆ ತಿನ್ನಬಹುದು. ಆದರೆ ದೇವರು ಯಾವುದನ್ನು ತಿನ್ನುವುದು ಅಂತ ಆಚಾರ್ಯರೇ ಬಹಳ ಸೂಕ್ಷ್ಮವಾಗಿ ಪೂರ್ವ ಪಕ್ಷವನ್ನು ಮಂಡಿಸಿದ್ದೀರಿ. ಇದನ್ನು ಸಮನ್ವಯ ಮಾಡಬೇಕಾದ ಹೊಣೆಗಾರಿಕೆಯನ್ನು ನನಗೆ ಬಿಟ್ಟಿದ್ದೀರಿ. ಹೌದು. ಹಾಗೆಂದು ಪೂರ್ವ ಪಕ್ಷದ ಮೇಲೆ ಅದನ್ನು ಇಲ್ಲಿ ಚೆಲ್ಲಿದ ವ್ಯಕ್ತಿಯ ಕುರಿತಾಗಿ ಒಂದು ಬೆಳಕನ್ನು ಚೆಲ್ಲುವುದಿದ್ರೆ ನೀವು ಅಸಾಧಾರಣರು, ಅದ್ಭುತ ಸಾಮರ್ಥ್ಯವನ್ನು ಹೊಂದಿದವರು. ಅದು ಕೇವಲ ದೈಹಿಕವಾದ ರಕ್ತತಾಣಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬೌದ್ಧಿಕವಾಗಿ ನೀವು ಪ್ರಾಗಲ್ಭ್ಯವನ್ನು ಹೊಂದಿದ್ದೀರಿ. ವೇದಾಂಗಗಳನ್ನು ಅಭ್ಯಾಸ ಮಾಡಿದ್ದೀರಿ. ಉಪನಿಷದಾದಿಗಳ ಮೇಲೆ ನಿಮಗೆ ಅದ್ಭುತವಾದ ಸ್ವಾಮ್ಯ ಇದೆ. ಇನ್ನೊಬ್ಬರಿಗೆ ಇದಮಿತ್ತಂ ಎನ್ನುವ ಹಾಗೆ ಪ್ರಾಪಂಚಿಕವಾದ ಎಲ್ಲ ರಹಸ್ಯಗಳ ಎಲ್ಲ ಒಗಟುಗಳ ಎಳೆಯನ್ನು ಬಿಡಿಸಿ ಹೇಳಬಲ್ಲಿರಿ. ಅಂತಹ ನೀವು ನನ್ನ ಸಮ್ಮುಖದಲ್ಲಿ ನಿಂತು ಜ್ಞಾನಗಮ್ಯನೇ ಎನ್ನುವ ಹಾಗೆ ಪ್ರಾರಂಭ ಮಾಡಿ, ಚಿನ್ಮಯನೇ ಎನ್ನುವ ಹಾಗೆ ಉದ್ಗಾರ ಮಾಡಿ ಒಂದಷ್ಟು ವಿಷಯಗಳನ್ನು ನನ್ನ ಮುಂದಿಟ್ಟಿರಿ. ಬಹಳ ಚೆನ್ನಾಗಿದೆ. ಹಾಗೆಂದು ನಾನು ಸಮನ್ವಯ ಮಾಡುವಾಗ ಒಂದು ಸುದೀರ್ಘವಾದಂಥ ಪೂರ್ವ ಪಕ್ಷಕ್ಕೆ ಪ್ರತ್ಯುತ್ತರವಾಗಿಯೇ ಇದನ್ನು ನೇಯಬೇಕು, ಇದನ್ನು ಮಂಡಿಸಬೇಕು ಎನ್ನುವ ಆಗ್ರಹವನ್ನು ಹೊಂದಕೂಡದು ಎನ್ನುವ ಪ್ರಜ್ಞೆ ನನಗುಂಟು. ಬಹಳ ಸೂಕ್ಷ್ಮವಾಗಿ, ಬಹಳ ಚುಟುಕಾಗಿ, ಎಂಥವರಿಗಾದರೂ ಅರ್ಥವಾಗಬಹುದಾದಂಥ ತಿಳಿ ಭಾಷೆಯಲ್ಲಿ ಬಹಳ ನವಿರಾಗಿ ನೀವು ನನ್ನ ಮುಂದಿಟ್ಟಿದ್ದೀರಿ. ಆದರೆ ಈ ಪ್ರಥಮ ಪಾದದಲ್ಲೇ ನಾನು ಅದನ್ನು ಬಗೆಹರಿಸದೆ ಮುಂದುವರಿಯುವುದಕ್ಕೆ ಬರುವುದಿಲ್ಲ. ನೀವು ತೊಡಗಿದ್ದು ಚಿನ್ಮಯನೇ ಎನ್ನುವಲ್ಲಿಂದ. ಹಾಗಾದರೆ ನಿಮ್ಮ ಮೃಣ್ಮಯತ್ವವನ್ನು ನೀವಾಗಿ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದೀರಿ. ಒಂದು ಅಂತರ, ಒಂದು ವ್ಯಾಪಕವಾದಂಥ ತಡೆಗೋಡೆಯ ಆಚೆಗೆ ಈಚೆಗಿನ ವ್ಯವಹಾರ ನನ್ನ ನಿಮ್ಮೊಳಗೆ ಉಂಟು ಅಂತಾಯಿತು. ಆ ಕಾರಣದಿಂದಲೇ ನನಗೆ ಮುಂದುವರಿಯುವುದಕ್ಕೆ ಸುಲಭವಾಗುವುದು. ಚಿನ್ಮಯನಾದಂಥ ನನ್ನ ಮುಂದೆ ನೀವು ಆಡುತ್ತಾ ಕರ್ಮ ಸಂಬಂಧದ ಮಾತುಗಳನ್ನು ಆಡ್ತೀರಿ. ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಗಳು ಶಾಸ್ತ್ರೋಕ್ತವಾಗಿ ಹೇಗಿದ್ದಾವೋ, ಸಂಚಿತವೋ, ಆಗಾಮಿಯೋ, ಪ್ರಾರಬ್ಧವೋ, ಅದೆಲ್ಲವನ್ನು ನೀವು ಬಹಳ ಹೃದಯವಾಗಿ ನನ್ನ ಮುಂದೆ ಇಡ್ತೀರಿ. ಅದರ ನಡುವೆ ಒಂದು ಮಾತನ್ನು ನೀವು ಉಚ್ಚರಿಸ್ತೀರಿ. ಮಂದಮತಿ ಕೌರವ, ನಿನ್ನ ಸಹಾಯಕ್ಕೆ ಪಡೀಲಿಕ್ಕೆ ಬಂದವನು ನಿನ್ನ ಸಹಾಯವನ್ನು ಪಡೆಯುವುದಕ್ಕೆ ಬದಲು ನಷ್ಟವಾಗಿಕೊಂಡು ಬಂದ. ಮಂದಮತಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದೀರಿ. ಆತ್ಯಂತಿಕವಾಗಿ ನೀವು ಪ್ರಯೋಗ ಮಾಡಿದ್ದು ದೇವತೆಗಳಿಗೂ ಕೂಡ ಕರ್ಮದ ಕಟ್ಟುಪಾಡು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ವಿವಕ್ಷೆಯ ಮೇಲೆ ನಾನು ಇದನ್ನೊಂದು ಸಮನ್ವಯ ಮಾಡಬೇಕಾದಂಥ ಪ್ರಮೇಯಕ್ಕೆ ಒಳಗಾದೆ. ಆಚಾರ್ಯರೇ, ನೀವೆಲ್ಲ ಜೀವರುಗಳಿದ್ದೀರಿ. ಪ್ರಪಂಚದಲ್ಲಿ ನಿಶ್ಚಿತವಾದ ಕಾರಣಗಳಿಗಾಗಿ ಕಾಣಿಸಿಕೊಂಡಿದ್ದೀರಿ. ಹಾಗೆಂದು ಈ ಕಾಣಿಸಿಕೊಂಡ ಪರಿ ಮುಗಿದ ಮೇಲೆ ಮತ್ತೆ ನೀವು ಎಲ್ಲಿಗೆ ಹೋಗುತ್ತೀರಿ ಅಂತ ಕೇಳಿದರೆ ಪುನರಪಿ ಬರಬೇಕಾದಂಥ ಒಂದು ಚಕ್ರಕ್ಕೆ ಸೇರಿಕೊಳ್ತೇನೆ ಅಂತ ಆಡ್ತೀರಿ. ಪುನಃ ನೀವು ಇಲ್ಲಿಗೆ ಬಂದ ಮೇಲೆ ಅದೇ ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ರೆ ಪುನಃ ಮರಳಿ ಬರಬೇಕಾದಂಥ ಚಕ್ರವೊಂದಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಅಂತ ಉತ್ತರ ಕೊಡ್ತೀರಿ. ಆದರೆ ಜೀವರು ಅಂತ ಕರೆಯಬಹುದಾದ ನೀವು, ದೇವರು ಅಂತ ಕರೆಯಬಹುದಾದ
ಅಥವಾ ಪರಮಾತ್ಮನೆಂದೇ ನನ್ನನ್ನು ಗೌರವಿಸುತ್ತಿರುವಂತಹ ಸ್ಥಿತಿಯಲ್ಲಿ ನನ್ನನ್ನು ಅಂಗೀಕರಿಸಬಹುದಾದ ನೆಲೆಯಿಂದ ನೋಡಿದ್ರೆ ನಾವು ಆ ಕಟ್ಟುಪಾಡುಗಳಿಗೆ ಒಳಗಾದವರಲ್ಲ. ಈಗ ನಾನು ಕೃಷ್ಣನಾಗಿ ಕಾಣಿಸಿದ್ದೇನೆ. ರಾಮನು ಮಾಡಿದ ಪಾಪದ ಪರಿಮಾರ್ಜನೆಗಾಗಿ ಕೃಷ್ಣ ಅಲ್ಲಲ್ಲ, ಪರಶುರಾಮ ಅವತಾರವನ್ನು ತಳೆದಿದ್ದೇನೆ. ಪರಶುರಾಮರು ಗೈದಂತಹ ಆ ಪಾಪಗಳು ಅದನ್ನು ಪ್ರಾಯಶ್ಚಿತ್ತದ ರೂಪದಲ್ಲಿ ದಹಿಸುವುದಕ್ಕಾಗಿ ರಾಮನಾಗಿ ಕಾಣಿಸಿದ್ದಲ್ಲ. ಹಾಗಾದರೆ ಒಂದು ಅವತರಣಿಕೆಯಲ್ಲಿ, ಒಂದು ಹುಟ್ಟಿನಲ್ಲಿ ತಾನು ಕಾಣಿಸಿದಂತಹ ಎಲ್ಲ ಕೃತ್ಯಗಳ ಪಾಪ ಪುಣ್ಯಗಳ ಸಂಬಂಧದಿಂದ ಮತ್ತೊಂದಕ್ಕೆ ಬಂದದ್ದಲ್ಲ. ಆದರೆ ಜೀವರುಗಳಾದ ನೀವು ಹಾಗಲ್ಲ. ಪುನರಪಿ ಮರಣಂ ಪುನರಪಿ ಜನನಂ ಜನನೀ ಜಠರೇ ಶಯನಂ. ಈ ವರ್ತುಲಾಕೃತಿಯಲ್ಲಿ ನೀವು ಸೇರಿಕೊಳ್ಳಬೇಕು. ಈ ವರ್ತುಲದೊಳಗೆ ಸೇರಬೇಕು ಅಂತಾದರೆ ಪುಣ್ಯ ಪಾಪಗಳೆನ್ನುವುದರ ಸ್ಪರ್ಶ ಬೇಕು. ಪುಣ್ಯ ಎನ್ನುವುದು ಹೆಚ್ಚಾದರೆ ಕಳೆಯುವುದಕ್ಕಾಗಿ ಬರಬೇಕು. ಪಾಪ ಎನ್ನುವುದು ಅಧಿಕವಾದರೆ ಪಾಪದ ಪರಿಮಾರ್ಜನೆಗಾಗಿ ಮತ್ತೆ ನೀವು ಅನವರತ ಭೂಮಿಗೆ ಬರಬೇಕು. ಆದರೆ ದೇವರು ಅಂತ ಕರೆಯಬಹುದಾದ, ನೀವೇ ಆಸ್ಥೆಯಿಂದ ಚಿನ್ಮಯತ್ವವನ್ನು ಆರೋಪಿಸಿರಬಹುದಾದ ನನಗೋ ನನ್ನಂಥವರಿಗೋ ಅದೇ ರೀತಿಯದ್ದಾದಂಥ ಹುಟ್ಟು, ಅದೇ ರೀತಿಯದ್ದಾದಂಥ ನಿಷ್ಕ್ರಮಣಗಳಲ್ಲ. ನೀವು ಸುಲಭದಲ್ಲಿ ಹೇಳಿ ಮುಗಿಸಿಬಿಟ್ರಿ. ಬ್ರಹ್ಮನು ಸೃಷ್ಟಿ ಮಾಡ್ತಾನೆ ಕೂಲಿ ಆಳುಗಳ ಹಾಗೆ, ಪರಮೇಶ್ವರನು ಲಯ ಮಾಡ್ತಾನೆ. ಅದು ಮಾಡುತ್ತಾ ಮಾಡುತ್ತಾ ಕೊನೆಗೊಮ್ಮೆ ಅವನು ಕರ್ಮಬಂಧಕ್ಕೆ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಬ್ರಹ್ಮಕಪಾಲದ ಪ್ರಸಂಗದಲ್ಲಿ ನನಗಂತೂ ಬಹು ವಿಸ್ತೃತವಾದ ಆರೋಪವನ್ನು ನೀವು ಹೊರಿಸಿದಿರಿ. ಧರಿಸಿದೆಯ ಮತ್ಸ್ಯಾದಿ ರೂಪಗಳಂತ ಆಡಿದಿರಿ. ಆದರೆ ಪರಮಾತ್ಮನಿಗೂ ಕೇವಲ ಆತ್ಮಸ್ಥಾನವನ್ನು ಹೊಂದಿರುವ ಜೀವನಿಗೂ ಇರಬಹುದಾದ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನೀವು ವಿಶಾಲವಾದ ಹೃದಯದಿಂದ ಮನನ ಮಾಡಬೇಕು ಅಂತ ನನ್ನ ಅಭ್ಯರ್ಥನ. ಅವಶ್ಯವಾಗಿ. ಯಾಕೆ ನಾವು ಇಲ್ಲಿ ಹುಟ್ಟಿಕೊಳ್ಳುವಾಗ ಆ ಹುಟ್ಟಿಗೊಂದು ಪ್ರಮೇಯ ಇರುವುದು ನಮ್ಮ ಇಚ್ಛಾಶಕ್ತಿಗೆ ಅನುಗುಣವಾಗಿ. ಆದರೆ ನೀವು ಇಂಥ ಗರ್ಭದಲ್ಲಿ ಇಂಥವನ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥಿಸಿದ್ರು ಅದು ನಿಮಗೆ ಲಭ್ಯವಾಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಆದರೆ ನಮ್ಮದು ಹಾಗಲ್ಲ. ಈಗ ನೀವು ಚೆನ್ನಾಗಿ ಬಲ್ಲಿರಿ, ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ವಿಶಿಷ್ಟವಾದ ದ್ವಾದಶಾಕ್ಷರಿ, ಅದನ್ನು ಎಂದೋ ನೀವು ಹೃದಯದ ಮಂದಿರದಲ್ಲಿಟ್ಟು ಬಾಯಿಯಾಗಿ ಮನಸ್ಸಾಗಿ ಭಾವವಾಗಿ ಪೂಜಿಸ್ತಾ ಬಂದವರು. ಅಂಥವರಿಗೆ ಚೆನ್ನಾಗಿ ಗೊತ್ತಿದೆ ವಸುದೇವನೆಂಬವನು ಆ ವಸುದೇವತ್ವವನ್ನು ಅನಕದುಂದುಬಿ ಎನ್ನುವ ನಾಮಕರಣದಿಂದ ಪಲ್ಲಟ ಮಾಡಲಿಕ್ಕೆ ನಾನು ಕಾರಣನಾದವನು. ನಾನವನನ್ನು ವಸುದೇವ ಮಾಡಲಿಕ್ಕೆ ಬೇಕಾಗಿ ವಾಸುದೇವ ಆದದ್ದು. ವಾಸುದೇವನ ತಂದೆ ಆದದ್ದರಿಂದ ವಾಸುದೇವ. ಹಾಗಾದ್ರೆ ನನ್ನ ಕಾರಣದಿಂದ ಅವನಿಗೆ ವಸುದೇವತ್ವ ಬಂತೇ ಹೊರತು ಅವನಿಂದ ನನಗ ನಾಮಕರಣ ಅಲ್ಲ. ಇದನ್ನು ನಾನು ಉಳಿದಂತಹ ಮೃಣ್ಮಯ ಶರೀರಗಳು ಆಡಿಕೊಳ್ಳುವಂತಹ ಅಹಂಕಾರದ ಸೋಕಿನಿಂದ ಆಡಿಕೊಳ್ಳಲಾರೆ. ಹಾಗಾದರೆ ನಮ್ಮಂಥವರು ಇಲ್ಲಿಗೆ ಇಳಿದು ಬರುವುದು, ನಿಮ್ಮಂಥವರು ನಾನಾ ದ್ವಾರಗಳಿಂದ ಹೊರಗೆ ಬರುವುದು, ಅದಕ್ಕೂ ವ್ಯತ್ಯಾಸ ಉಂಟು. ಈಗ ನೀವೆಲ್ಲ ಇಚ್ಛಾಶಕ್ತಿಯಿಂದ ಹೇಗೆ ಪ್ರಪಂಚಕ್ಕೆ ಬರಲಿಕ್ಕೆ ಆಗುವುದಿಲ್ವೋ, ಬೇಕಾದ ಸುಪುಷ್ಟವಾದ ಶರೀರ ಅಂಗಾಂಗಗಳನ್ನು ಹೊಂದಿ ಬರಲಿಕ್ಕೆ ಆಗುವುದಿಲ್ವೋ, ಅದಕ್ಕೆ ವಿರುದ್ಧವಾಗಿ ನಾವು ಹೇಗೂ ಬರಬಲ್ಲೆವು. ಹಾಗಾದರೆ ನಾವು ಪ್ರಪಂಚದಲ್ಲಿ ಕಾಣಿಸುವುದು ವ್ಯವಹಾರ ಅಲ್ಲ. ನೀವು ಹುಟ್ಟಿದಲ್ಲಿಂದ ಬದುಕುತ್ತಾ ಬೆಳವಣಿಗೆಯ ನಾನಾ ಹಂತಗಳನ್ನು ಮೀರುತ್ತಾ ಆತ್ಯಂತಿಕವಾಗಿ ಇಲ್ಲಿಂದ ಬಿಡುಗಡೆ ಹೊಂದುವುದಕ್ಕೆ ಕಾರಣವಾಗುವ ಸೀಮಾ ರೇಖೆಯಾದ ಮರಣದವರೆಗೆ ಜೀವನ ವ್ಯಾಪಾರದಲ್ಲಿ ತೊಡಗಿಕೊಳ್ಳುತ್ತೀರಿ. ಅದನ್ನು ಜೀವನ ವ್ಯಾಪಾರ ಅಂತಲೇ ಕರೆಯುವುದು. ಆದರೆ ನಮ್ಮದನ್ನು ಹಾಗೆ ಕರೆಯುವುದಿಲ್ಲ. ಇದನ್ನು ಲೀಲೆ ಅಂತ ಕರೀತಾರೆ. ಯಾಕೆ ಲೀಲೆ ಅಂತ ಕರೀತಾರೆ? ಲೀಲಾ ಮಾನುಷ ವಿಗ್ರಹ ಅಂತ ಯಾಕೆ ಹೇಳ್ತಾರೆ? ನಮ್ಮದೆಲ್ಲ ಅವತರಣ, ನಮ್ಮದು ಪತನ ಅಲ್ಲ. ಈಗ ಬಾವಿಯ ಕಟ್ಟೆಯ ಮೇಲೆ ನೀರನ್ನು ಸೆಳೆಯುವುದಕ್ಕಾಗಿ ಅಗ್ಗದ ಉರುಳಿಗೆ ಬಿಂದಿಗೆಯನ್ನು ಸೇರಿಸಿದ ಮನೆ ಯಾಕೆ ಇಳಿಸ್ತಾಳೆ. ಇಳಿಸುವಾಗ ಆ ಬಿಂದಿಗೆ ಕೆಳಗೆ ಬೀಳ್ತದೆ, ಅದು ಕೆಳಗೆ ತಳ ಸೇರ್ತದೆ. ಬೇರೆ ನೀರು ತೆಗೆಯುವುದಕ್ಕೆ ಬೇಕಾದಂಥ ಬಿಂದಿಗೆ ಇಲ್ಲದೆ ಹೋದಾಗ ಪಕ್ಕದ ಮನೆಯಿಂದ ತಂದಾಕೆ ಇದನ್ನು ಸೇದಬಹುದು, ನೀರನ್ನು ಸೆಳೆದ ಮೇಲೆ ತರಬಹುದು. ಆದರೆ ಅದನ್ನು ಇಳಿದು ತೆಗೆಯಬಹುದಾದ ಆಳೊಬ್ಬನನ್ನು ನಿರೀಕ್ಷೆ ಮಾಡ್ತಾಳೆ. ಆಳು ಬರ್ತಾನೆ, ಅಲ್ಲಿಗೆ ಇಳಿತಾನೆ, ತನ್ನ ವಿಶಿಷ್ಟವಾದಂಥ ಒಂದು ಸಾಧನದಿಂದ ಆ ಮೂಲಕವಾಗಿ ಅದನ್ನು ಮೇಲೆ ಎತ್ತುತ್ತಾನೆ. ಮೇಲೆ ಬರುವಾಗ ಅವನ ಕೈಯಲ್ಲಿ 2 ಬಿಂದಿಗೆಗಳಿರ್ತವೆ, ಅಥವಾ ಕೊಡಪಾನ ರೂಢಿಯ ಪ್ರಯೋಗ. ಕೆಲವು ಶಬ್ದ ಹೇಳಲಿಕ್ಕೆ ತಿಣುಕಾಡುವುದು ಯಾಕೆ, ಅದನ್ನು ಇದ್ದ ಹಾಗೆ ಸರಳವಾಗಿ ಹೇಳುವುದು. ಕೊಡವನ್ನು ಪಾನ ಹಿಂದಕ್ಕೆ ಹೊತ್ತುಕೊಂಡು ಬರುವಂತಹದ್ದು. ಹಾಗಾದರೆ ಆ ಕೊಡವನ್ನು ತರುವಾಗ ಅವ ನೀರಿಗೆ ಉದ್ದೇಶಪಟ್ಟು ಇಳಿಸಿದಂತಹ ಕೊಡಪಾನದಲ್ಲೂ ನೀರು ತರ್ತಾನೆ, ಕೈ ತಪ್ಪಿ ಬಿದ್ದಂಥ ಕೊಡಪಾನದಲ್ಲೂ ನೀರು ತರ್ತಾನೆ. 2 ಕೊಡಗಳಲ್ಲೂ ನೀರು ತಂದಾಗ ನೋಡ್ಲಿಕ್ಕೆ ನೀರುಂಟು ಅಂತಾಯಿತು. ಹಾಗೆಂದು 2 ಕೊಡಗಳನ್ನು ಇಳಿಸಿದ್ದು ಅದೇ ಉದ್ದೇಶಕ್ಕಲ್ಲ. ಒಂದು ಜಾರಿ ಬಿದ್ದದ್ದು, ಒಂದು ನೀರಿಗಾಗಿ ಇಳಿಸಿದ್ದು. ಬರುವಾಗ ನೀರು ಒಟ್ಟಿಗೆ ಬಂತು ಅಂತ ಸಮೀಕರಣ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲೋ ಕೆಸರಲ್ಲಿ ಒಬ್ಬ ಬಿದ್ದಿದ್ದಾನೆ,
ಅವನನ್ನು ಎಬ್ಬಿಸುವುದಕ್ಕಾಗಿ, ಅವನನ್ನು ಅರ್ಥಸ್ಥಿತಿಯಿಂದ ಪಾರು ಮಾಡುವುದಕ್ಕಾಗಿ ಇನ್ನೊಬ್ಬ ಜೀವರಕ್ಷಕನಾಗಿ ಕೆಸರಿಗಿಳಿತಾನೆ. ಇವನ ಮೈಗೂ ಕೆಸರಾಗುತ್ತದಲ್ಲ, ಅವನ ಮೈಗೆ ಮೊದಲೇ ಕೆಸರು ಮುಳುಗಿಸಲ್ಪಟ್ಟಿದೆ ಅಲ್ಲ. ಹಾಗಾದರೆ ಇಬ್ಬರ ಮೈಯ ಮೇಲಿರುವಂತಹ ವಸನಗಳು ಕೆಸರಿನಿಂದ ಒದ್ದೆಯಾಗಿದ್ದಾವೆ, ಮಲಿನವಾಗಿದ್ದಾವೆ ಎನ್ನುವ ಕಾರಣದಿಂದ ಇಬ್ಬರು ಒಂದೇ ಉದ್ದೇಶಕ್ಕಾಗಿ ಇಳಿದದ್ದಲ್ಲ. ಆ ಕಾರಣದಿಂದ ನಮ್ಮ ಈ ಅವತರಣಕ್ಕೆ ಪ್ರತ್ಯೇಕವಾದ ಉದ್ದೇಶ ಇರ್ತದೆ. ಇನ್ನೂ ಒಂದುಂಟು, ನಾನು ಕಟ್ಟುಪಾಡುಗಳೊಳಗೆ ಸಿಕ್ಕಿದ್ದೇನೆ. ನೀವು ದಾರಿಯಲ್ಲಿ ಹೋಗುವಾಗ ಜೇಡರ ಬಲೆ ನೋಡಿದ್ದೀರಲ್ಲ, ಮಧ್ಯದಲ್ಲಿ ಜೇಡ ಇರ್ತದಲ್ಲ, ಸುತ್ತ ಬಲೆ ಇರ್ತದಲ್ಲ. ಸಣ್ಣ ಮಗುವನ್ನು ನೀವು ಕರ್ಕೊಂಡು ಹೋದ್ರೆ ಏನು ಹೇಳ್ತದೆ? ಅಯ್ಯೋ, ಆ ಜೇಡ ಅದರಲ್ಲಿ ಸಿಕ್ಕಾಕಿಕೊಂಡಿದೆ, ಆ ಜೇಡವನ್ನು ಬಿಡಿಸುವವರಿಲ್ವೋ? ನಿಜಕ್ಕೂ ನಿಮಗೆ ಗೊತ್ತಾಗ್ತದೆ, ನೀವು ಮುಗುಳ್ನಾಗುತ್ತೀರಿ. ಅದು ಹಾಗಲ್ಲ, ಅದು ಇನ್ನೊಬ್ಬರನ್ನು ಸಿಕ್ಕಿಸುವುದಕ್ಕಾಗಿ ತಾನು ನೇಯ್ದ ಬಲೆ ಉಳಿದವರ ಕಣ್ಣಿಗೆ ಅನಾಥ, ಅತಂತ್ರ, ಅಸಹಾಯಕ ಅಂತ ಕಾಣಿಸಲ್ಪಡ್ತದೆ. ಯಥಾರ್ಥಕ್ಕೂ ಅದಕ್ಕೆ ಏನೂ ಅನ್ನಿಸುವುದೇ ಇಲ್ಲ. ಅದರ ಒಳಗಿನಿಂದ ಬಿಟ್ಟ ಬಲೆಗೆ ಸಹಾಯ ಮಾಡುವಂತ ನಾರುಗಳು ಅದರ ಒಳಗಿನಿಂದಲೇ ಕಳುಹಿಸಲ್ಪಟ್ಟದ್ದು. ಇನ್ನೊಂದಕ್ಕೆ ಮೃತ್ಯು ಬಲೆ. ನಮ್ಮ ವ್ಯವಹಾರ ಹಾಗೆ ತಾಗಿಸಿಕೊಳ್ತೇವೆ, ವ್ಯವಹಾರದಲ್ಲಿ ಅಂಟಾಗುವುದಿಲ್ಲ. ಬ್ರಹ್ಮನ ಸೃಷ್ಟಿ ಮಾಡುವಂತ ಪ್ರಕ್ರಿಯೆ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ, ಅದು ಸ್ವೇಚ್ಛೆ, ಯಾವ ಕಾರಣಕ್ಕೂ ಪರೇಚ್ಛೆ ಅಲ್ಲ. ಈಶ್ವರ ದೇವರು ಮನಸ್ಸು ಮಾಡಿದ್ರೆ ಕಳಚಿಕೊಳ್ಳಿಕ್ಕೂ ಸಾಧ್ಯ. ಆದರೆ ಈ ಲೀಲೆಯಿಂದ ಲೋಕಕ್ಕೊಂದು ಪಾಠ ಆಗಬೇಕಲ್ಲ. ಲೋಕದವರಿಗೆ ಶಿಕ್ಷೆ ಕೊಡುವುದು ಬೇರೆ, ಶಿಕ್ಷಣ ಕೊಡುವುದು ಬೇರೆ. ಶಿಕ್ಷೆ ಎನ್ನುವುದು ಎರಡನೇ ಆಯ್ಕೆ ಆಗಬೇಕು. ಶಿಕ್ಷಣ ಪ್ರಾಥಮಿಕವಾದ ಪ್ರಥಮ ಆಯ್ಕೆ ಆಗಬೇಕು. ಲೋಕ ಶಿಕ್ಷಣ ಕೊಡುವಾಗ ನಾಟಕವೊಂದರಲ್ಲಿ ನಿರ್ದೇಶನ ಮಾಡುವವನು ನಟರಿಗೆ ಅಭ್ಯಾಸ ಮಾಡಿಸುವ ಪೂರ್ವದಲ್ಲಿ ತಾನೇ ಎಲ್ಲ ಪಾತ್ರಗಳನ್ನು ಮಾಡುವ ಹಾಗೆ ಅಭಿನಯಿಸಿ ತೋರಿಸುವುದು ಕ್ರಮ. ಆದ ನೆಲೆಯಿಂದ ಈ ಕರ್ಮದ ಅಂಟು ನಂಟು ನಮಗೆ ಬರುವುದಕ್ಕಿಲ್ಲ. ಆಗಾಮಿಯೋ, ಪ್ರಾರಬ್ಧವೋ, ಸಂಚಿತವೋ, ಮಹಾಪ್ರಾಜ್ಞರಾದ ನಿಮ್ಮ ತಿಳುವಳಿಕೆಯ ಮುಂದೆ ನಾನು ಶಬ್ದವನ್ನಾಡಿ ದೊಡ್ಡವನಾಗುವುದಕ್ಕಿಲ್ಲ. ಓ ಕೃಷ್ಣ ಒಂದು 13 ಶಬ್ದ ಹೇಳಿದ, ಯಾರ ಮುಂದೆ? 130 ಶಬ್ದವನ್ನು ಚೆನ್ನಾಗಿ ತಿಳಿದಿರಬಹುದಾದ ಭೀಷ್ಮರಂತ ಪ್ರಾಜ್ಞರ ಮುಂದೆ ಹೆಚ್ಚುಗಾರಿಕೆ ಆಗಲಿಕ್ಕಿಲ್ಲ. ಹಾಗಾದ್ರೆ ಈಗ ನೀವು ಕೇಳಿದ್ದು ಕರ್ಮ ನಿನಗುಂಟೋ? ಉಂಟು ಅಂತ ಭಾವಿಸಿದ್ರೆ ಉಂಟು, ಇಲ್ವೋ? ಇಲ್ಲ ಅಂತ ಭಾವಿಸಿದ್ರೆ ಇಲ್ಲ. ಹಾಗಾದ್ರೆ ಕರ್ಮಾಧ್ಯಕ್ಷನಾದ ನಾನು ಜೇಡರ ಬಲೆಯಲ್ಲಿರುವ ಜೇಡನ ಹಾಗೆ ನಾನಂತೂ ಸ್ವಸ್ಥನಿದ್ದೇನೆ. ಉಳಿದದ್ದೆಲ್ಲ ಬಲೆಯನ್ನು ನೋಡಿ ಇದು ಬಂಧನ ಅಂತ ತಿಳುವಳಿಕೆಯನ್ನು ಹೊಂದುವುದು. ಆದರೆ ಈ ಬಂಧನದಿಂದ ಬಿಡುಗಡೆ ಪಡೆಯುವುದಕ್ಕೆ ಸಾಧ್ಯವೂ ಆಗುತ್ತದೆ. ಮಂದಮತಿ ಕೌರವ ಅಂತ ಒಂದು ಶಬ್ದ ಆಡಿದಿರಿ, ನಾನು ಅದನ್ನು ಆಯ್ಕೆ ಮಾಡಿಕೊಂಡದ್ದು ಆ ಕಾರಣಕ್ಕೆ. ಈಗ ಹೊಳೆದದ್ದು ನನಗೆ, ಯಾಕೆ ಮಂದ ಮತಿ ಅಂತ ಆಡಿದಿರಿ ನೀವು? ಈ ಮತಿ ಅಂದ್ರೆ ಏನು? ಮಂದ ಅಂತ ನೀವು ಹೇಳಿದ ಮೇಲೆ ಅದರಲ್ಲಿ ಬೇರೊಂದು ಆಯಾಮಗಳು ಉಂಟೆ? ಇರಬಹುದು. ಹಾಗಾದ್ರೆ ಮತಿ ಎನ್ನುವುದು ಇರುವುದು ಇಲ್ಲಿಯ ಬಂಧನಗಳಿಂದ ಕಳಚಿಕೊಳ್ಳುವುದಕ್ಕೆ ಸಹಾಯ ಮಾಡುವುದಕ್ಕಾಗಿ. ನಾನು ಉದ್ದೇಶಪೂರ್ವಕವಾಗಿ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದೊಂದು ಕ್ರಮ, ಉಳಿದವರ ಕಾರಣದಿಂದ ಬಂಧನಕ್ಕೆ ಒಳಗಾಗುವುದು ಮತ್ತೊಂದು ನೆಲೆ. ಎರಡರಿಂದಲೂ ಪಾರಾಗುವುದಕ್ಕೆ ಆತ್ಯಂತಿಕವಾಗಿ ಅವನಿಗಿರುವಂತಹ ಸಲಕರಣೆ, ಪರಿಕರ, ಮೇಧಾಶಕ್ತಿ, ಅವನಲ್ಲಿ ಇರಬಹುದಾದಂತಹ ಬುದ್ಧಿ, ಮನಸ್ಸು ಇತ್ಯಾದಿಗಳ ಕಾರಣದಿಂದ ಅವ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಂದಮತಿ ಕೌರವನು ನನ್ನನ್ನು ಪಡೆಯುವುದಕ್ಕಾಗಲಿಲ್ಲ ಅಂತ ಹೇಳಿ ಕೊನೆಗೆ ತಂದು ಕರುವನ್ನು, ಹಸುವನ್ನು ಹಗ್ಗದಿಂದಲೇ ಕಟ್ಟಿದ್ದೀರಿ. ಆದರೆ ಹಗ್ಗ ಕಟ್ಟುವಾಗ ಸ್ವಲ್ಪ ನಯಗಾರಿಕೆಯನ್ನು ನೋಡಬಾರದು. ದೊಡ್ಡ ಹಸುವಿಗೆ ಸ್ವಲ್ಪ ದಪ್ಪದ್ದು, ಅದೇ ದಪ್ಪದ್ದು ಬೇಡಪ್ಪ, ಕರುವಿಗೆ ಸಣ್ಣದ್ದು ಕಟ್ಟಬೇಡುವ. ನೀವೆರಡಕ್ಕೂ ಒಂದೇ ಹಗ್ಗ ಸಿದ್ಧ ಮಾಡಿ ಇಟ್ಟಿದ್ದೀರಿ. ಯಾಕೆಂದರೆ ಕೌರವನನ್ನು ಆಕ್ಷೇಪಿಸುವುದಕ್ಕೆ ಕಾರಣ ಬುದ್ಧಿ ಇತ್ತು, ಮತಿ ಇತ್ತು, ತಿಳುವಳಿಕೆ ಎನ್ನುವುದನ್ನು ಉಪಯೋಗಿಸಿಕೊಳ್ಳಬಹುದಾದಂತಹ ಶಕ್ತಿ ಇತ್ತು, ಮೇಲಾಗಿ ಪ್ರಾಜ್ಞರಾದಂಥ ನಿಮ್ಮಂಥವರ ಬೆಳಕಿತ್ತು. ಈ ಬೆಳಕಿನ ಕೆಳಗೂ ಅವ ಕತ್ತಲಲ್ಲಿ ಕೂತನಲ್ಲ. ಈ ಕಾರಣಕ್ಕಾಗಿಯೇ ಅವನನ್ನು ಆಕ್ಷೇಪಿಸಬೇಕಾದಂತಹ ಎಲ್ಲ ನೆಲೆಗಳು ನಮ್ಮ ಪರವಾಗಿಯೇ ಉಂಟು. ಇನ್ನು ನೀವು ಒಂದು ಮಾತನ್ನು ಆತ್ಯಂತಿಕವಾಗಿ ಕೇಳಿದಿರಿ, ಇದು ನಿಮಗೆ ಸಮಾಧಾನ ಆಗಲಿಕ್ಕಾಗಿ ನಾನು ಹೇಳಿದ್ದಲ್ಲ. ನೀವಷ್ಟನ್ನು ಪೂರ್ವ ಪಕ್ಷದಲ್ಲಿ ಮಂಡಿಸಿದಾಗ ಒಂದು ಸಮನ್ವಯ ಮಾಡಿದ್ದು ನನಗೆ ಗೊತ್ತುಂಟು. ಅಜ್ಜ ತಿಳಿದೇ ಕೇಳಿದ್ದು. ಯಾಕಂದರೆ ಕುರುಕುಲದ ಮಹಾಸಾಧಕ, ಕನಕತಾಲಧ್ವಜ, ವಯೋವೃದ್ಧ, ಜ್ಞಾನವೃದ್ಧ, ನಿಮ್ಮಂಥವರ ಮುಂದೆ ನಾವೆಲ್ಲ ಎಷ್ಟು ತಿಳುವಳಿಕೆ ಇದ್ದರೂ, ಸಾಂದೀಪನಿಗಳಲ್ಲಿ ಎಷ್ಟು ಕಲ್ತರು ಇಷ್ಟೇ. ವೇದವನ್ನು ಅರೆದು ಕುಡಿದವರು, ಉಪನಿಷತ್ತನ್ನು ಚಿತ್ತಬಿತ್ತಿಗೆ ಲೆಪ್ಪಿಸಿಕೊಂಡವರು. ಈಗ ಆತ್ಯಂತಿಕವಾಗಿ ನಾನು ಅರ್ಜುನನ ಕಡೆಗಿದ್ದೇನಲ್ಲ, ಇದಕ್ಕೆ ನಾನು ಉತ್ತರ ಕೊಡುವಾಗ ಅಷ್ಟು ಸುಲಭದಲ್ಲಿ ಕೊಡ್ಲಿಕ್ಕಾಗುವುದಿಲ್ಲ. ಸ್ವಲ್ಪ ಎತ್ತರದಲ್ಲಿ ನಿಂತು ಕೊಡಬೇಕಾಗ್ತದೆ. ಗರುಡಧ್ವಜನಾಗಿ ಕೊಡಬೇಕು. ಗರುಡಧ್ವಜನದ ಕೇಳುತ್ತ ಗಂಗಾ ತರಳನ ನುಡಿಗಳನ್ನು, ಗಂಗಾ ತರಳನ ನುಡಿಗಳನ್ನು
ಕೇಳುತ್ತಗಳ್ ಒದಗದ ತೆರದೊಳ್ಳು ಶರಣರ ಪೊರೆಯುವ ಬಿರುದೆನ್ನ ಎನ್ನ ಬಿರುದು ಎಮ್ಮ ಬಿರುದು ದುರಿತಗಳೊದಗದ ತೆರದೊಳ್ ಶರಣರ ಪೊರೆಯುವ ಬಿರುದೆನ್ನ ಗರುಡಧ್ವಜನದ ಕೇಳುತ್ತ ಗಂಗಾ ತರಳನ ನುಡಿಗಳನ್ನು ಗಂಗಾ ತರಳನ ಆಚಾರ್ಯರೇ, ಕೃಷ್ಣ, ಅರ್ಜುನನ ಈ ಪಕ್ಷದಲ್ಲೇ ನಾನು ಯಾಕಿದ್ದೇನೆ? ಅರ್ಜುನನ ರಥದ ಮೂತಿಯಲ್ಲೇ ನಾನು ಯಾಕೆ ಕುಳಿತಿದ್ದೇನೆ? ಯಾಕೆ ಈ ಕುದುರೆಗಳನ್ನು ನಿಯಂತ್ರಿಸುವ, ಕುದುರೆಗಳ ಜೊತೆಗೆ ಸಾಮಾನ್ಯ ಸಾರಥಿಯು ವ್ಯವಹರಿಸುವ ಆಗಿನ ಧೋರಣೆಗಳನ್ನು ತೋರುವಂತ ಪ್ರಮೇಯಕ್ಕೆ ನನ್ನನ್ನು ಒಡ್ಡಿಕೊಂಡಿದ್ದೇನೆ. ಇದು ನಾನಾಗಿ ಕೈ ವಿಧಿಸಿಕೊಂಡ ಕಟ್ಟುಪಾಡು. ಮೇಲ್ನೋಟಕ್ಕೆ ಅರ್ಜುನನ ಕೋರಿಕೆಯನ್ನು ಮಾನ್ಯ ಮಾಡಿ ಅವನಲ್ಲಿ ಇರಬಹುದಾದಂತಹ ಅಂತಃಕರಣದಿಂದ ಹೊರತೆಯಾಗಿ ಬತ್ತಿ ಹೊರಗೆ ಬಂದಂತಹ ಸೂಚನೆಗೆ, ಬೇಡಿಕೆಗೆ ಅನುಸಾರವಾಗಿ ನಾನು ಅವನ ಸಾರಥಿಯಾದೆ ಅಂತ ಉಳಿದವರು ಆಡ್ತಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮಾಂಡ ಬಾಂಡೋದರನಾದಂಥ ಶ್ರೀಕೃಷ್ಣ ನರಗೆ ಸಾರಥಿಯಾದ ಬಗೆಗೆ ಏನೆಂಬೆ ಎನ್ನುವ ಹಾಗೆ ಪ್ರಪಂಚ ಅಚ್ಚರಿಯನ್ನು ವ್ಯಕ್ತಪಡಿಸ್ತದೆ. ಯಥಾರ್ಥಕ್ಕೂ ನಾನಾಗಿ ತಂದುಕೊಂಡಂಥ ಪ್ರಮೇಯ ಅಲ್ಲ ಅದು. ಅದು ಪ್ರಾರಬ್ಧವ, ಸಂಚಿತವ ಇತ್ಯಾದಿ ಅಲ್ಲ. ಅವನಾಗಿ ನನ್ನನ್ನು ಆಚೆಗೆ ಎಳ್ಕೊಂಡದ್ದಲ್ಲ, ನಾನಾಗಿ ಅವನಿಗೆ ನನ್ನನ್ನು ಸಮರ್ಪಿಸಿಕೊಂಡದ್ದು. ಅವನಾಗಿ ನನಗೆ ಮೂಗುದಾರ ಹಾಕಿ ಕುತುಕ ಇಲ್ಲಿ ಅಂತ ಹೇಳಿದರೆ, ಅವನ ಅಜ್ಞಾನವರ್ತಿತ್ವವನ್ನು ಮಾಡಿಕೊಂಡು ಬಂದಂಥ ಸೇವಕ ಎನ್ನುವ ಸ್ಥಾನವನ್ನು ಮಾತ್ರ ನಾನು ಹೊಂದುತ್ತಿದ್ದೆ. ಆದರೆ ಅರ್ಜುನನಿಗೆ ನನ್ನನ್ನು ನಾನು ಒಪ್ಪಿಸಿಕೊಂಡೆ. ನರಗೆ ಸಾರಥಿಯಾದ ಬಗೆಗೆ ಏನೆಂಬೆ ಅಂತ ಇದನ್ನೇ ಆಡಿದ್ದು. ಯಾಕೆ ಈ ನರನ ಬಗ್ಗೆ ವಿಶೇಷವಾದ ಪಕ್ಷಪಾತಿ ಧೋರಣೆಯೋ ಅಂತ ನೀವು ಕೇಳಿದರೆ, ನನ್ನ ಬಗ್ಗೆ ಒಂದು ಪ್ರಸಿದ್ಧವಾದ ಮಾತು ಪ್ರಚಲಿತವಾಗಿದೆಯಲ್ಲ, ದುರಿತಗಳು ಒದಗದ ತೆರದಲ್ಲಿ ಶರಣರ ಪೊರೆಯುವ ಬಿರುದೆನಗೆ. ಹಾಗಾದರೆ ದುರಿತಗಳು ಒದಗದ ಹಾಗೆ ಶರಣರನ್ನು ಪೊರೆಯುವಲ್ಲಿ ನನಗಿರಬಹುದಾದಂಥ ವಿಶೇಷವಾದ ಆಸ್ತೆ, ಅದೇ ಕಾರಣವಾಗಿ ಅರ್ಜುನನ ರಥದ ಮುಂಭಾಗದಲ್ಲಿದ್ದೇನೆ. ಹಾಗಾದರೆ ಅರ್ಜುನನಿಗೆ ಯಾಕೆ ಒಲುಮೆ? ನಾನು ಆಡಿದ್ದೇನಲ್ಲ, ಪುನಃ ಆಡಬೇಕಾಗಿಲ್ಲ. ಅನನ್ಯಾಸ್ತಿಂತೆ ಮಾಂ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾಂ ಯೋಗಕ್ಷೇಮ ವಹಾಮ್ಯಹಂ ಅಂತ ಒಂದು ಮಾತು ಹೇಳಿದ್ದೇನೆ. ಅನನ್ಯವಾದಂತಹ ಶ್ರದ್ಧಾ ಭಕ್ತಿಗಳಿಂದ ಅನ್ಯ ಎಲ್ಲ ಸಂಬಂಧಗಳ ಗೊಡವೆಗಳನ್ನು ಚೆಲ್ಲಿ ಏಕಮನಸ್ಕನಾಗಿ ನಿಶ್ಚಲ ದೃಢ ಭಕ್ತಿಯಿಂದ ನನ್ನನ್ನು ಯಾರು ಧ್ಯಾನಿಸ್ತಾನೋ ಅವನ ಯೋಗಕ್ಷೇಮವನ್ನು ನಾನು ಕೈಗೊಳ್ಳುತ್ತೇನೆ. ಹೀಗೆ ಕೈಗೊಳ್ಳುವಾಗ ನನಗೆ ಏನಾದರೂ ಕರ್ಮಬಾಧೆ ಬರಲಿಕ್ಕುಂಟ ಪೂರ್ವದಲ್ಲಿ ಉತ್ತರ ಕೊಟ್ಟಿದ್ದೇನೆ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮಫಲೇ ಸ್ಪೃಹೆ ಅಂತ ಆಡಿದ್ದೇನೆ. ಯಾವ ಕಾರಣಕ್ಕೂ ನನಗೆ ಅಂಟಿಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಪದ್ಮಪತ್ರದ ಮೇಲಿರುವ ಜಲಬಿಂದುವಿನ ನ್ಯಾಯ. ಹಾಗಾದರೆ ಅರ್ಜುನನಿಗೆ ನಾನು ನನ್ನನ್ನು ಸಮರ್ಪಿಸಿಕೊಳ್ಳುವಾಗ ಶರರನ್ನು ಪೊರೆಯಲೇಬೇಕೆಂಬ ಹಠಕ್ಕೆ ನಾನು ಬದ್ಧತೆಯನ್ನು ತೋರಿದ್ದು. ಅರ್ಜುನನಂಥ ಸಂತ್ರಸ್ತನನ್ನು, ಅರ್ಜುನನ ಆಗಿರುವ ಸಂತ್ರಸ್ತರನ್ನು ಪೊರೆಯಬೇಕು ಎನ್ನುವುದು ನನ್ನ ಏಕೈಕ ಕಾಳಜಿ. ಇದು ನನ್ನ ಬಿರುದು ಅಂತ. ಆದರೆ ಈ ಬಿರುದನ್ನು ಈಡೇರಿಸುವುದಕ್ಕಾಗಿ ಅರ್ಜುನನ ರಥದ ಮುಂದೆ ಕೂತ್ರೆ ನಿಮಗ್ಯಾಕಪ್ಪ ಹೊಟ್ಟೆ ನೋವು? ನಾನು ಗಂಗಾ ತರಳ. ಹೌದು, ನಮಗೊಂದು ಅಭ್ಯಾಸ ಇರುವುದು, ಏನು ಈ ಕಂಬ ಹೂತ ಮೇಲೆ ಗಟ್ಟಿಯಾಗಿದೆ ಅಂತ ನೋಡುವುದು. ಸ್ಥೂಣಾನಿ ಖರನ ನ್ಯಾಯ ಅಂತ ಒಂದುಂಟು. ಇದು ಗೊತ್ತಿಲ್ಲ, ಗೊತ್ತಿದ್ದದನ್ನು ಗಟ್ಟಿ ಮಾಡಿಕೊಳ್ಳಿ. ಆದ್ರೆ ಮಕ್ಕಳಾಗಿ ಆಗಬಾರದು. ಆಟ ಆಡುವಾಗ ಗಿಡ ನೆಡುವುದು, ಬೇರು ಹೋಗಿದಂತ ಪುನಃ ಕಿತ್ತು ನೋಡುವುದು, ಅದು ಬಾರಿ ಹಾಗಲ್ಲ. ಇದು ಸ್ಥೂಣಾನಿ ಖರ ಅರ್ಥ ಆಯ್ತು, ಬೇರೆ ನ್ಯಾಯ. ಇದು ಗಟ್ಟಿ ಮಾಡಿಕೊಳ್ಳಿ, ಅರ್ಥ ಆಯ್ತು, ಭದ್ರಗೊಳಿಸುವುದು. ಆದ್ದರಿಂದ ಪಂಕಜದ ಬಗ್ಗೆ ಒಂದು ಪ್ರಸ್ತಾಪ ಮಾಡಿ. ಹೌದು, ಅಲ್ಲಿಂದಲೇ ಆರಂಭ. ನೋಡೋಣ, ಕೇಳುವ ಪಂಕಜಾಕ್ಷ ಭೇದ ಕಿಂಕರನಲ್ಲವೇ ನಾನು, ಶಂಕೆಯೇನೀ ಪಾರ್ಥನಧಿಕಾರ ಕಿಂಕರನಾಗಿ ಗನಿ ನಿನಗೆ ಪಂಕಜಾಕ್ಷ
ಕಿಂಕರ ನಲ್ಲವೇ ನಾನು ಶಂಕೆಯೇನೆ ಪಾರ್ಥ ಅಧಿಕ ಕಿಂಕರನಾಗಿಗನೇ ನಿನಗೀ ನಾನು ಪಂಕಜಾಕ್ಷ ಭೇದಬೇಕು ಕಿಂಕರನಲ್ಲವೇ ನಾನು ಸಂಖ್ಯೆಯೇನು ನಾನು ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿಗನೇ ನಿನಗೀ ಪಂಕಜಾಕ್ಷ ಭೇದಬೇಕೋ ಕಿಂಕರನಲ್ಲವೇ ನಾನು ಕಿಂಕರನಲ್ಲವೇ ನಾನು ಪಂಕಜಾಕ್ಷ ಭಗವಂತ ಅಂದ್ರೆ ತಾಯಿಯೇ ಹಾಗೆ ಅಂತ ಹೌದು ಅಲ್ವಾ? ಆ, ತಾಯಿಗೆ ಮಕ್ಕಳಲ್ಲಿ ಭೇದ ಉಂಟಾ? ಛ, ಅದರಲ್ಲಿಯೂ ಕೂಡ ಆ, ಒಳ್ಳೆಯ ಗುಣದವರು ಸಜ್ಜನರು ಆ, ಲೋಕದಲ್ಲಿರುವಂತಹ ಪುಣ್ಯವಂತರ ಲಕ್ಷಣ ಏನು? ಆ, ಎಲ್ಲರಲ್ಲಿಯೂ ಸಮಭಾವ. ಪಂಡಿತ ಸಮದರ್ಶಿನಃ ಅಂತ ಹೇಳಿದ ಹಾಗೆ ಚೆನ್ನಾಗಿ ಆಡಿದಿರಿ. ಚೆನ್ನಾಗಿ ಪಕ್ವಗೊಂಡಂತಹ ವ್ಯಕ್ತಿತ್ವಗಳು ಯಾವತ್ತೂ ಕೂಡ ತಾರತಮ್ಯವನ್ನು ಎಣಿಸುವುದಿಲ್ಲ ಯಾರಲ್ಲಿ. ಇಲ್ಲವೇ ಇಲ್ಲ. ಅವರಿಗೆಲ್ಲರೂ ಸರಿ. ಆತ್ಮವತ್ತು ಸರ್ವಭೂತಾನಿ ಅಲ್ವಾ? ಎಲ್ಲದರೊಳಗೂ ಆತ್ಮ ಉಂಟು ಅಂತ ಭಾವಿಸಿ ಎಲ್ಲದರಲ್ಲಿಯೂ ತನ್ನನ್ನೇ ತಾನು ಕಾಣುವ. ಹಾಕೊಳ್ಳಿ. ಈಗ ತನ್ನ ಬಗ್ಗೆ ತನಗೆ ನೈತ್ಯಾನುಸಂಧಾನ ಇಲ್ಲ ಅಲ್ಲ. ನಿಮಗೆ ಅಲ್ಲದೆ ಇಷ್ಟು ದೊಡ್ಡ ಮಾತನ್ನು ಇಷ್ಟು ಕೃಷ್ಣ ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಆದೀತೋ? ಕೃಷ್ಣ ಇಷ್ಟೆಲ್ಲ ಹೇಳಿದ್ರು ಆ, ನನಗೊಂದು ಅನ್ನಿಸುವುದು, ಏನು? ಈಗ ಪಾರ್ಥನ ಬಗ್ಗೆ ಅಷ್ಟು ಮಮತೆ ಏನು? ಹೌದು. ನಾವು ಹೇಳುವುದನ್ನು ಕೇಳಿದ್ದೇವೆ ಹಾ. ಯಾವುದೋ ಒಂದು ಕಾಲದಲ್ಲಿ, ಹಾ. ಯಾವ ಕಾಲ ಅಂತ ನೀನೇ ಹೇಳಿಬಿಡು. ಆ, ಪಾರ್ಥನ ಮೈತ್ರಿ ನನಗೆ ಬೇಕು ಅಂತ ವರ ಕೇಳಲಿಕ್ಕೂ ಹೊರಟಿದ್ಯಂತೆ ಹೌದೌದು. ಅಲ್ವಾ? ಅಡಗಿಸುವುದು ಅಲ್ಲ, ಯಾಕೆ? ವರ ಕೊಡುವವರು ಬರ್ತಾರೆ, ಒಳ್ಳೆ ಮನಸ್ಸಿನವರು ಬರ್ತಾರೆ ಅಂತಾದ್ರೆ ಕೇಳುವುದೇ. ಕಾಂಡವ ವನ ದಹನದ ಪ್ರಸಂಗ ನೆನಪು ಅಲ್ವಾ? ಮಾಡುವುದು ನೀವು. ಸುಮನಸರ ಅಧಿಪತಿಯಾದಂತಹ ದೇವೇಂದ್ರ ಕೇಳಿದ್ರೆ, ಆ, ಆ ಸುಮನಸ್ಸಿನವನು ಕೇಳಿದ್ರೆ ಆ. ನರಮನುಷ್ಯರ ಹಾಗೆ ಅಂದ್ರೆ ಮಾತಿಗೆ ಹೇಳಿದ್ದು. ಹೌದು. ಅಯ್ಯೋ, ನೀವು ನಾವು ಹೇಳಿದ್ರೆ ಕೇಳುವುದು, ಚಂದ ನಾವು ಅದು. ಕೇಳುವುದು ಹಾಗೆ ಅಲ್ವಾ? ನೀವು ಹೇಳಿದ್ರೆ ಚಂದ ಅಲ್ವಾ? ಆ, ಕೇಳಿದ್ದು ಪಾರ್ಥನ ಮೈತ್ರಿ. ಮೈತ್ರಿ. ನಾವು ಯೋಚನೆ ಮಾಡುವುದು, ನಮಗೊಂದು ಸಣ್ಣ ಒಂದು ಸಾತ್ವಿಕ ಅಸೂಯೆ. ಹಾಕೊಳ್ಳಿ. ಈ ಸಾತ್ವಿಕ ಮತ್ಸರ ಕೆಟ್ಟದ್ದಲ್ಲ ಅಂತ ತಿಳಿದವರು ಹೇಳ್ತಾರೆ ಅದು ಇದ್ರೆ ಅದು ಉತ್ಕರ್ಷಗೆ ದಾರಿ ಅಲ್ವಾ? ಹೌದು. ಪಾರ್ಥನನ್ನು ನೋಡಿದ್ರೆ ಅವನ ಬಂಡಿಯ ಬೋವನಾಗಿ ನೀನು ಕೂತಿರುವುದು, ಆ, ಯಾವ ಕಾಲದಲ್ಲಿಯೂ ಕೂಡ ಅವನನ್ನು ಕೈ ಬಿಡದಿರುವುದು, ಆ. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಆ, ಒಟ್ಟಿಗೆ ನಿಶ್ಚಲ ದೃಢ ಭಕ್ತಿಯಿಂದ ನನ್ನನ್ನು ನೋಡಿದವರ ಯೋಗ ಮತ್ತು ಕ್ಷೇಮ ಅಲ್ವಾ? ನಾನು ಎರಡನ್ನೂ ನೋಡಿ ಎರಡನ್ನೂ ನೋಡಿಕೊಳ್ಳುತ್ತೇನೆ ಅಂತ. ಆ. ಅಂದ್ರೆ ಸಿಗದೇ ಇರುವುದು ಸಿಗುವುದಕ್ಕೆ ಯೋಗ ಅಂತ ಹೇಳ್ತಾರೆ, ಹೌದು. ಸಿಕ್ಕಿದ್ದನ್ನು ಕಾಪಾಡುವುದಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಯೋಗಕ್ಷೇಮ. ನಮ್ಗೆ ತಿಳಿದವರು ಹಾಗೆ ಹೇಳಿದ್ದಾರೆ. ಹೌದು. ಇದು ಎರಡನ್ನೂ ಕೂಡ ನಾನೇ ಕೊಂಡೊಯ್ತೇನೆ ಆ. ಅಂತ ಹಠ ತೊಟ್ಟು ಕೂತ ಹಾಗೆ ಕಾಣ್ತದೆ. ಹೌದು. ಈಗ ನಾವು ಇಷ್ಟು ಕಾಲ ಏನೋ ಒಂದು 800 ಅಂತ ಹೇಳ್ತಾರೆ, 800 ಮುಟ್ಟಿದ್ರಿ 800 ನೀವು. ವರ್ಷಗಳ ಕಾಲ ಆ. ಯಾಕೆ ಇಷ್ಟು ಕಾಲ ನಾವು ಈಗ ಬದುಕಿದ್ದು ಅಂತ ನಿಮ್ಮದೆಲ್ಲ ಸಮಸ್ಯೆ. ಈಗ ನಮ್ಮ ಅಲ್ಲ, ಜಾತಕ ನಮಗೆ ಬದುಕೇ ಸಮಸ್ಯೆ. ಅಲ್ಲ, ನಿಮ್ಮ ಆ ಸಮಸ್ಯೆ ಅಲ್ಲ ಆಡಿದ್ದು. ಹಾ. ನಮ್ಮ ಜಾತಕವನ್ನೆಲ್ಲ ನಾವು ಭದ್ರವಾಗಿ ಇಟ್ಟಿದ್ದೇವೆ. ನಿಮ್ಮ ಜಾತಕ ಇಟ್ಟುಕೊಳ್ಳುವುದೇ ನಿಮಗೊಂದು ಕಷ್ಟ ಅಲ್ವಾ? ಪುಟ ಹರಿಯದ ಹಾಗೆ ಮಾಸಲಾಗದ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಜಾತಕ ಅಂದ್ರೆ ಹುಟ್ಟೆ ಜಾತಕ ಅಲ್ವಾ? ಹೌದಪ್ಪ. ಆದ್ದರಿಂದ ಆ. ಈ ಹುಟ್ಟಿದ ಕಾರಣವೇ ಇಷ್ಟು ದೀರ್ಘಕಾಲ ಯಾವ್ಯಾವುದೋ ಕೆಲಸ ಮಾಡಬೇಕಿತ್ತೋ ಮಾಡಬಾರದಿತ್ತೋ, ನಾವಾಗಿ ಮಾಡಿದ್ದೋ ಯಾರು ಮಾಡಿಸಿದ್ದೋ ಗೊತ್ತಿಲ್ಲ. ಅದರ ಪರಿಣಾಮ ಸುದೀರ್ಘ ಕಾಲದ ಬದುಕು. ಎಷ್ಟು ಹುಟ್ಟು ಕಂಡಿರಿ, ಎಷ್ಟು ಆದ್ರೆ ಒಂದು- ಮಂದಿಗಳ ಸಾವು ಕಂಡಿರಿ ನೀವು. ಆದ್ರೆ ಒಂದುಂಟು, ಆ. ವಾಸುದೇವ ಮಂತ್ರವನ್ನು ಬಿಡ್ಲಿಲ್ಲ, ಬಿಡ್ಲಿಲ್ಲ. ಭಕ್ತಿಭಾವವನ್ನು ಬಿಡ್ಲಿಲ್ಲ. ಆ. ಭಕ್ತಿ ನಿರ್ಭರರಾಗಿ, ಆ. ಆತ್ಮ ನಿರ್ಭರರಾಗಿ ಆಹಾ. ನಮ್ಮೊಳಗೆ ವಾಸುದೇವನ ಇರಿಸಿಕೊಂಡು ಬದುಕಿದವರು ಆ. ನಾವು. ಹಾಗಾದ್ರೆ ನಮಗೆ ಯಾಕೆ ದೇವರು ಒಲಿಯಲಿಲ್ಲ? ಹಾ, ಪ್ರಶ್ನೆ ಸರಿ. ಯಾರಿಗಾದ್ರೂ ಬರಬಹುದಾದ ಪ್ರಶ್ನೆ. ಸಹಜ ಅಲ್ವಾ? ನಮ್ಮ ಭಕ್ತಿ ನಮಗೆ ದೊಡ್ಡದೇ ಅಲ್ವಾ? ನಮ್ಮ ಮಾರ್ಗ ನಮಗೆ ಶ್ರೇಷ್ಠವೇ ಅಲ್ವಾ? ಮತ್ತೆ ಹಾಗಾದ್ರೆ ನಾವು ಪರ್ಯಾಯವಾಗಿ, ಆ. ನೇರವಾಗಿ ಅಲ್ಲದಿದ್ರು ಆ. ಪರ್ಯಾಯವಾಗಿ ಆ. ನಾವು ದೇವರನ್ನು ಭಜಿಸಿದವರು. ಹೌದು. ದೇವರು ಅಪರೋಕ್ಷ ಪ್ರಿಯ, ಅಯ್ಯೋ, ದೇವ ಪರೋಕ್ಷ ಪ್ರಿಯ ಹಿ ದೇವ ನವವಿಧದ ಭಕ್ತಿಗಳನ್ನೇ ಹೇಳಲಾಗಿದೆ ಅಲ್ವಾ? ಹೌದು. ಹಾಗಿದ್ದರೆ ಆ. ಈ ನಮ್ಮ ಭಕ್ತಿಗೆ ದೇವರು ಯಾಕೆ ಒಲಿಲಿಲ್ಲ? ಪ್ರಶ್ನೆ ಸರಿ. ಕಂಡ್ರೆ ತಪ್ಪಲ್ಲ. ಸರಿಯಾದ ಪ್ರಶ್ನೆ ಅದು. ಈಗ ನಾನು ದೊಡ್ಡ ಅಲ್ಲ, ಕೇಳಬಾರ್ದು ಹೀಗೆ, ನಾನು ನೀವು- ದೊಡ್ಡವನಾಗಿ ಅಲ್ಲ, ಕೇಳಬಾರ್ದು. ನೀವು ಕೇಳದ ಹೋದ್ರೆ ನಮ್ಮಂತವರಿಗೆ ಉತ್ತರ ಕೊಡ್ಲಿಕ್ಕೆ ತಯಾರು ಮಾಡ್ಲಿಕ್ಕೆ ಅಲ್ಲ, ಆಗುದಿಲ್ಲ. ನಾನು ಸಣ್ಣವನಾಗಿ ಕೇಳು. ಈಗ ಪರೀಕ್ಷಕನಾದಂತಹ ಒಬ್ಬ ಗುರು ಹೌದು. ಛಾತ್ರನನ್ನು 6 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡದೆ ಹೋದರೆ 6 ತಿಂಗಳಿಗಾದ್ರೂ ಅವನಿಗೆ ಮಾಡ್ಬೇಕು. ಪರೀಕ್ಷೆ ಬರೆಯುವ ಕ್ರಮವೇ ಮರ್ತು ಹೋಗ್ತದೆ.
ನಾನು ತರಳನಾಗಿ ಒಬ್ಬ ಛಾತ್ರನಾಗಿಯೇ ಕೇಳ್ತೇನೆ, ಗಂಗಾ ತರಳನಾಗಿಯೇ ಈ ವಿಶ್ವವೇ ವಿಶ್ವವಿದ್ಯಾನಿಲಯ. ಕುಂತಿ ತರಳನಿಗಿರುವಷ್ಟು ಭಾಗ್ಯ ನನಗಿಲ್ಲದೆ ಹೋಯ್ತಲ್ಲ, ನನಗಿಂತ ಅಧಿಕ ಆಗಿ ಬಿಟ್ಟನಲ್ಲ. ಈ ಹಳೆ ಮುದುಕನನ್ನು ನೋಡ್ಬೇಕು ಅಂತ ಕಾಣ್ಲಿಲ್ಲಲ್ಲ, ಒಂದು ಸಲ ಬಂದ ನನ್ನ ಅರ್ಥದ ಮುಖಿಯಲ್ಲಿ ಕೂತ್ಕೊಳ್ಬೋದಿತ್ತಲ್ಲ. ನಾನು ಮೂಕನಾಗ್ತಿದ್ದೆ ಇಷ್ಟೊತ್ತಿಗೆ ಅಲ್ವಾ. ಈಗ ಈ ಮೂಕನನ್ನು ಮಾತನಾಡಿಸಿದ ದೇವರೇ ಅಲ್ವಾ. ಮೂಕಂ ಕರೋತಿ ವಾಚಾಲ. ನಾನು ಇಷ್ಟು ಮಾತನಾಡಿದ್ದು ಇಷ್ಟು ಮಾಡಿದ್ದರಿಂದಲೇ ಈಗ ನನ್ನಲ್ಲಿ ಮಾತು ಹುಟ್ಟುವ ಹಾಗೆ ಮಾಡಿಬಿಟ್ಟಿಯಲ್ಲ ದೇವರೇ. ಈಗ ನನಗೆ ಭೇದ ಅಲ್ವಾ, ಭೇದ ಮತ್ತೆ ಯಾರಲ್ಲಿ? ಈಗ ದೀಪ ಎಲ್ಲವನ್ನು ಬಿಟ್ಟು ಮೇಲಕ್ಕೆ ಬಂದದ್ದು ಅಂತ ಹೇಳ್ತಾರೆ. ದೀಪ ಉರಿಯುತ್ತದೆ, ದೀಪ ಉರಿದ ತಕ್ಷಣ ಸುತ್ತಮುತ್ತಲು ಬೆಳಕಾಗ್ತದೆ, ಆದ್ರೆ ಅದರ ಬುಡದಲ್ಲಿ ಕತ್ತಲೆ ಇರ್ತದೆ. ನೀವೊಮ್ಮೆ ಕೆಳಗೆ ನೋಡಿದ್ದೀರಾ? ಏನಾಗಿದೆ? ನನ್ನಲ್ಲೋ ಭೇದ, ಭೇದವು ನಿಮ್ಮೊಳಗೆ ನನ್ನಲ್ಲಿ ಯಾರಲ್ಲಿ ಹೇಳುದು ನೀವು? ಉಭಯರ ಪಾಲಿಪ ಆದಿಪಿತ ಮಗನು, ಉಭಯರ ಪಾಲಿಪ ಆದಿಪಿತ ಮಗನು. ಉಭಯರ ಪಾಲಿಪ ಆದಿಪಿತ ಮಗನು, ಆದಿಪಿತ ಮಗನು. ಕಾದಿಗ ತೈಲವ ತೊಡೆದನೆ ಧರ್ಮಜ, ಕಾದಿಗ ತೈಲವ ತೊಡೆದನೆ ಧರ್ಮಜ. ಹೋದೆಯ ಕುರುಬಲಕೆ, ಹೋದೆಯ ಕುರುಬಲಕೆ. ಕಾದಿಗ ತೈಲವ ತೊಡೆದನೆ ಧರ್ಮಜ, ಹೋದೆಯ ಕುರುಬಲಕೆ. ಭೇದವು ನಿಮ್ಮೊಳಗುಭಯರ ಪಾಲಿಪ ಆದಿಪಿತ ಮಗನು, ಆದಿಪಿತ ಮಗನು. ಇನ್ನೊಬ್ಬನಿಗೆ ತೋರು ಬೆರಳು ತೋರಿಸುವಾಗ ಮುದುಡಿದ ಉಳಿದ 4 ಬೆರಳುಗಳು ನಮ್ಮ ಕಡೆಗೆ ಇರ್ತದೆ. ಅದರ ಜೊತೆಗೆ ಇನ್ನೊಂದು ಮಾತು ಉಂಟು, ಗಾಜಿನ ಮನೆಯಲ್ಲಿ ಕುಳಿತವನ್ನು ಕಲ್ಲು ಬಿಸಾಡುವಾಗ ಎಚ್ಚರ ವಹಿಸಬೇಕು. ತಾನಿರುವುದು ಗಾಜಿನ ಮನೆಯಲ್ಲಿ ಅಂತ ಹೇಳುವ ಎಚ್ಚರ ಬೇಕು. ಸುಲಭದಲ್ಲಿ ಹೇಳಿಬಿಟ್ರಿ ಅಲ್ವೋ? ಇದೀಗ ನನಗೆ ಹೇಳಿದ್ದ. ನಿಮ್ಮ ಎದುರು ಇರುವುದರಿಂದ ನಿಮ್ಮ ಜೊತೆಗೆ ಮೌಖಿಕವಾದಂತಹ ಸಂಧಾನ ನನ್ನದು, ಅನುಸಂಧಾನ, ಸಂಭಾಷಣೆ, ನಿಮ್ಮ ಬಗ್ಗೆ ಆಡುವುದು. ಸುಮ್ಮನೆ ಆಡುವುದಲ್ಲ, ಕಪೋಲ ಕಲ್ಪಿತವಾದುದು. ಹಿರಿಜೀವ ಮೃದುಹೃದಯಿಯಾದಂತಹ ಭೀಷ್ಮರ ಮನಸ್ಸಿಗೆ ನೋವು ಮಾಡುವ ಉದ್ದೇಶದಿಂದ ನಾನು ಆಡುವುದಲ್ಲ. ನಾನೇನು ಮಾಡಿದ್ದೇನೆ? ನಿಮ್ಮ ಬಗ್ಗೆ ನಾನು ಕೃತಜ್ಞನೇ. ರಾಜಸೂಯಾಧ್ವರದ ಮಂಟಪದಲ್ಲಿ ಅಗ್ರಪೀಠಕ್ಕೆ ಅರ್ಹರಾರು ಎನ್ನುವಂಥ ಪ್ರಶ್ನೆ ಯೋಗ್ಯತೆಯ ಆಧಾರದಲ್ಲಿ ಹೊರಹೊಮ್ಮಲಿ ಅಂತ ಧರ್ಮರಾಜ ಹೇಳುವಾಗ ಅವನಿಗೆ ಉತ್ತರ ಕೊಟ್ಟಿರಿ ನೀವು, ಮಾರ್ಮಿಕವಾಗಿ ಧಾರ್ಮಿಕವಾಗಿ ಅಲ್ಲೋ. ಧರ್ಮರಾಜನಿಗೆ ಉತ್ತರ ಕೊಟ್ಟಿರಿ. ಈಗ ನಿಮ್ಮಲ್ಲೇ ನಾನು ಕೇಳ್ತೇನೆ, ಈಗ ಭೇದ ನನ್ನಲ್ಲಿರುವುದು ಆಚಾರ್ಯರೇ ಅಲ್ವಾ? ಅದನ್ನು ನೀವು ಕೇಳುವಾಗ ನಿಮಗೆ ಸ್ವಲ್ಪವೂ ಇರುಸು ಮುರುಸು ಅಂತ ಅನ್ನಿಸುವುದಿಲ್ವಾ? ಮಾನಸಿಕವಾಗಿ ಸ್ವಲ್ಪವೂ ಸಂಕೋಚ ಅಂತ ಅನ್ನಿಸುವುದಿಲ್ವಾ? ದೇವರಿಗೆ ಹೀಗೆ ಯಾಕೆ? ನಿಮ್ಮ ಎದೆಯ ಡವಡವ ಎನ್ನುವ ಶಬ್ದದಲ್ಲಿ ಸ್ವಲ್ಪ ವೃದ್ಧಿ ಕ್ಷಯಗಳು ಉಂಟಾದ ಹಾಗೆ, ಏರಿಳಿತಗಳು ಉಂಟಾದ ಹಾಗೆ ಅನುಭವವಾಗುವುದಿಲ್ವೋ? ಯಾಕೆ? ಯಾಕೋ ಮೈಯಲ್ಲಿ ಯಾವುದೋ ತುರಿಕೆಯ ಎಲೆ ಮುಟ್ಟಿಸಿದಾಗ ಬರುವ ತುರಿಕೆ ಅಂತದೊಂದೊಂದು ಬರುವುದಿಲ್ವೋ? ಪ್ರಾಮಾಣಿಕವಾಗಿ ಮಾತಾಡಿ ನೀವು. ಇಷ್ಟು ಯಾಕೆ ಹೇಳುವುದು? ಕಾರಣ ಉಂಟು. ಏನು ಕಾರಣ? ಧರ್ಮರಾಜ ಮತ್ತು ಕೌರವ ಅನಂತರದಲ್ಲಿ ಹುಟ್ಟಿದವನ ತಮ್ಮಂದಿರು, ಇವರಲ್ಲಿ ವ್ಯತ್ಯಾಸ ಕಾಣಲಿಲ್ಲಲ್ಲ ನೀವು? ಶತಶೃಂಗದಲ್ಲಿ ಹುಟ್ಟಿದಂತ ಪಾಂಡವರು ಅನಾಥರಾಗಕೂಡದು ಅಂತ ಬ್ರಾಹ್ಮಣ ಮಂದಿಗಳು ನಿರ್ಣಯ ಮಾಡಿ ಕುಂತಿಯನ್ನು ಮುಂದಿಟ್ಟುಕೊಂಡು ನಿಮ್ಮ ಪ್ರೀತಿಯ ಪಾದಾಂಬುರುಹಗಳಿಗೆ ಅವರನ್ನು ಅಡ್ಡ ಬೀಳಿಸಿದಾಗ ಹೊಗಿರಾಚೆ ಪಾಂಡವಿಗೆ ಯಾವ ಕಾಲಕ್ಕೂ ಹೆಂಡತಿಯ ಜೊತೆಗೆ ಸಾನ್ನಿಧ್ಯ ಹೊಂದುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತುಂಟು. ನೀವು ಕುಂತಿಯ ಮಕ್ಕಳಲ್ಲ ಅಂತ ಸಂಶಯ ತೋರಿಸಿದ್ದೀರಾ? ನಾನು ಆಡಬಾರ್ದು ಆ ಶಬ್ದ, ಆಡಿಬಿಡ್ತೇನೆ. ರಕ್ತ ಪರೀಕ್ಷೆ ಮಾಡಿಸಿದ್ದೀರಾ? ಅವನದ್ದೇ ರಕ್ತ ಅಂತ ಪರೀಕ್ಷೆ ಮಾಡಿಸಿದ್ದೀರಾ? ವಿಶ್ವಾಸ
ಭೀಷ್ಮಾಚಾರ್ಯರಿಗೆ ಪಾಂಡವರ ಚಾರಿತ್ರ್ಯದ ಬಗ್ಗೆ ಇರಬಹುದಾದ ಅನುಪಮವಾದಂಥ ಶ್ರದ್ಧೆ, ಕುಂತಿಯ ಬಗ್ಗೆ ಹೊಂದಿರಬಹುದಾದಂಥ ಅಪರಿಮಿತವಾದ ವಿಶ್ವಾಸ, ಅದೇ ನೀವು ಹಾರ್ದಿಕವಾಗಿ ಕೈಗಳನ್ನು ಚಾಚಿ ಬಂದಿರ ನನ್ನಪ್ಪಗಳಿರ ಪಾಂಡವಿನ ಮಕ್ಕಳೇ ಅಂತ ಪ್ರೀತಿಯಿಂದ ಕಕ್ಕುಲತೆಯಿಂದ ಕರಕೊಂಡು ಹೋಗಿ ಅವರನ್ನು ಲಾಲನೆ ಪಾಲನೆಯ ಮೂಲಕವಾಗಿ ತಂದೆಯಾಗಿ ತಾಯಿಯಾಗಿ ಅಜ್ಜನಾಗಿ ಅಜ್ಜಿಯಾಗಿ ಸಾಕಣೆ ಮಾಡಲಿಲ್ವಾ? ಅಂಕವೆಂಬ ಅಂಕಣದಲ್ಲಿ ಆಡಿಸಿದ್ದೇನೆ. ಈಗ ಎಲ್ಲಿದ್ದೀರಿ ನೀವು? ಈ ಜಾಗಕ್ಕೆ ಹೆಸರೆಂಥದ್ದು? ಇದು ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಮೈಗೆ ಸೀಸಕವನ್ನು ತೊಟ್ಟು ಕೈಯಲ್ಲಿ ಆಯುಧ ಹಿಡಿದು ಬೆನ್ನಿಗೆ ಬತ್ತಲಿಕೆ ಕಟ್ಟಿ 1200 ರಥದ ಮೇಲೆ ಏರಳವಾದಂತಹ ಆಯುಧಗಳನ್ನು ಬೇರಿಸಿದೆ. ಅಲ್ಲ, ಈ ಯುದ್ಧ ಯಾಕೆ ನಡೆದದ್ದು? ಯಾರಿಗಲ್ಲ ಯುದ್ಧ ಇದು? ನನಗೂ ನಿಮಗಲ್ಲ. ಯಾರ ಜೊತೆ ಯುದ್ಧ ನಿಮ್ಮದು? ಇದು ಶತ್ರು ಸೈನ್ಯದ ಶತ್ರು ಯಾರು? ಕೌರವನ ಶತ್ರುಗಳು ಯಾರು? ಕೌರವನ ಶತ್ರುಗಳು ಯಾರು? ಎದುರು ಎಲ್ಲ ಬಂದಿದ್ದಾರೆ ಪಾಂಡವರು. ನಿಮಗೆ ಆಗ್ಲಿಕ್ಕಿಲ್ಲ ಮಾತಾಡ್ಲಿಕ್ಕೆ. ಹೇಗೆ ನಿಮಗೆ ತೊದಲು ನುಡಿ ತಪ್ಪಿಸಿಕೊಳ್ಳುವ ಬುದ್ಧಿ ಬಾರದೆ ಹೋಗ್ತದೆ? ಅದ್ಯಾಕೆ? ನೀವು ಎದ್ದುಕೊಂಡು ಕೌರವನ ಪಕ್ಷದಲ್ಲೇ ಇದ್ದೀರಲ್ಲ. ಅವ ಆಡಿದ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವ ಆಡಿದಂತ ನುಡಿಗೆ ನೀವು ನಿಮ್ಮ ತಲೆಯನ್ನು ತಗ್ಗಿಸಿ ಸೋತೆ ನಾನು ನಿನ್ನ ದಳಕ್ಕೆ ಅಧ್ಯಕ್ಷನಾದೆ ಅಂತ ಒಪ್ಪಿಗೆ ಕೊಟ್ಟರಲ್ಲ. ಯುದ್ಧಕ್ಕಾಗಿ ಬಂದಿರಲ್ಲ. ದಿವಸಕ್ಕೆ 10,000 ಮಂದಿ ಮಕುಟವರ್ಧನರ ತಲೆ ಕಡಿತೇನೆ ಅಂತ ಪ್ರತಿಜ್ಞೆ ಮಾಡಿ ಅದರ ಪ್ರತಿಜ್ಞಾ ಪೂರಣದಲ್ಲಿ ಒಂದು ಹೆಜ್ಜೆಯನ್ನು ಹಿಂದಿಡದೆ ಧೀರ ನಿಸ್ಸೀಮ ನಿಲುವಿನಿಂದ ಮುಂದೆ ಬಂದಿರಲ್ಲ. ಹೇಳಿ ನೀವು. ಈಗ ಧರ್ಮರಾಜ ನಿಮಗೇನಾದ್ರೂ ಕೊತ 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 ಕುದಿಯುವ ಎಣ್ಣೆಯನ್ನು ತಂದು ನಿಮ್ಮ ಮೈ ಮೇಲೆ ಎರಚಿದ್ದೇನೆ. ಎಲ್ಲಿ ಉಂಟು? ನಿಮ್ಮ ಬೆನ್ನನ್ನು ತೋರಿಸಿ. ಅಲ್ಲಿ ಬಬ್ಬೆಗಳು ಉಂಟಾ ನೋಡೋಣ. ಗಾಯದ ಗುರುತು ನಿಮ್ಮ ತೊಡೆಗಳಲ್ಲಿ ಉಂಟಾ ಅಂತ ನೋಡುವ. ಗೀರಿ ತೆಗೆದರೆ ಒಂದು ತೊಡೆಯಲ್ಲಿ ಕೌರವರು ಬಸಿದ ಜೊಲ್ಲು, ಇನ್ನೊಂದು ತೊಡೆಯಲ್ಲಿ ಪಾಂಡವರು ಬಸಿದ ಜೊಲ್ಲು ನಿಮ್ಮ ಕೈಗೆ ಪರಿಮಳವಾಗಿ ಅಂಟಿಕೊಂಡಿತು. ಎರಡೂ ಕಡೆಗೂ ಭೇದ ಭಾವ ಇಲ್ಲ ಅಂತ ಹೇಳುವ ನೀವು ಕಾದ ತೈಲವನ್ನು ಮೈಗೆ ತೊಡೆದಿದ್ದಾನೆಂತ ಧರ್ಮರಾಜ ಅಂತ ಹೇಳುವ ಸ್ಥಿತಿಯಲ್ಲಿ ಕೌರವನ ಪಕ್ಷಕ್ಕೆ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದು ಮೊನ್ನೆ ನನ್ನ ಅಮ್ಮನ ತಂದೆಯಾದ ಅಜ್ಜ ಅಲ್ಲ, ನಮ್ಮ ಅಪ್ಪನಾದ ಅಜ್ಜ ಅಲ್ಲ, ನಮ್ಮ ದೊಡ್ಡಪ್ಪನ ಅಪ್ಪನಾದ ಅಜ್ಜ ಅಲ್ಲ, ಆದಿ ಪಿತಾಮಹ. 100, 200, 300, 450, 750, 799, 800 ವರ್ಷಕ್ಕೆ ಹತ್ತಿರ ಬಂದಿದ್ದೀರಿ. ಆದಿ ಪಿತಾಮಹ. ನಿಮ್ಮೊಳಗೆ ಭೇದ ಉಂಟು ಅಂತ ಹೇಳ್ತೀಯ ನೀವು. ಯಾಕೆ ಈ ಭೇದ ನೀವು ಮಾಡಿದಿರಿ? ಉತ್ತರಿಸಿ. ಕಷ್ಟ ನಿನಗೆ ಗೊತ್ತಾ? ಎಂಥದ್ದು ಕಷ್ಟ ನಿಮಗೆ? ಕುರುಪತಿಯುಳಿರ್ದು ಜೀವಿಸಿದನು ಜೀವ ಒಪ್ಪುವ ಹೌದೌದು. ಪೊರೆದು ಋಣವ ಗಳಿಸಿದನು. ಅದೆಂತದ್ದು? ಪೊರೆದು ಋಣವ ಗಳಿಸಿದೆನು. ಕುರುಪತಿಯೋಳಿರ್ದು ಯಾರಲ್ಲಿ ಹೇಳ್ತೀರಿ? ಜೀವ ಪೊರೆದು ಋಣವ ಗಳಿಸಿರ್ತೇನೋ. ಜೀವ ಪೊರೆದು ಋಣವ ಗಳಿಸಿದೆನು. ತೊರೆಯಲಾರೆ ಕರಿಯೇ ಕುಂತಿ ತರಳರ ಹಂಗು ನಿನಗೇನೋ. ತೊರೆಯಲಾರೆ ಹರಿಯೇ ಕುಂತಿ ತರಳರ ಹಂಗೇನೋ ನಿನಗೇ. ಕುರುಪತಿಯೊಳಿರ್ದು
ಕುರುಪತಿಯೊಳ್ಳಿರ್ತು ಜೀವ ಪೊರೆದುರು ನವ ಕಲಿಸಿದೆನು ದೊರೆಯಲಾರೆ ಕರಿಯೇ ಕುಂತಿ ತರಳರಂಗೇನು ನಿನಗೆ ಕುರುಪತಿಯೊಳಿತು ಜೀವ ಪೊರೆದು ಋಣವ ಗಳಿಸಿದೆನು ಹರಿಯೇ ಶ್ರೀಹರಿಯೇ ಅಮರ ಸಿಂಧೂದ್ಭವರ ಹರಿ ಹರತಿ ಸರ್ವಂ. ನೀನು ಶ್ರೀ ಆಗಿರುವ ಕಾರಣವೇ ಶ್ರೀ ಅಂದ್ರೆ ಎಲ್ಲವನ್ನು ಸೀಳುವಂತದ್ದು ಅಂತ ಒಂದುಂಟು. ಅಂತಹ ಶಕ್ತಿವಂತ ನೀನು. ಒಮ್ಮೆ ಸೀಳಿ ನೋಡು ನನ್ನ ಹೃದಯವನ್ನು, ನನ್ನ ಸ್ಥಿತಿಯನ್ನು ಎನ್ನುವುದನ್ನು ಅರ್ಥ ಮಾಡಿಕೊ. ನೋಡುವ ನೋಡುವ, ನಾನಮ್ಮ ಈಗ ಸೀಳಿ ನೋಡ್ತೇನೆ ಅಂತ ನೋಡುವ. ಕುರುಪತಿಯೊಳಿರ್ದು ವಾ ನನ್ನ ಜೀವನವನ್ನು ನಾನು ನಡೆಸಿದವನು. ಕುರುಪತಿ ಅಂದ್ರೆ ಕೇವಲ ಇವ ಒಬ್ಬ ಅಂತಲ್ಲ. ನನಗೆ ಈ ಸಿಂಹಾಸನದ ಒಂದು ಅಂಟು ನಂಟು ಉಂಟು. ಓಹೋ, ನಿನಗೇ ಗೊತ್ತಿದೆ ಈ 800 ವರ್ಷಗಳ ನಡುವೆ ನಾನು ಸಂಪಾದಿಸಿದ ಋಣದ ಗಂಟು ಎಷ್ಟು ದೊಡ್ಡದು. ಸಂಧಿ ವಿಗ್ರಹಿ, ಕುಟುಂಬ ವತ್ಸಲಿ, ಎರಡೆರಡು ಕೆಲಸ. ಎಲ್ಲವೂ ಹೌದು. ಕೆಲವರಿಗೆ ವಾದ ಉಂಟು ಒಂದೇ ಹುದ್ದೆ ಇರಬೇಕು ಅಂತ, ನಿಮಗೆ 2 ಹುದ್ದೆ. ಇದು ಇನ್ನೊಬ್ರು ಕೊಟ್ಟದ್ದು, ನಾವಾಗಿ ಕೇಳಿ ಪಡೆದ. ಅಲ್ಲ 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 ಅಲ್ಲ. ಮಾತೆಯಾದಂತಹ ಸತ್ಯವತಿ ದೇವಿ ಹೌದು, ಸಿಂಹಾಸನದ ರಕ್ಷಕನಾಗಿ ನಾನಿಲ್ಲಿ ಇರ್ತೇನೆ ಎನ್ನುವ ಮಾತನ್ನು ತೆಕ್ಕೊಂಡೇ ನಾನಿಲ್ಲಿ. ಆ ಮಾತು ತೆಕ್ಕೊಳ್ಳದೆ ಹೋದ್ರು ನಮಗೆ ಗ್ರಾಹ್ಯವಾಗುತ್ತದೆ. ಒಂದು ಕಾಲದಲ್ಲಿ ಅಪ್ಪಯ್ಯನೇ ವರ ಕೊಡ್ತಾರಂತೆ, ಕೃಷಕಾಯರನ್ನು ತನ್ನ ವಿಶಾಲವಾದ ತೋಳಿನಿಂದ ತಬ್ಬಿದ್ರೆ ಅವನಿಗೆ ದೃಢಕಾಯತ್ವವು ಆರೋಗ್ಯಪೂರ್ಣವಾದಂತಹ ಶರೀರವು ಪ್ರಾಪ್ತಿಯಾಗುತ್ತದೆ ಎನ್ನುವಂತ ಮಹಿಮಾ ಪುರುಷ. ನ ಕಾಮಸ್ತಂ ಮರಿಷ್ಯಸಿ, ಕಾಮಿಸುವವರೆಗೆ ಮರಣ ಬರದೇ ಇರಲಿ. ಯಾರಿಗಾದ್ರೂ ಹಾಗೆ ವರ ಕೊರಡುವ ಕ್ರಮ ಉಂಟು? ದೀರ್ಘಾಯುಷ್ಮಾನುಭವ, 100 ವರ್ಷ ಬದುಕು ಮಗನ, ಅಷ್ಟು ಹೇಳ್ಬೋದು. ನೀನು ಬಯಸುವವರೆಗೆ ಮರಣ ಬರಬಾರ್ದು ಅಂತ ಹೇಳಿದ್ರೆ ನೀವು ಈ ಗೂಟಕ್ಕೆ ತಾಗಿಕೊಂಡು ಇರಬೇಕು ಅಂತ ಅರ್ಥ. 2 ಕಾರಣ ಅದರಿಂದ ಆಯ್ತು. ಅರ್ಥ ಆಗ್ತದೆ. ಒಂದು ಸತ್ಯವತಿ ಮಾತೆಯ ಮಾತು, ಇನ್ನೊಂದು ಸುದೀರ್ಘ ಕಾಲ ನಾನು ಬದುಕಿರಬೇಕು ಎನ್ನುವುದಲ್ಲಿ ಅವರ ಇಂಗಿತ, ಒಂದು ದೂರದೃಷ್ಟಿ. ಅದೇನು? ಸಿಂಹಾಸನಕ್ಕೊಬ್ಬ ಸರಿಯಾದವ ಬರುವವರೆಗೆ ನಾನು ಇಲ್ಲಿ ಇರಬೇಕು. ಅಯ್ಯೋ, ನಿಮಗೆ ಎಲ್ಲವನ್ನು ಹೇಳಿ ಮಾಡುವುದಲ್ಲ. ಅಲ್ಲ, ನಿಮಗೆ ಧರ್ಮರಾಜನಂತ ಸುಳ್ಳುಗಾರ, ಆ ಭೀಮನಂತ ಸಣಕ್ಕಲ, ಅರ್ಜುನನಂತ ಊರು ಬಿಟ್ಟವ, ಇವರೆಲ್ಲ ಇರುವಾಗ ಜನ ಸಿಕ್ಕ್ಯಾರ ನಿಮಗೆ ಒಳ್ಳೆಯವರು? ಕೃಷ್ಣ, ಅದಕ್ಕೆ ಹೇಳುದು ನಾನು, ನೀನು ಚಿನ್ಮಯ, ನಾವು ಮೃಣ್ಮಯರು. ನಿನಗೆ ಕೆಸರಿನಿಂದ ಕಾಲು ಊರದೆ, 2 ಕಾಲು ಕೆಸರಿನಲ್ಲಿ ಊರದೆ ಬದುಕಲಿಕ್ಕಾಗ್ತದೆ. ನಾವು 2 ಕಾಲು ಕೆಸರಲ್ಲಿಯೇ ಊರು. ಹಾಗಾಗಿ ಕೆಸರಲ್ಲಿ ಊರಿದ ಕಾರಣವೇ ಹೀಗಿರುವುದು. ಇದು ಬಿಡಲಾರದ ನಂಟು. ಮತ್ತೆ ಇನ್ನೊಂದುಂಟು, ಒಂದು ಮಾತೃ ಹೃದಯ ಅಂತ ಯಾರಿಗಾದ್ರೂ ಒಬ್ಬನಿಗೆ ಇದ್ರೆ ಬೇಕಪ್ಪ, ಒಬ್ಬಳಿಗೆ ಅಥವಾ ಒಬ್ಬನಿಗೆ. ಮಾತೃ ಹೃದಯ ಎನ್ನುವುದು ಅಯಂ ವಿಶೇಷ. ಪ್ರಕೃತಿ ಪುರುಷ ಅರ್ಧನಾರೀಶ್ವರ 2 ಒಂದರೊಳಗೆ ಉಂಟು ಅಲ್ವಾ? ಗಂಡಿನೊಳಗೊಬ್ಬ ಹೆಣ್ಣು, ಹೆಣ್ಣಿನೊಳಗೊಂದು ಗಂಡು. ಒಂದು ಅಂಗವಿಕಲ ಮಗು, ಒಂದು ರೋಗಗ್ರಸ್ತ ಮಗು, ಒಂದು ಮೂಕ ಮಗು, ಒಂದು ತನ್ನ ಕಾರ್ಯವನ್ನು ತಾನು ಮಾಡಿಕೊಳ್ಳಲಾರದ ಮಗು ಒಂದು ಮನೆಯಲ್ಲಿ ಉಂಟು ಅಂತ ಇದ್ರೆ, ತಾಯಿಯಾದವಳು ದೃಢಕಾಯರಾದ, ಆರೋಗ್ಯವಂತರಾದ, ಬುದ್ಧಿವಂತರಾದ, ಚತುರಮತಿಗಳಾದ, ಯಾವ ಕಾರ್ಯವನ್ನು ತನ್ನಿಚ್ಛೆಯಂತೆ ಮಾಡಿಕೊಳ್ಳ ಮಗುವಿಗಿಂತಲೂ ವಿಶೇಷವಾಗಿ ನೋಡಿಕೊಳ್ಳಬೇಕು. ಪ್ರತ್ಯೇಕವಾದ ಕಾರುಣ್ಯದ ದೃಷ್ಟಿಯಿಂದ ಗಣನೆಯಿಂದ ಗಮನಿಸಬೇಕದನ್ನು. ಬೇಡವಾ? ಬೇಕಪ್ಪ. ನನ್ನನ್ನು ಪೊರೆಯುವವರು ಯಾರಿದ್ದಾರೆ ಅಂತ ಒಬ್ಬ ಮಗು ಕೇಳಿದ್ರೆ ಅವನನ್ನು ಪೊರಿಲಿಕ್ಕೆ ನಾನಾದ್ರೂ ಇದ್ದೇನಪ್ಪ ಅಂತ ಹೇಳ್ಬೇಡುವ? ಖಂಡಿತ ಹೇಳ್ಬೇಕು. ಅಲ್ಲಿ ಇದ್ದದ್ದು ಭೂತ ದಯಾಪರತೆ ಅದು ಬೇಡ ಎನ್ನುವುದೊಂದು ಸ್ಥಾಯಿ ಭಾವ. ಹೌದಾಗೆ ಹೇಳ್ಬೇಕು. ನನಗೆ ಅವನ ಅಪ್ಪನೇ ಕುರುಡ, ಧೃತರಾಷ್ಟ್ರ ಗತಾಕ್ಷ, ಕೌರವನ ದುರ್ಯೋಧನನ ತಂದೆಯೇ ಜಾತ್ಯಂಧ. ಹೌದಪ್ಪ. ಅವನಿಗೆ ಸಿಂಹಾಸನ ಸಿಗಲಿಲ್ಲ ಪಾಪ. ಅವನಿಗೆ ಅಧಿಕಾರ ಮಾಡ್ಲಿಕ್ಕಾಗ ಇವನಿಗೊಂದು ಹೋರಾಟದ ಕೆಚ್ಚುಂಟು. ಅಲ್ಲ, ಹೋರಾಟ ಮಾಡುವುದು ಕ್ಷತ್ರಿಯರಿಗೆ ತಪ್ಪೇನು? ಅವರಲ್ಲ, ಇನ್ಯಾರು ಹೋರಾಟ ಮಾಡುದು? ಉಳಿದ 3 ಅಲ್ಲ, ಹೋರಾಟ ಮಾಡಬೇಕು. ಅಲ್ಲ, ಅವರು ಬಿಟ್ಟರೆ ಉಳಿದ 3 ಹೋರಾಟ ಮಾಡ್ಲಿಕ್ಕಿಲ್ಲ ಅಲ್ಲ. ಹಾಗಿದ್ದ ಮೇಲೆ ಆತ ಹೋರಾಟ ಮಾಡ್ತೇನೆ, ನನಗೊಂದು ರಕ್ಷಣೆ ಕೊಡಿ ಅಂತ ಕೇಳಿದಾಗ ಅವ ತಪ್ಪು 1000 ಮಾಡಿರಬಹುದು. ಆದ್ರೆ ಬಂದು ನನಗೆ ಯಾರೂ ಬಲ ಕೊಡುವವರಿಲ್ಲ ಅಂತ ನಮ್ಮ ಕಾಲಿಗೆ ಬಿದ್ದಾಗ ಒಳ್ಳೆ ಗುರಾಣಿ. ಅಲ್ಲ, ಇದು ಅಲ್ಲ, ಒಳ್ಳೆ ಗುರಾಣಿ ಇದು. ಬ್ರಹ್ಮಾಸ್ತ್ರವನ್ನಾದರೂ ತಡೆಯಬಲ್ಲ ಭೀಷ್ಮರ ಗುರಾಣಿ ಇದು. ಬಳಿರೆ ಕುರುಪತಿಯೋಳು ಇರ್ದು ಜೀವಿಸಿದ ಇದು ಹಂಗು. ಹೌದಲ್ಲ, ಇದು ಹಂಗು ನಮಗೆ.
ನಾವೆಲ್ಲ ಹಂಗಿನೊಳಗಿರುವವು. ಛ, 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 ಛ. ನೀನು ಹಾಗಲ್ಲೂ ಅಲ್ಲ. ಅಲ್ಲಪ್ಪ, ಈಗ ನಿನಗೇನಾದ್ರೂ ಹಂಗುಂಟು? ಹಂಗುಂಟಾ? ಅಲ್ಲ, ಉಂಟಾ ಅಂತ ಕೇಳುದ್ರ? ಅದೇ ಉಂಟಾ ಎನ್ನುವುದು ಬರೀ ಗೊತ್ತಿಲ್ಲ, ಹೇಳಿಕೆ ಅಲ್ಲ, ಗೊತ್ತಿಲ್ಲ. ಅದು ಪ್ರಶ್ನೆ. ಅದು ಆ, ಪಾಂಡವರ ಹಂಗು ನಿನಗೇನು? ಏನು? ಪಾಂಡವರಿಗೆ ನೀನು ಕೊಟ್ಟದ್ದಲ್ಲದೆ, ಆ. ಮಾತಿಗೆ ಹೇಳಿದ್ದೆ. ಹೌದಪ್ಪ, ಮಾತಿಗೆ ಪಾಂಡವರಿಗೆ ಸತ್ಯವೇ. ನೀನೇ ಬೇಕಾದದ್ದನ್ನು ಕೊಟ್ಟದ್ದಲ್ಲದೆ, ಆ. ಅವರು ಎಂತದ್ದು ಅವರಿಂದ- ನೀನವರ ಮನೆಗೆ ಹುಲ್ಲಿನ ಹೊರ ತಗೊಂಡೋಗಿದ್ದಾನೆ. ಅವರು ಅಗಳು ಕೊಟ್ರೆ ಅನ್ನದ ಪಾತ್ರವೇ ತಗೊಂಡೋಗಿದ್ದಾನೆ. ಅಕ್ಷಯ ಪಾತ್ರ. ಕೆಲವರು ಒಗ್ಗರಣೆ ಬೇವಿನ ಸೊಪ್ಪು ಅಂತ ಹೇಳಿದ್ದಾರೆ. ಹೌದು. ಪಾತ್ರೆ ಒಳಗಿದ್ದದ್ದು ಅಷ್ಟೇ. ಆ. 10,000 ಮಂದಿ ಶಿಷ್ಯರ ಸಮೇತ ದುರ್ವಾಸರ ಶೇಷಾನ್ನ ಅಲ್ವಾ? ಇಷ್ಟು ಮಾಡ್ತೀನಿ. ಆ. ಎಲ್ಲಿಂದ ಎಲ್ಲಿದ್ಯೋ ಏನೋ ಆ ಕಾಲದಲ್ಲಿ ಆ. ಅಕ್ಷಯಾಂಬರ ವಿಲಾಸ ಮಾಡಿ ಮರ್ಯಾದೆ ಉಳಿಸ್ತಿ. ಒಬ್ಬರೊಬ್ಬರನ್ನಲ್ಲ, ಪ್ರತಿಯೊಬ್ಬರನ್ನು ಕೂಡ ಇದ್ದಲ್ಲಿಗೆ ಬೇಕಾದಲ್ಲಿಗೆ ಬೇಕಾದ್ದನ್ನು ಕೊಟ್ಟು ನೀನು ಪೊರೈತಿಯಲ್ಲ. ನಿನಗೆ ಯಾವ ಹಂಗು ಅಂತ ನಮಗೆ ಅರ್ಥ ಆಗ್ಲಿಲ್ಲ. ಚಂದ ಮಾತಾಡಿದ್ದೀರಿ. ಅಲ್ಲ, ಒಳ್ಳೆ ಒಂದು ಜಿಜ್ಞಾಸೆ. ಒಳ್ಳೆ ಮಾತಾಡಿದ್ದೀರಿ. ಈಗ ಇದನ್ನು ನೀವು ಆಡಿ ಇದನ್ನು ದಕ್ಕಿಸಿಕೊಳ್ಳೋ ಅಭಿಪ್ರಾಯ ಅಲ್ವೋ? ನೀವೀಗ ಕೊನೆಗೂ ಇರುವುದು ಯಾರಲ್ಲಿ? ಸಾತ್ವಿಕ ಸುಯೋಧನನ ಜೊತೆಗ ದುಷ್ಟ ಸುಯೋಧನ ನೊಡಗೊಂಡಿಗಿನಿ. ಎಷ್ಟಾಡಿದರೇನು ಎಷ್ಟಾಡಿದರೇನು ತಟ್ಟನೆ. ಪಟ್ಟನೆ ನಿನ್ನನು ಸಮರದಿ ಗೆಲುವರೆ ಬೆಂಬಲನಾಗಿಗೆ ನರಗಿ ಪ್ರತಿಜ್ಞೆ ಮಾಡಿದ್ದೇನೆ. ಆಚಾರ್ಯರೇ, ಕೃಷ್ಣ, ಇಲ್ಲಿಯವರೆಗೆ ಸರಸ ಸಂಭಾಷಣೆ ನಡೆಯಿತು. ಅದು ನಿಮ್ಮ ರಸ. ಗೌರವಾನ್ವಿತವಾದಂತಹ ವ್ಯಕ್ತಿತ್ವದ ಜೊತೆಗೆ ನಾನು ಅನುಸಂಧಾನ ಮಾಡುವಾಗ ಯಾವ ಕಾರಣಕ್ಕೂ ನಿಮ್ಮನ್ನು ನಾನು ಸಣ್ಣದು ಮಾಡಕೂಡದು. ಅಲ್ಲ, ಮಾತಾಡಿದವನು ರಸವೇ. ನನ್ನ ಜೊತೆಗೆ ನೀವು ಮಾತಾಡುವಾಗಲು ಹ. ಕೃಷ್ಣನ ಅಂತಃಕರಣಕ್ಕೆ ಯಾವ ಕಾರಣಕ್ಕೂ ಘಾಸಿ ಆಗಕೂಡದು. ಇಂತಹ ಎಚ್ಚರಿಕೆಯಿಂದ, ನಯಗಾರಿಕೆಯಿಂದ, ಸೂಕ್ಷ್ಮ ಪ್ರಜ್ಞೆಯಿಂದ ಮಾತಾಡಿದೆ. ಹೌದು. ಈಗ ಯಾಕೋ ನಾನೊಂದು ತೀರ ನೀವೊಂದು ತೀರ ಅಂತ ಬೇರ್ಪಡಲೇಬೇಕಾದಂಥ ಸ್ಥಿತಿಗೆ ಬಂದು ಮುಟ್ಟಿದೆ. ಇಲ್ಲಿಯವರೆಗೆ ಸಂಘಟನೆ ಏನಾದರೂ ಸಾಧ್ಯ ಆದೀತೋ ನಮ್ಮ ವಾದಗಳ ಮೂಲಕ ಭಾವ ಸಂಘಟನೆ. ಈಗ ವಿಚ್ಛೇದನಕ್ಕೆ ತಂದು ನಿಲ್ಲಿಸಿದ್ದೀರಿ ನೀವು. ಯಾವ ಸುಯೋಧನನ ಜೊತೆಗಿದ್ದೀರಿ ನೀವು? ನೀವೇ ಆಡಿದಿರಲ್ಲ ಅಕ್ಷಯಾಂಬರ ವಿಲಾಸ, ನೀವೇ ಆಡಿದಿರಲ್ಲ ಅಕ್ಷಯ ಪಾತ್ರೆಯ ಮೂಲಕವಾಗಿ 10,000 ಬ್ರಾಹ್ಮಣರಿಗೆ ದಿನನಿತ್ಯ ಸಂತರ್ಪಣೆ, ನೀವೇ ಆಡಿದಿರಲ್ಲ ಅದನ್ನು ಕಾಡಿನಲ್ಲಿ ಮಾಡುತ್ತಿದ್ದ. ಇದು 3 ಸಾಕಾಗುವುದಿಲ್ವೋ? ಏನು? ನಿಮ್ಮ ಮನೆಗೆ ಬಲಗಾಲನ್ನು ಮುಂದಿಟ್ಟು ಅಕ್ಕಿಸೇಸೆಯನ್ನು ತುಳಿದು ನಿಮ್ಮ ಮನೆಗೆ ಭಾಗ್ಯನಿಧಿಯಾಗಿ ಬಂದ ಸೊಸೆ ಯಾಜ್ಞಸೇನಿ ಹೌದಾ? ದ್ರುಪದೆ ಎನ್ನುವಳು ಪಾಂಚಾಲ ನರೇಶನ ಮಗಳಾದರೂ ನಿಮಗೆ ಪ್ರಾರಂಭದಲ್ಲಿ ಪಾರಂಪರಿಕವಾಗಿದ್ದ ವೈರವನ್ನು ಮರೆತಿರಲಿಲ್ಲ ನೀವು. ಈಗ ಆ ಮನೆಗೆ ತನಕ ಬಂದಂತ ಸೊಸೆ ಸುಯೋಧನನ ಕೈ ಹಿಡಿದ ಭಾನುಮತಿಗಿಂತ ಭಿನ್ನಳೇನು ಅಲ್ವಲ್ಲ? ಇಲ್ಲ. ಅಕ್ಷಯಾಂಬರ ವಿಲಾಸ ನನಗೆ ಬಿರುದು ಕೊಡ್ತೀರಿ ನೀವು. ನನಗೊಂದು ವಿಶೇಷವಾದ ಚಿತ್ರ ಬಿಡಿಸಿದ್ರೆ ನನ್ನ ಹಿಂದೆ ಒಂದು ದೊಡ್ಡ ಕೀರ್ತಿಯ ಉರುಟಿನ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿ ನಾನೊಬ್ಬ ದೊಡ್ಡವಂತ ಪ್ರಭಾವಳಿ ನೀವು ನಿರ್ಮಾಣ ಮಾಡ್ತೀರಿ. ಅದನ್ನು ನಾಡಿ ಆಡಿದ್ದು ನಿಮ್ಮ ಬಾಯಿಂದ ಬರಲಿ ಅಂತ ಪ್ರಭಾವಳಿ. ಅಕ್ಷಯಾಂಬರ ವಿಲಾಸ ಯಾಕಾಯ್ತು ಇದು ಗೊತ್ತುಂಟ? ಅಕ್ಷಯಾಂಬರ ವಿಲಾಸದ ಉದ್ದೇಶ ನಿಮಗೆ ಗೊತ್ತಿಲ್ವಾ? ಚೆನ್ನಾಗಿ ತಿಳಿದವರು ನೀವು. ಯಾರಿಗೆ ಯಾವೀಗ ಅಂಬರ ಕಡಿಮೆ ಆಯಿತೋ ಆ ಅಂಬರ ಅಷ್ಟೇ ಕೊಡುವುದಲ್ಲ, ಅವರ ಮೈಯ ಅಳತೆಯನ್ನು ಲೆಕ್ಕ ಮಾಡಿ ಇಷ್ಟು ಗೇಣು ಇಷ್ಟು ಅಗಲ ಅಂತೇಳಿ ಲೆಕ್ಕ ಮಾಡಿ ಅಲ್ಲ, ಅದು ಅಕ್ಷಯವಾಗುವುದಕ್ಕೆ ಸಾಧ್ಯ. ಪರಮ ಪತಿವ್ರತೆಯ ಸರಗಿಗೆ ಕೈ ಹಾಕಿದರೆ ಈ ಸಂದೇಶವನ್ನು ಕೊಡಬೇಕಾದ ಅನಿವಾರ್ಯ ಬಂದದ್ದು ಯಾರಿಗೆ? ಕೃಷ್ಣನಿಗೆ. ಯಾರ ಸಭೆಯಲ್ಲಿ? ಧೃತರಾಷ್ಟ್ರನ ಸಭೆಯಲ್ಲಿ. ಯಾರ ಸಮಕ್ಷಮ ಮತ್ತು ಯಾರ ಉಪಸ್ಥಿತಿಯಲ್ಲಿ? ವಯೋವೃದ್ಧರು, ಜ್ಞಾನವೃದ್ಧರು, ಕನಕತ್ತಾಲ ಧ್ವಜರು, ಹಸ್ತಿನಾವತಿಯ ಮಹಾ ಸಾಮ್ರಾಜ್ಯದ ಕಟ್ಟೋಣದ ನಾಂದಿಗಲ್ಲು ಎನಿಸಿದಂಥ ಭೀಷ್ಮಾಚಾರ್ಯರು ಬಿರನೆ ಕಣ್ಣು ಬಿಟ್ಟು ನೋಡುತ್ತಿರುವ ಹಾಗೆ ಹೆಣ್ಣು ಮಗಳ ಸೀರೆಯನ್ನು ಸೆಳೆಯುವಂಥ ಒಂದು ದಯನೀಯವಾದ ಘಟನೆ ನಡೆದು ಹೋದದ್ದು ನೆನಪಿರಬೇಕು. ಅಕ್ಷಯ ಪಾತ್ರೆ ಸೂರ್ಯ ಕೊಟ್ಟದ್ದು ನಿಮ್ಮ ಆಶೀರ್ವಾದದಿಂದ ಅಲ್ವಾ? ಮನೆಯಲ್ಲಿ ಮನೆತನದ ಬಲುಮೆಯಿಂದ ಬದುಕಿ ಹಂಸತೂಲಿಕಾ ತಲ್ಪದಲ್ಲಿ ಉಳಿದವರಾಗೆ ಬದುಕಿ ವಿಶೇಷವಾದಂತಹ ಸೇವೆಯನ್ನು ಅನ್ಯರಿಂದ ಮಾಡಿಸಿಕೊಂಡು ವೈಭವೋಪೇತವಾದಂಥ ಚಂದ್ರವಂಶೀಯ ಪರಪತ್ತಿಗೆಯ ಭಾಗವಾಗಿ ವ್ಯವಹಾರ ಮಾಡಬೇಕಾದ ಪಾಂಡವರು ಅಕ್ಷಯ ಪಾತ್ರೆಯಿಂದ ಅನ್ನ ಬಡಿಸಿದ್ದು ಎಲ್ಲಿ? ದುರ್ವಾಸರಿಗೆ? ಕಾಡಿನಲ್ಲಲ್ವೋ? ಯಾಕೆ ಕಾಡಿಗೆ ಹೋದ್ರು? ಶತಶೃಂಗದಿಂದ ಕರೆಸುವಾಗ ನಾಡಿಗೆ ಬರ ಮಾಡಿಕೊಂಡ ನೀವು ನಿಮ್ಮ ಕಣ್ಣೆದುರು ಜೂಜು ನೋಡಿ ಹೋಗಲು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ. ಅಲ್ಲಿಂದಲೂ ವರಾತ ಹಚ್ಚಿಕೊಳ್ತೀರಿ. ನೀವು ಕಳುಹಿಸಿದ್ದ ಹೌದಲ್ಲ ವಿದುರನನ್ನು ಕಳುಹಿಸುವಾಗ ತಡೆಯಬಹುದಾಗಿತ್ತು ನಿಮಗೆ. ನಿಮ್ಮ ಹತ್ರ ನೇರ ಕೇಳ್ತೇನೆ ನಾನು, ನಿಮ್ಮಲ್ಲಿ ಮಾತಾಡುವುದಕ್ಕೆ ಆವೇಶದಿಂದ ಹೊರಟ್ರೆ ಅಜ್ಜಯ್ಯ ನಿಮ್ಮಲ್ಲಿ ತುಂಬ ಮಾತಾಡಬೇಕಾದಿತ್ತು. ಪ್ರಾಯ ನೋಡಿ, ನೀವು ಲಾಕ್ಷಾಗ್ರಹದಲ್ಲಿ ಪಾಂಡವರು ಧ್ವಂಸರಾಗಿ ಹೋಗಿದ್ದಾರೆ ಅಂತ ಅವರಿಗೆ ಅವ್ರದ್ದು ದೈಹಿಕ ಕ್ರಿಯಾಗಳನ್ನು ಆಚರಿಸಿ ಪಿಂಡನ್ನು ನೀಡುವಾಗ ಅವರಿಗೆ ತರ್ಪಣ ಕೊಡುವಾಗ ಯಾರು ನಿಮ್ಮ ಕೈ ಹಿಡಿದ್ರು?
ವಿದುರ ಅಲ್ವಾ? ಅದರ ನಿಮಗೆ ಗೊತ್ತಾಯ್ತದು ಪಾಂಡವರು ಸಾಯಲಿಲ್ಲ ಅಂತ ಅಲ್ವಾ? ಪಾಂಡವರು ಸಾಯದೆ ಉಳಿದದ್ದು ನಿಮ್ಮ ಕಾರಣದಿಂದಲೋ? ವಿದುರನಿಂದ. ಕೇವಲ ಕೈ ಆಯುಧದಿಂದ ಮಾತ್ರ ಸಾವು ಬರುವುದಲ್ಲ, ಹಗಲಿನಲ್ಲಿ ಅತ್ಯಂತ ಎಚ್ಚರದಿಂದ ಓಡಾಡುವ ಪ್ರಾಣಿಗಳ ಜೊತೆಗೆ ರಾತ್ರಿ ಇಡೀ ಹಗಲಿನಷ್ಟು ಸ್ಫುಟವಾಗಿ ಓಡಾಡುವ ಪ್ರಾಣಿಗಳುಂಟು. ನಮ್ಮ ಲೆಂಚ ಭಾಷೆಯಲ್ಲಿ ಸೂಚನೆ ಕೊಟ್ಟದ್ದವ. ಇಲ್ಲದೆ ಹೋದರೆ ಬಾಗಿಲು ಮಾಡಿಕೊಂಡು ಸೊರಂಗ ಮಾಡಿಕೊಂಡು ಹೋಗ್ಲಿಕ್ಕೆ. ಈಗ ತಲೆ ಅಲ್ಲಾಡಿಸಬೇಡಿ ನೀವು, ನಿಮ್ಮ ಕಾರಣದಿಂದಲೇ ಇಷ್ಟು ನಡೆದದ್ದು. ನೀವೀಗ ಯಾರ ಕಡೆಗೆ ನಿಂತದ್ದು? ಶಿಷ್ಟನಾಗಿ ಕಾಶಿ ಯಾತ್ರೆಯನ್ನು 340 ಸಲ ಮಾಡಿ, ಪ್ರಯಾಗ ಬದರಿ ಯಾತ್ರವನ್ನು 700 ಸಲ ಮಾಡಿ, ಈ ಹಸ್ತಿನಾವತಿಗೆ ಭವ್ಯವಾದಂತಹ ಮಹಾ ಹಿಮಾಲಯವನ್ನೇ ಕರೆತಂದ ಸಾಧು ಸಂತ ವರೇಣ್ಯನಾದ ಕೌರವೇಶ್ವರನ ಕಡೆಗಲ್ವಾ? ದುಷ್ಟ ಸುಯೋಧನನ ಒಡೆಗೊಂಡಿಯ ನೀನು. ಎಷ್ಟಾಡಿದರೇನು ನಿಮ್ಮನ್ನು ಉಚ್ಚಾಟಿಸ್ತೇನೆ ಬಂದದ್ದು. ನಾನು ಸಿಟ್ಟು ಬರಿಸಬೇಡಿ, ನನಗೆ ಸಿಟ್ಟು ಬರಿಸಬೇಡಿ. ಹರಿಯಲಾಲಿಸು ಬಾಬು ಭಕ್ತರ ಪೊರವ ಬಿರುದಿರೆ ನಿನ್ನ ಪದಗಳ ಹರಿಯೇ ನಿನ್ನ ಪದಗಳ ಶರಣು ಪೊಂದಿದ ನರನು ಎನ್ನನು ವಿಜಯ ಪಡಿಸೋ. ಶರಣು ಪೊಂದಿದ ನರನು ಎನ್ನನು ವಿಜಯ ಪಡಿಸೋ. ಹರಿಯೇ ಭೀಷ್ಮರೇ, ಇದು ಕತ್ತಿ ಇಲ್ಲದೆ ತಿವಿಯುವುದು ನೀನು ಮಾತಿನಿಂದಲೇ ಅಲ್ಲ, ಮಂಜಿನ ಗೆಡ್ಡೆಯ ಕರವಾಲದಿಂದ ಇರ್ದದ್ದು ನಿಮಗೆ. ಹೌದು, ಮಾಡಿದಂತಹ ತಪ್ಪಿಗಾಗಿ ನಾನು ಎಷ್ಟು ರಾತ್ರಿ ನಿದ್ದೆ ಇಲ್ಲದೆ ಕಣ್ಣೀರಿಟ್ಟು ಕಳೆದಿದ್ದೇನೆ ಎನ್ನುವುದನ್ನು ಬಹುಶಃ ನೀನು ಅರ್ಥ ಮಾಡಿಕೊಳ್ತಿ ಅಂತ ಭಾವಿಸ್ತೇನೆ. ಬಹುಶಃ ಇದು ರಂಗದ ಉದ್ದೇಶದಿಂದ ಇಷ್ಟು ಮಾತಾಡ್ತಿ. ನಾನು ಬಲ್ಲೆ, ಗೊತ್ತಿದೆ ನಿನಗೆ ಗೊತ್ತಿದೆ ನಾನೇನು ಗೊತ್ತಿದೆ ಆಚಾರ್ಯರೇ. ಆದರೆ ನಾನು ಯಾಕೆ ಮೊದಲಾಗಿ ಯುದ್ಧಕ್ಕೆ ಬಂದೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊ. ಯಾಕಿರಬಹುದು? ಮರಣವನ್ನು ನಾನು ಇಚ್ಛಿಸಿದರೆ ಮಾತ್ರ ಪಡೆಯಬಹುದು, ಕಾಮಿಸಿದರೆ ಮಾತ್ರ. ಯುದ್ಧ ಎನ್ನುವುದೇನು ಬದುಕಿಸ್ತದ? ಯುದ್ಧ ಬದುಕಿದವರನ್ನು ಸಾಯಿಸ್ತದೆ ಅಲ್ವಾ? ಹಾಗಾದ್ರೆ ಮೊದಲಾಗಿಯೇ ನಾನು ಬಂದೆ. ಯಾಕೆ ಬಂದಿರಿ? ಹೋರಾಟವನ್ನೇ ನನ್ನ ಜೀವನದ ಆಯ್ಕೆಯನ್ನಾಗಿ ಮಾಡಿಕೊಂಡು. ಯಾಕೆ ಮಾಡಿಕೊಂಡಿರಿ? ಹೋರಾಟವನ್ನೇ ಆಯ್ಕೆ ಮಾಡಿ ಪ್ರಥಮ ಪ್ರಾಶಸ್ತ್ಯದ ಮೇಲೆಗೆ ಮೊದಲಿಂದಲೂ. ತಂದೆ ಆದವನು ಮಗನಿಗೆ ಮದುವೆ ಮಾಡಿಸಬೇಕು. ಹೌದು, ನಾನು ಮಗನೇ ಆಗಿದ್ದು ತಂದೆಗೆ ಮದುವೆ ಪೂರ್ವ ಅದು ಅಲ್ವಾ? ಎಲ್ಲರೂ ಮಾಡ್ಲಿಕ್ಕೆ ಹೊರಡಬಾರದು. ಹುಟ್ಟಿದ ಮೇಲೆ 4 ಆಶ್ರಮಗಳಲ್ಲಿ ತನ್ನ ಬದುಕನ್ನು ವಿಸ್ತರಿಸಿಕೊಳ್ಳಬೇಕಾದ್ದು ಜೀವಿಯಾದವ. ಕೆಲವು ಆದರ್ಶ, ಕೆಲವು ಅಪೂರ್ವ. ನಾನು ರಾಮನು ಒಬ್ಬನೇ ಹೆಂಡತಿಗೆ ಗಂಡನಾಗಿದ್ದ. ನಾನು ಬ್ರಹ್ಮಚಾರಿ ಅಲ್ಲ, ರಾಮನು ಒಬ್ಬನೇ ಹೆಂಡತಿಗೆ ಗಂಡನಾಗಿದ್ದ. ಆದರ್ಶ ಅದು. 5 ಮಂದಿ ಗಂಡಂದಿರಿಗೆ ಒಬ್ಬಳೆ ಹೆಂಡತಿ. ಆದರ್ಶ ಅಂತ ಹೇಳಿದ್ರೆ ಬಾಯಲ್ಲಿದ್ದದು ಹೊಟ್ಟೆಗೆ ಓದಿದ್ದು, ಅದು ಅಪೂರ್ವ. ಹೌದು, ನಾನು ಬ್ರಹ್ಮಚಾರಿಯಾಗಿ ಉಳಿದದ್ದು ಅದೇ ಒಂದು ಪಂಥ. ಅರ್ಥ ಆಯ್ತು. ಬದುಕಿನಲ್ಲಿ ಅದನ್ನೇ ಆಯ್ಕೆ ಮಾಡಿಕೊಂಡು ಬಲ್ಲೆ ನಾನು. ಹಾಗಾದ್ರೆ ಅತ್ಯಂತ ಕಷ್ಟಪಡುವ, ಅತ್ಯಂತ ಕಷ್ಟದಲ್ಲಿರುವ, ಈ ಹೊತ್ತಿನಲ್ಲಿ ರಕ್ಷಣೆಯೂ ಇಲ್ಲದಿರುವ, ಈ ಸಿಂಹಾಸನದವನ್ನು ಅನುಸರಿಸಿರುವ ಧೃತರಾಷ್ಟ್ರನನ್ನು ಅವನ ಮಕ್ಕಳನ್ನು ಕಾಯಬೇಕು ಅಂದ್ರೆ ನನ್ನ ಕರ್ತವ್ಯ ಏನು? ಸಿಂಹಾಸನದ ಅಧಿಪತಿಯಾಗಿರುವವನು ಸೇವೆ. ಇದು ನನಗೆ ವಿಧಿಸಿದ ಕರ್ತವ್ಯ. ಇದನ್ನು ನಾನು ಮಾಡಲೇಬೇಕಷ್ಟೇ, ಅನಿವಾರ್ಯ. ಕರ್ತವ್ಯ ಎನ್ನುವ ಶಬ್ದದ ಅರ್ಥ ಏನು? ಮಾಡತಕ್ಕದ್ದು ಅಂತ. ಮಾಡುವುದಕ್ಕೆ ಆಯ್ಕೆ ಇಲ್ಲ, ಆದ್ದರಿಂದ ಮಾಡ್ತಾ ಇದ್ದೆ, ಅನಿವಾರ್ಯವಾಗಿ ಮಾಡ್ತಾ ಇದ್ದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಪ್ರತಿಜ್ಞೆಗಳನ್ನೆಲ್ಲ ಆಡಿದ್ದೇನೆ. ಬಹುಶಃ ನಿನಗೂ ಅದು ವೇದ್ಯವಾಗಿರಬಹುದು. ಅಘಟಿತವಾದ ಘಟನೆಗಳನ್ನು ಎದುರು ಹಾಕಿಕೊಂಡಾದ್ರೂ ಇದಕ್ಕೊಂದು ನಿಲುಗಡೆ ತರಬೇಕು ಅಂತಲೇ ಇದ್ದೆ. ಆದ್ದರಿಂದಲೇ ಈ ಯುದ್ಧಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿರುವ ಹೊತ್ತಿಗೆ ದೇವರಾದ ನೀನೇ ಬಂದು ನನಗೂ ಪಂಥಾಹ್ವಾನವನ್ನೇ ಮಾಡಿದೆ. ನಿಮ್ಮನ್ನು ಎಷ್ಟಾಡಿದರೇನು ತಟ್ಟನೆ ಗೆಲ್ಲದೆ ಬಿಡಲಿಲ್ಲ. ಹಾಗಾದ್ರೆ ನಿನ್ನಲ್ಲಿ ಅದನ್ನೇ ನಾನೀಗ ಮತ್ತೆ ಮುಂದಕ್ಕೆ ವಿಜಯ ಪಡಿಸುವ, ಭೀಷ್ಮನನ್ನು ಗೆಲ್ಲುವ ಆ ಸಾಧ್ಯತೆ ಒಂದು ಉಂಟು ಅಂತಾದ್ರೆ ಪಾರ್ಥ ಸಾರಥಿಯಾಗಿದ್ದೀನಿ ಅನ್ನೋದನ್ನು ಮಾಡಿಸಿ ನೋಡುವ.
ನಾನು ಬಳಿರೆ 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 ಗಂಗಾಧರೆಯ ಭಕ್ತರ ಬಳಿರೆ ಗಂಗಾಧರೆಯ ಭಕ್ತರ ನೋಡಿದು ಬಾಳಿಪೆನಾದಡಿ ದಿನ ಕಲಗಿ ನೀಟಿಯ ದುರದಿ ನಿನ್ನನ್ನು ಗೆಲ್ಲಿಸುತ್ತೀನೋ. ಬಳಿರೆ ಗಂಗಾತನಯ ನರನ ದುರದೊಳು ಎನ್ನನ್ನು ಜಯಪಡಿಸೋ. ನನಗೆ ನಿಮ್ಮ ವ್ಯಾಕರಣ ಅರ್ಥ ಆಗದಿದ್ರೆ ಇನ್ಯಾರಿಗೆ ಅರ್ಥ ಆದೀತು? ದೇಶೀಯವಾಗಿ ಭಾವದೇಶ ನನ್ನದು ನಿನ್ನದು ಒಂದೇ. ನಾನಿರುವುದು ದ್ವಾರಕೆಯಲ್ಲೂ ನೀವು ಹಸ್ತಿನಾವತಿಯಲ್ಲಿ ಇದ್ರು ಭಾವದ ಪ್ರದೇಶ ಒಂದೇ. ನನಗೆ ಅರ್ಥ ಆಗುತ್ತದೆ. ಇಷ್ಟು ಉಂಟಲ್ಲ 800 ವರ್ಷದ ಮುದುಕನಿಗೆ ಈ ಹಂತಕಾರಿ ಹುಡುಗ ಇವತ್ತು ಮೇಲೆ ಕೆಳಗೆ ಎಡಬಲಗಳಲ್ಲಿ ಪ್ರಚಂಡವಾದ ಸಾಮರ್ಥ್ಯದಿಂದ ಅದ್ಭುತವಾದ ಸಾಧನೆಗಳ ಸಮೀಕರಣವನ್ನೇ ಸಂರಚನೆ ಮಾಡಿದಂತಹ ಪಾರ್ಥ, ಆ ನರ ಅವನಲ್ಲಿ ನರತ್ವ ಉಂಟು ಅಂತಾದರೆ, ನಾರಾಯಣನ ಜೊತೆಗೆ ಸರಿದೂಗಬಲ್ಲಂತಹ ವ್ಯಕ್ತಿತ್ವವನಲ್ಲಿ ಉಂಟು ಅಂತಾದರೆ, ಈ ದಿವಸದ ಯುದ್ಧದಲ್ಲಿ ಭೀಷ್ಮಾರ್ಜುನ ಕಾಳಗದಲ್ಲಿ ಅವನನ್ನು ನಿಮ್ಮಿಂದ ನಾನು ಗೆಲ್ಲಿಸ್ತೇನೆ. ಇದು ದೇವರ ಪ್ರತಿಜ್ಞೆ. ದೇವದೇವ ಮುರಾರಿ ನಿನ್ನನು ದೇವದೇವ ಮುರಾರಿ ನಿನ್ನನು ಸಾವಧಾನದಿ ಬದಿಬನಾದಡೆ ದೇವರಾಜನ ಸುತನ ಗೆಲುವೆನು ಭೀಷ್ಮನಿಂದು. ದೇವರೇ, ದೇವರ ದೇವರೇ, ಎಲ್ಲಾ ದೇವರುಗಳು ಸೇರಿ ಪೂಜಿಸುವುದು ಕೃಷ್ಣರನ್ನು. ಮತ್ತೆ ಯಾವ ಹೆಸರಿನ ದೇವರನ್ನು ಕರೆದು ಪೂಜೆ ಮಾಡಿದ್ರು ಸೇರುವುದು ಹೇಗೆ? ಎಲ್ಲಿಗೆ? ವಾಸುದೇವನಿಗೆ, ಕೇಶವನಲ್ಲಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತ ನಿದರ್ಶನ ಹೇಳಿದ್ದ. ಹಾಗಾಗಿ ನೀನು ದೇವರ ದೇವ, ದೇವರ ದೇವ ಎನ್ನುವುದನ್ನು ತೋರಿಸಿಕೊಟ್ಟವನು ಕೂಡ ಹೌದು. ನೋಡು, ಈಗ ಭೀಷ್ಮಾರ್ಜುನ ಕಾಳಗದಲ್ಲಿ ಭೀಷ್ಮ ಅರ್ಜುನನನ್ನು ಗೆಲ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ನೋಡು, ಅದನ್ನು ಅಲ್ಲ ಅಂತ ಮಾಡುದು. ಹಾಗಾದ್ರೆ ಅವನನ್ನು ನನ್ನನ್ನು ಪ್ರಚೋದಿಸುವುದೇ. ಮುನಮದರನು ಉಗ್ರದೊಳು ಪದುಗುಳಲೊಂದಿದ್ದನ್ನ ಕುರುಪದಿಯ ನೆಲದೊಯ್ದ ಚಿತ್ರಸೇನನ ಗೆಲಿದೆ. ಚಿತ್ರಸೇನ ಕಾಳಗ ಸುರಲೋಕದಿಂದ ಪದಕರಿಯ ನಿಲ್ಲಿಸಿದೆ ಧರೆಗೆ ದಗಿಸಿರ್ಬೆ ಕಾಂಡವನವ ದುರ್ಣದೈತ್ಯನಿವಾದ ಕವಚಾದಿಗಳ ಕೊಂದೆ ಧರೆಯೊಳಿ ಪರಿ ಕೀರ್ತಿ ಧರಿಸಿರ್ತಡಿ ದಿನದಿ ತುರದಿ ಭೀಷ್ಮನ ಜಯೋ ಪೊಂದೇನಲು ಕಿಡಿಗೆದರೆ ನುಡಿದನು. ಪಾರ್ಥ, ದೇವ, ಇಲ್ಲಿಯವರೆಗೆ ಏನನ್ನು ನೀನು ಸಾಧಿಸಿದ್ಯೋ ಅದನ್ನು ನಾನು ಹೇಳುವುದಲ್ಲ, ಈ ಅಜ್ಜನ ಮುಂದೆ ಅದನ್ನು ಮಾಡಿ ತೋರಿಸಬೇಕು. ಇಕ್ಕ ಗುಟ್ಟಿನಲ್ಲಿ ಹೇಳ್ತೇನೆ, ಏನದು? ನನ್ನ ಮರ್ಯಾದೆ ನಿನ್ನ ಕೈಯಲ್ಲುಂಟು. ಈ ವಯೋವೃದ್ಧನ ಮುಂದೆ ನಾನು ಬಾಯಿಯ ಆಟಾಟೋಪ ತೋರಿ ಆಗಿದೆ. ಈ ದಿವಸದ ಯುದ್ಧದಲ್ಲಿ ನರನ ಕಾಣಿಕೆಯಿಂದ, ನರನ ಅದ್ಭುತವಾದಂತ ಬೀಭತ್ಸುವಿನ ಪ್ರದರ್ಶನದಿಂದ ನಿಮ್ಮ ತಲೆಗೆ ಅಡರಿದ ವಾತ ಪಿತ್ತ ಕಫಗಳಲ್ಲಿ ಒಂದಾದ ಪಿತ್ತ ಇಳಿಸದೆ ಹೋದರೆ ನಾನು ಹರಿಯಲ್ಲ ಅಂತ ಹೇಳಿದ್ದೇನೆ. ನನ್ನ ಮರ್ಯಾದೆ ಪುಣ್ಯಾತ್ಮ, ಒಂದು ಪ್ರತಿಜ್ಞೆ ಮಾಡಿಬಿಡು. ಕೇಳಬೇಕೀಗ. ಸೇತು ಹಿಮಾಲಯದ ಮಧ್ಯದಲ್ಲಿ ಬಾಹುಜ ಮೌಳಿ ರಂಜಿತ ಪಾದ ಕಮಲಾನ್ವಿತ ನದಿ ಸುತನ ಶೂಲಿ ಸನ್ನಿಮ ಕಾಳಗದಿ ಜಯ ಪೊಂದದಿರ್ತಡೆ ನೀಲ ಮೇಘ ಶ್ಯಾಮ ನಿನ್ನ ಭಜಕ ನಾನಲ್ಲ. ದೇವ, ಆ ಕಡೆಗೆ ನೋಡಿ ಮಾತಾಡೋ. ಇದೀಗ ಉತ್ಸಾಹವಂತು ನೋಡು. ಯಾವಾಗ ನನ್ನ ಬೆನ್ನನ್ನು ನೇವರಿಸಿ ಪ್ರತಿಜ್ಞೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದೀಯ. ನಮ್ಮ ಎದುರಿನಲ್ಲಿ ನಿಂತವರು ಯಾರು? ಘನಸ್ಥಿಕೆಯನ್ನು ಹೊಂದಿದಂತಹ ಭೀಷ್ಮಾಚಾರ್ಯರು. ಆ ಸೇತುವಿನಿಂದ ಹಿಮಾಲಯದವರೆಗೆ ಇರುವಂತಹ ಭಾರತದ ಎಲ್ಲ ರಾಜಾದಿ ರಾಜರೆಲ್ಲರನ್ನು ಕೂಡ ಪಾದಕ್ಕೆ ಮಣಿಸಿದಂತಹ ಮಹಾಭೀಷ್ಮಾಚಾರ್ಯರಿದ್ದಾರೆ. ಬಗ್ಗೆ ನಿನ್ನೊಂದು ಅಭಿಮಾನಾದಿತಯ್ಯ. ಆ ಭೀಷ್ಮರನ್ನು ನಾನು ಇಂದು ಯುದ್ಧದಲ್ಲಿ ಸೋಲಿಸಲಿಲ್ಲ ಎಂದಾದರೆ ಶೂಲಿ ಸನ್ನಿಭ ಭೀಷ್ಮರು ರಟ್ಟೆ ಅರಳಿಸಿ ನಿಂತ್ರೆ ಪ್ರತ್ಯಕ್ಷ ಪೃಥ್ವಿಯ ಪರಮೇಶ್ವರ ನೀನಲ್ಲ. ಅವರು ಚಾಪರುದ್ರರು ಅಂತ ಕರೆಯಲ್ಪಟ್ಟ ದ್ರೋಣರನ್ನು ಊರಿಗೆ ಕರ್ಕೊಂಡು ಬಂದು ನಿಮಗೆ ವಿದ್ಯಾಭ್ಯಾಸ ಮಾಡಿಸಿದ್ದು. ಅವರು ಅಂತಹ ದುರ್ಜಟಿಗೆ ಸಮಾನ. ಎಚ್ಚರ ಇರಲಿ ನಿನಗೆ. ಅಂತಹ ಪರಶಿವನಿಗೆ ಸಮಾನಾದಂತಹ ಅಜ್ಜ ಭೀಷ್ಮಾಚಾರ್ಯರನ್ನು ನಾನು ಇಂದು ಸೋಲಿಸದೆ ಹೋದೆನೆಂದಾದರೆ ನಿನ್ನ ಭಜಕ ನಾನಲ್ಲ, ನೀಲಮೇಘ ಶಾಮನ. ಇದು ನನ್ನ ಪ್ರತಿಜ್ಞೆ. ಆಗ್ಲಿ ನೋಡೋಣ, ಪ್ರಾರಂಭ ಮಾಡಿ ನೋಡುವ. ಅಜ್ಜ
ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ಆಗಿದೆ ಸಹಾಯವಾಗಿ ಗರ್ಜಿಸಿ ತಂದೆ ಹೇಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಗುರುಪತಿಗೆ ಸಹಾಯವೆಂದು ಗರ್ಜಿಸಿ ಬಂದು ಬಸುಳರೊಡನೆ ಕಾದುವುದು ವಿವೇಕವೇ ಬಂದು ಬಸುಳರೊಡನೆ ಕಾದುವುದು ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಜ್ಜ, 9 ದಿನಗಳವರೆಗೆ ನಡೆದಂತಹ ಈ ಯುದ್ಧದಲ್ಲಿ ಸಹಸ್ರ ಸಂಖ್ಯೆಯ ಸೈನಿಕರನ್ನು ಹೊಡೆದು ಉರುಳಿಸಿದವರು ನೀವು. ಆದರೆ ನನಗೂ ನಿಮಗೂ ಇದುವರೆಗೆ ಮುಖಾಮುಖಿ ಆಗಲಿಲ್ಲ. ಈಗ ಇದೊಂದು ಅವಕಾಶವನ್ನೊದಗಿತು. ಅಜ್ಜ, ಬಹಳ ಹಿಂದಿನ ಕಥೆಯನ್ನು ನಾನು ಆಲೋಚನೆ ಮಾಡ್ತಾ ಇರುವಂಥದ್ದು. ನನ್ನ ಜನ್ಮದಿಂದ ನನ್ನ ಜೀವನ ಎಲ್ಲಿಯವರೆಗೆ ಸಾಗಿ ಬಂತು, ಯಾವ ರೀತಿಯಲ್ಲಿ ಸಾಗಿ ಬಂತು, ಅದಕ್ಕೆ ಕಾರಣಕರ್ತರು ನೀವಾಗಿದ್ದೀರಿ. ಶತಶೃಂಗದಲ್ಲಿ ನಮ್ಮ ಜನನವಾಯಿತಂತೆ. ಅಲ್ಲಿಯೇ ಬಹಳಷ್ಟು ಕೆಲ ಸಮಯವನ್ನು ನಾವು ಕಳೆದವರಿದ್ದೇವೆ. ನಮ್ಮ ತಾಯಿ ನಮ್ಮ ಜೀವನ ಮುಂದೇನು ಎಂಬುದಾಗಿ ಚಿಂತಿಸುತ್ತಿರುವಾಗ ಅದಕ್ಕೆ ಕಾರಣಕರ್ತರು ನೀವಲ್ಲವೇ? ಅದರಿಂದ ಕೌರವರು ಪಾಂಡವರು ಎಂಬಂತಹ ಭೇದವನ್ನು ಮಾಡದೆ ಜೀವನದಲ್ಲಿ ಪ್ರತಿಯೊಂದು ಘಟ್ಟಗಳಲ್ಲಿಯೂ ನಮ್ಮನ್ನು ಸಲಹಿದವರು ನೀವು. ವಿದ್ಯಾಭ್ಯಾಸಕ್ಕಾಗಿ ಏನನ್ನೂ ಕೊರತೆ ಮಾಡಲಿಲ್ಲ. ಕೌರವರಿಗೆ ಏನನ್ನು ಕೊಟ್ಟಿದ್ದೀರೋ ಪಾಂಡವರಿಗೂ ನಮಗೂ ಅದನ್ನೇ ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ಮುಂದಿನ ನಮ್ಮ ವಿದ್ಯಾಭ್ಯಾಸದ ನಂತರವೂ ಕೂಡ ಹಾಗೆ ದ್ರೌಪದಿ ಸ್ವಯಂವರ ನಡೆದು ಹೋಯಿತು. ಅದರಲ್ಲಿ ಕೂಡ ನಮಗೆ ಬೆಂಗಾವಲಿಗಾಗಿ ನಿಂತವರು ನೀವು. ಅಷ್ಟು ಮಾತ್ರವಲ್ಲ, ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೂಡ ಕೌರವನನ್ನು ಒಂದು ರೀತಿಯಲ್ಲಿ ವಿರೋಧಿಸಿದವರೇ ನೀವು. ಹಾಗೆಂದ ಮಾತ್ರಕ್ಕೆ ಈ ಯುದ್ಧಕ್ಷೇತ್ರದಲ್ಲಿ ನಿಮ್ಮ ನಿಲುವನ್ನು ನೋಡಿದಾಗ, ನಿಮ್ಮ ಘಟನೆಯನ್ನು ನೀವು ಮಾಡಿದಂತಹ ಪ್ರತಿಜ್ಞೆಯನ್ನು ನೋಡಿದಾಗ ನಮಗೆ ಬೇಸರವಾಗ್ತಾ ಇದೆ. ಯಾಕೆಂದ್ರೆ ನೀವು ಪಾಂಡವರ ಬಗ್ಗೆ ಎಷ್ಟು ನೀವು ಒಲುಮೆಯನ್ನು ನೀವು ತೋರಿದ್ದರೂ ಕೂಡ ಈಗ ನಮ್ಮ ಎದುರಿಗೆ ಬಂದಿದ್ದೀರಿ. ನನಗೆ ಪರಾಕ್ರಮ ಇಲ್ಲ ಎಂಬುದಾಗಿ ಅಲ್ಲ, ಈ ಅಜ್ಜನನ್ನು ಎದುರಿಸುವಂತಹ ಒಂದು ಕಾಲನ ಬಂದೊದಗಿತಲ್ಲ, ಇದು ಕಾಲದ ಪ್ರಭಾವ ಎಂಬುದಾಗಿಯೇ ನಾನು ಚಿಂತಿಸಬೇಕಾಗ್ತದೆ. ಅಜ್ಜಯ್ಯ, ನಿಮಗೆ ಪಾಂಡವರ ಪಕ್ಷಕ್ಕೆ ನೀವು ಬಂದು ಸೇರಲಿಲ್ಲ. ಕೌರವರ ಪಕ್ಷವನ್ನೇ ತಾಳಿ ಈ ಪಾಂಡವರನ್ನೇ ತರೆಯಬೇಕು ಎಂಬಂತಹ ಉದ್ದೇಶದಿಂದ ನೀವು ಬಂದಿರೋ. ಇದು ಯಾವ ರೀತಿ ಅಜ್ಜ? ಮಗು, ಅಜ್ಜ ನೀನು ಬಾಲಕ. ಬಾಲಭಾಷೆ ಆಡಬೇಡವು, ಎನಗೆ ನಿಮ್ಮೊಳೈದೆ ಇಗುದು ದಯವು. ನನಗೆ ನಿಮ್ಮೊಳೈದೆ ಇಗುದು ದಯವೋ ದುಗುಡವೋ ಎನ್ನುವುದು ಅಬುಜ ನಾವಬಲ್ಲ, ಎನ್ನುವುದು ಅಬುಜ ನಾವಬಲ್ಲ. ಏತಕ ನುಡಿ ತ್ರಿಣಯ ನಿತ್ತ ಶರವ ತೆಗೆದು ಎನ್ನ ಮೇಲ್ಪೊಡಿ. ನಿತ್ತ ಶರವ ತೆಗೆದಿಲ್ಲ ಮೇಲೆ
ಬೇಕಾದಂತಹ ಮಾತುಗಳಿಂದ ನನ್ನನ್ನು ನೋಯಿಸ್ತಾ ಇದ್ದಿ. ಹೌದೇ? ಪಾಂಡವರ ಬಗ್ಗೆ ನನಗೆಷ್ಟು ಮಮಕಾರ ಇತ್ತು ಎನ್ನುವುದನ್ನು ದೇವರೇ ಬಲ್ಲ. ಇನ್ನು ನಾನು ಆಡಿ ಪ್ರಯೋಜನ ಇಲ್ಲ. ದೊಡ್ಡವರು ತಾವು ಮಕ್ಕಳನ್ನು ಪ್ರೀತಿಸಿದ್ದೇವೆ ಅಂತ ನೇರವಾಗಿ ಹೇಳುವುದಿಲ್ಲ, ಪ್ರೀತಿಯನ್ನು ತೋರ್ತಾರಷ್ಟೇ. ತೋರಿದ ಪ್ರೀತಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ಯೌವರಾಜ್ಯಾಭಿಷೇಕ ಮಾಡಿದ್ದು ಯಾರಿಗೆ? ನಿನ್ನ ಅಣ್ಣನಾದಂತಹ ಧರ್ಮಜನಿಗೆ. ಇಂದ್ರಪ್ರಸ್ಥವನ್ನು ವಿಭಾಗಿಸಿ ಕೊಟ್ಟು ನೀವು ಅಲ್ಲಿರಿ ಅಂತ ನಿಮಗೆ ಸ್ಥಾಪನೆ ಆಗುವುದಕ್ಕೊಂದು ಅವಕಾಶ ಕೊಟ್ಟದ್ದು ಯಾರು? ನೀವೇ ಅಲ್ವೇ? ರಾಜಸೂಯಾಗ ಮಾಡಿದಾಗ ಅತ್ಯಂತ ಹೆಚ್ಚು ಸಂಭ್ರಮ ಪಟ್ಟದ್ದು ಯಾರು? ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನನ್ನ ದುಗುಡ ಹೆಚ್ಚಾಗ್ತದಷ್ಟೇ. ನಿಮಗೆ ಕಷ್ಟ ಆಗಬಾರದು, ದುಗುಡ ಬರಬಾರದು ಎನ್ನುವುದನ್ನೇ ಸದಾ ಎಣಿಸಿದವ ನಾನು. ನನ್ನ ಕೈ ಮೀರಿದ ಕೆಲವು ಕ್ಷಣಗಳಲ್ಲಿ ನಾನು ಅಸಹಾಯಕನಾಗಿದ್ದದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ನನಗೆ ಮಮಕಾರ ಇಲ್ಲ ಅಂತ ಹೇಳಬಾರದು ಮಕ್ಕಳೇ. ಓಹೋ. ಆಮೇಲೆ ಇನ್ನೂ ಒಂದುಂಟು. ಏನು? ನಿಮಗಾದ್ರೂ ದೇವರ ರಕ್ಷಣೆ ಉಂಟು. ನಾನೇನು ಮಾಡಿದ್ದೇನೆ ನಿಮ್ಮ ಬಗ್ಗೆ ಎನ್ನುವುದನ್ನು ತಿಳಿದವ ದೇವರಿದ್ದಾನೆ. ವಾಚ್ಯವಾಗಿ ಆಡುವಾಗ ಏನನ್ನು ಹೇಳಿದ್ರು ಕೂಡ ಅಂತರಂಗದಲ್ಲಿ ನಾನೇನು ಎನ್ನುವುದನ್ನು ತಿಳಿದಿದ್ದಾನೆ. ಸಂಧಾನದ ಸಮಯದಲ್ಲಿ ಇನ್ನಾದರೂ ಬುದ್ಧಿ ಹೇಳಿ ಅಂತ ಹೇಳಿ ಸೂಚಿಸಿದ್ದು ನನಗೆ, ಕೌರವನಿಗೆ. ಅವನನ್ನು ತಿದ್ದುವುದಕ್ಕೆ ನನಗೆ ಆಗಲಿಲ್ಲ. ಕೆಲವೊಮ್ಮೆ ಮೂರ್ಖತನಕ್ಕೆ ಮದ್ದಿರುವುದಿಲ್ಲ ಮಗು. ಈಗ ನಾನಾಗಿಯೇ ಯುದ್ಧಕ್ಕೆ ಬಂದಿದ್ದೇನೆ. ನನ್ನೊಂದಿಗೆ ಯುದ್ಧ ಮಾಡುವುದಕ್ಕೆ ಈ ದಿನವಾದರೂ ನೀನು ಬಂದಿಯಲ್ಲ. ನೀನು ಬಹಳಷ್ಟು ಸಂಪಾದನೆ ಮಾಡಿದವು ಯುದ್ಧರಂಗದಲ್ಲಿ. ನಿನ್ನನ್ನೊಮ್ಮೆ ನೋಡಬೇಕು. ನಿನಗೆ ಮುಕ್ಕಣ್ಣ ಕೊಟ್ಟಂತಹ, ಜಗತ್ತನ್ನೇ ಮುಕ್ಕುವ ಸಾಮರ್ಥ್ಯ ಇದ್ದವನು ಕೊಟ್ಟಂತಹ ಒಂದು ಬಾಣ ಇತ್ತಂತಲ್ಲ, ಆ ಬಾಣವನ್ನು ನನ್ನ ಮೇಲೆ ಹೊಡಿ, ನನ್ನದು ಮುಖ್ಯ ಬಿಡ್ಲಿ. ಇಂತಹ ಮಾತುಗಳನ್ನು ಕೇಳಿ ಬದುಕಬೇಕು ಅಂತ ಇಲ್ಲ. ಮೊಮ್ಮಗನಿಂದ ಈ ಅಜ್ಜ ಸತ್ತ ಅಂತ ಬೇಕಾದ್ರೆ ಆಗ್ಲಿ, ಹೊಡಿ ಬಾಣ, ಯುದ್ಧ ಮಾಡು, ನೀನು ಯುದ್ಧ ಮಾಡು. ಇದು ಪ್ರಯೋಗಿಸ್ತೇನೆ ನೋಡು. ಚಂದನದೊಳಗಿರಲೆಂದು ಪೋರ ಮರಿದ ಗೌರವದಿ. ಅರ್ಜುನ, ನಿನ್ನ ಮೇಲೆ ಪ್ರಯೋಗ ಮಾಡಿದಂತಹ ವಿವಿಧ ಮಂತ್ರಾಸ್ತ್ರಗಳಿಗೆ ಮಾರ್ಗ ಮಧ್ಯದಲ್ಲೇ ನೀನು ಉತ್ತರವನ್ನು ಕೊಟ್ಟಿದ್ದಿ. ನೀನು ಪ್ರಯೋಗ ಮಾಡಿದಂತಹ ಮಂತ್ರಾಸ್ತ್ರಗಳು ಕೂಡ ಮಧ್ಯ ಮಾರ್ಗದಲ್ಲೇ ಖಂಡಿಸಲ್ಪಟ್ಟಿವೆ. ಆದರೆ ನಿನ್ನ ಮೇಲೆ ಈಗ ನಾನು ಪ್ರಯೋಗ ಮಾಡುತ್ತಾ ಇರುವಂತಹ ಅನೇಕ ಅಸ್ತ್ರಗಳು ಎಲ್ಲಿಗೂ ಹೋಯಿತು ಅಂತಲೇ ಕಾಣುವುದಿಲ್ಲ. ಹಾಗಾದ್ರೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಇದೆಲ್ಲವನ್ನು ಕೂಡ ನುಂಗುತ್ತಿರುವವನು ಯಾರು? ಈ ಜಗತ್ತನ್ನೇ ಕಾಲ ಬಂದಾಗ ಕಲಯತಿ ಕಲಯತಿ ಅಂದ್ರೆ ಎಲ್ಲವನ್ನು ಕವಳ ಮಾಡಿ ನುಂಗುತ್ತಾನೆ ಎಂಬವನೇ ಅಲ್ವಾ? ಅವನೇ ನಿನಗೆ ಸಾರಥಿಯಾಗಿದ್ದಾನೆ ಅಂತಲ್ವೋ? ನಿನ್ನ ಪರಾಕ್ರಮ ಎಷ್ಟು ವಿಜೃಂಭಿಸ್ತಿರುವುದು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಸಾರಥಿಯ ಬಲುಮೆಯಿಂದಾಗಿ ನೀನಷ್ಟು ಮಾಡುತ್ತೀಂತಾದ್ರೆ ನಿನ್ನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಅಸಿರತ್ನವೆನ್ನುವ ನಮ್ಮ ಗುರುಗಳು ಪರಶುರಾಮರು ಕೊಟ್ಟ ಒಂದು ಅಸ್ತ್ರ ಉಂಟು, ಅದನ್ನು ತೆಗೆದು ಪ್ರಯೋಗಿಸ್ತೇನೆ. ಜಗವೆರಸಿ ಶತಕೋಟಿಯೋ ಬಿದದ ಬೀಣ ಮಹೇಶ ಶಕ್ರ ವೈವಸ್ವತ ಮುಸುಗಿದರು ಬಿಡನೆಂದು ಕೀಳಿಡುತ್ತವಾಗ ಬಿಸುಡನು. ನಿರುಪದ್ರವಿಯಾಗಿ ಪಾರ್ಥನ ಸಾರಥ್ಯವನ್ನು ಕೈಗೊಂಡು ಕುದುರೆಗಳನ್ನು ರಥವನ್ನು ಒಟ್ಟಿಗೆ ಮುನ್ನಡೆಸುತ್ತಿದ್ದ ಸಾರಥಿಯಾದಂತ ಹರಿ, ದೇವೋತ್ತಮನಾದ ಹರಿ ಅಂತ ನಾನು ಭಾವಿಸಿಕೊಳ್ಳುವುದಿಲ್ಲ. ಸಾರಥಿಯಾದ ಹರಿ ಅರ್ಥಾತ್ ಯುದ್ಧ ಧರ್ಮವನ್ನು ಮೀರಿ ನನ್ನ ಹಣೆಗೆ ಗುರಿಯಾಗಿಸಿ ಆ ಕಡೆಯಿಂದ ತೀವ್ರವಾದಂಥ ಬಾಣವೊಂದು ಬಂದು ತಾಕಿತು ಮಾತ್ರವಲ್ಲ, ರಕ್ತವನ್ನು ಸುರಿಯುವ ಹಾಗೆ ಮಾಡಿತು ಅಂತಾದರೆ ಆ ರಕ್ತ ನೆಲಕ್ಕೆ ಬೀಳದ ಹಾಗೆ ಒತ್ತಿ ಹಿಡಿದಿದ್ದೇನೆ. ಒಂದು ಕಾಲದಲ್ಲಿ ನಾವು ಕೇಳಿದ್ದೇವೆ, ವಿರಾಟನ ರಾಜ್ಯದಲ್ಲಿ ಗುಟ್ಟಿನಲ್ಲಿ ಎಲ್ಲರ ಕಣ್ಣನ್ನು ಮರೆಸಿ ಅಜ್ಞಾತವಾಸಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದ ಪಾಂಡವರು ಆಗ ಪಗಡಾಡಿಸುವುದಕ್ಕೆ ಕಂಕನೆಂಬ ನಾಮಕರಣದಿಂದ ಧರ್ಮರಾಯ ಸಹಾಯ ಮಾಡುತ್ತಿದ್ದನಂತೆ. ಸಿಟ್ಟುಗೊಂಡಂತ ಯಾವುದೋ ಕಾರಣಕ್ಕೆ ಉದ್ವೇಗವಶನಾದಂತಹ ವಿರಾಟ ಆ ಪಗಡೆಯ ದಾಳಗಳಲ್ಲಿ ಒಂದನ್ನು ಎತ್ತಿ ಅವನಿಗೆ ಒಗೆದನಂತೆ.
ಆಗ ಆ ನೆತ್ತರು ನೆಲಕ್ಕೆ ಬೀಳದ ಹಾಗೆ ಯಾಜ್ಞಸೇನೆ ಅಡ್ಡವಿಸಿ ಹಿಡಿದಳು ಅಂತ ನಾವು ಕೇಳ್ತೇವೆ. ಯಾಕಂದ್ರೆ ಧರ್ಮರಾಜನಂತ ಸಾತ್ವಿಕ ವ್ಯಕ್ತಿತ್ವದ ಮಹಾಮೇರು ದೃಷ್ಟಾಂತವೊಂದು ವೃಥಾ ತನ್ನ ರಕ್ತವನ್ನು ನೆಲಕ್ಕೆ ಸುರಿಸಿದ್ರೆ ನೆಲ ಉರಿದು ಹೋದಿತ್ತು ಎನ್ನುವಂತಹ ಪೂರ್ವಕ ಭವಿಷ್ಯದ ಕಾಳಜಿ ಆಕೆಗೆ. ಈಗ ಯುದ್ಧ ಧರ್ಮವನ್ನು ಮರೆತು ಸಾರಥಿಗೆ ಹೊಡೆಯಬಾರದು ಎನ್ನುವಂತ ಕನಿಷ್ಠ ತಿಳುವಳಿಕೆಯೂ ಇಲ್ಲದೆ ಈ ಭೀಷ್ಮ ಯಾವುದೋ ಒಂದು ಕಾಲದಿಂದ ನನಗಾಗಿ ಕಾಯ್ದಿರಿಸಿದ್ದ ಅಸ್ತ್ರ. ಆಮೇಲೆ ಹೇಳ್ತಾನೆ, ಅರಿಯೇ ನಾನು ನಿನ್ನ ಭಕ್ತನಲ್ವೇ, ನಾನು ನಿನ್ನ ಆರಾಧಕನಲ್ವೇ, ವಾಸುದೇವ ಮೂರ್ತಿಯನ್ನು ವಿಲಾಸದಿಂದ ಹರ್ನಿಸಿ ಧ್ಯಾನಿಸುವ ಭಕ್ತ ಪರಂಪರೆಯಲ್ಲಿ ಶ್ರೇಷ್ಠನಲ್ವೇ, ಒಳಗಿಟ್ಟುಕೊಂಡದೊಂದು ಬಾಣ. ಈಗ ಗೊತ್ತಾಯ್ತಾ? ಈ ಕೆಲವು ಭಕ್ತರ ಪ್ರಾರಂಭದ ಎಲ್ಲ ಹೊಗಳಿಕೆಗಳು ಸುಳ್ಳು ಅಂತ ಮತ್ತೆ ಗೊತ್ತಾಗುವುದು. ದೇವರಿಗೇನಾದ್ರೂ ಇಡಬೇಕು ಹಿಂದಿನಿಂದ ಅಂತಲೇ ತೀರ್ಮಾನ ಮಾಡುವುದು. ಇಲ್ಲದೆ ಹೋದರೆ ಇಂಥದ್ದೊಂದು ಅಸ್ತ್ರವನ್ನು ಕಾಯ್ದಿರಿಸಿ ನನಗೆ ಬಿಡುವುದುಂಟ. ಅಂತೂ ನನ್ನನ್ನೊಸಲು ಒಡೆದುದರ ಕಾರಣದಿಂದ ತೊಟ್ಟಿಕ್ಕುತ್ತಿರುವಂತಹ ರಕ್ತವನ್ನು ಒಳಗೆ ಒತ್ತಿ ಹಿಡಿದು ನಿಯಂತ್ರಿಸಿ ಈಗ ಭೀಷಣಾಕೃತಿಯನ್ನು ತಳೆದು ಪಾರ್ಥನ ರಥದಿಂದ ಧುಮ್ಮಿಕ್ಕಿ ನನ್ನ ಮುಂಜರಗನ್ನು ಅವ ಹಿಡಿದು ಹೋಗಬೇಡ ಕೃಷ್ಣ ಅಂತ ಅವ ದುಂಬಾಲು ಬಿದ್ರು ಕೇಳದೆ ಅವನನ್ನು ಆ ಕಡೆಗೆ ಬೀಳಿಸಿ ನಾನು ಮುಂದುವರಿದು ಬಂದಿದ್ದೇನೆ ನೆನೆಸಿದ ತಕ್ಷಣ ಕೈಗೆ ಬಂದಿದೆ ಅಲ್ಲ ಚಕ್ರ. ಈಗ ಯಾರು ತಡೀತಾರೆ? ವೈವಸ್ವತ ತಡೀತಾನೋ? ಬಿಸಜ ಪೀಠನೋ? ಅಲ್ಲ, ಯಾರು ಶಕ್ರನೋ? ಯಾರು ಬಂದು ನೋಡ್ಲು ತಡಿಲಿ ನನ್ನನ್ನು? ಭೀಷ್ಮನನ್ನು ವಿಭಾಡಿಸ್ತೇನೆ. ಹರಿಯ ಗಾದಿಯ ತಡೆವರ ಕಡಿತೇನೆ ಈಗ. ಹರಿಯ ಖಾದಿಯ ಹೋಗ್ಬೇಡ ನಿಲ್ಲು ತಡೆವರ ಇನ್ನೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ಬರ್ತಾರಲ್ಲಪ್ಪ ನಡೆತಂದೋ ದುರಿದವನ ದವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ ಜಯವೆನುತ ಎರಗಿ ಮಗುಳೆದ್ದು ಅಚ್ಚುತನ ಮೃದು ಕರವ ಬಿಡಿದೆಂದ ಶ್ರೀ ಮನೋಕರ ಸ್ವಾಮಿ ಪರಾಕು ಮನೋಗರ ಸ್ವಾಮಿ ಪರಾಕು ಮನೋಗರ ಸ್ವಾಮಿ ಪರಾಕು ಪ್ರೇಮದೋಳೆನ್ನಯ ಮಾತಲಾಲಿಸಬೇಕು ನಾನು ಪ್ರೇಮದೋಳೆನ್ನಯ ಮಾತಲಾಲಿಸಬೇಕು ಯಾಕೆ
ಎನ್ನಯ ಕಂಠವ ತಿಳಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ಮಗಾನುಭಾವ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ಮಗಾನುಭಾವ ಏನು ಮಹಾನುಭಾವ ಶ್ರೀ ಮನೋಗರ ಸ್ವಾಮಿ ಪರಾಕು ಪ್ರೇಮದೊಳ್ಳು ಎನ್ನಯ ಮಾತಲಾಲಿಸಬೇಕು ಮನೋಗರ ವಿಚಿತ್ರವಾದ ಒಂದು ಸ್ಥಿತಿ ನಿನ್ನದು. ಈಗ ಭಾಗವತರ ಮಾತು ಇದು ಅಂತ ಲೆಕ್ಕ. ನೋಡ, ಭಾಗವತರ ಮಾತು ಅಂತ ಕೇಳುವ. ದೇವರೇ, ಏನು ಹೆದರಿಸುವುದು ನೀನಲ್ವ? ಹೋಗ್ಬೇಡ ಉಭಯ ಪಕ್ಷದವರು ಕೂಡ ಹೆದರಿ ಎಲ್ಲರೂ ಕಣ್ಣು ಮುಚ್ಚಿದ್ರು. ಕೆಲವೊಮ್ಮೆ ನೋಡಬೇಕಾದ ಹೊತ್ತಿಗೆ ಅವರು ಇರುವುದಿಲ್ಲ, ಕಣ್ಣು ಮುಚ್ಚುವುದೇ. ನಮ್ಮಲ್ಲಿ ವಿಶ್ವರೂಪ ದರ್ಶನ ಆಯ್ತು ನಮ್ಮ ಆಸ್ಥಾನದಲ್ಲಿ, ಎಲ್ಲರಿಗೂ ಕಾಣಲಿಲ್ಲ. ನಿಜವಾಗಿ ತೆರೆಯಬೇಕಾದವರು ಕಣ್ ತೆರೆದು ನೋಡ್ಲಿಲ್ಲ. ಕಣ್ಣಿದ್ದದ್ದನ್ನು ಮುಚ್ಚಿಕೊಂಡ್ರೆ, ಈ ಕೆಲವೊಮ್ಮೆ ಹಾಗೆ ಆಗ್ತದೆ, ಬೆಟ್ಟವೇ ಎದುರಿದ್ರು ಬೆಟ್ಟಿನಲ್ಲಿ ಕಣ್ಣನ್ನು ಮುಚ್ಚಿಕೊಂಡ್ರೆ ಬೆಟ್ಟ ಕಾಣುವುದಿಲ್ಲ. ಊರು ದರ್ಶನಕ್ಕೆ ಕಣ್ಣು ಬೇಕು, ವಿಶ್ವ ನೋಡ್ಲಿಕ್ಕೆ ಕಣ್ಣು ಬೇಡ. ಒಳಗಿನ ಕಣ್ಣಾದ್ರೂ ತೆರೆಯಬೇಕಿತ್ತು, ಅದು ತೆರೆಯುವುದಿಲ್ಲ. ಎಂತಹ ಒಂದು ಉಗ್ರವಾದಂತಹ ಒಂದು ರೂಪದಿಂದ ಹಣೆಯೇ ಒಡೆದು ಹೋಗಿ ನೆತ್ತರು ಸೋರಿ ಹೋಗ್ತಾ ಇದೆಯೋ. ದುರಿತವನ್ನ ದಾವಾಗ್ನಿ ನೀನು. ಯಾವುದೇ ಕಷ್ಟ ಬಂದರೂ ಅದಕ್ಕೆ ಅಗ್ನಿಯಂತೆ ಅದನ್ನು ನಾಶ ಮಾಡುವ ಸಾಮರ್ಥ್ಯ ಇರುವ ನೀನು. ನಿನಗೊಂದು ಬಾಣ ಪ್ರಯೋಗ ಮಾಡಿದರೆ ದುರಿತ ಆಗ್ತದ. ಉಳಿದವರೆಲ್ಲರ ದುರಿತಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇರುವ ನಿನಗೆ ಇದೊಂದು ದೊಡ್ಡ ವಿಷಯವ. ನೀನು ಚಿನ್ಮಯನಲ್ವ, ಚಕ್ರವನ್ನು ಹಿಡಿದಿಯಲ್ಲ, ಚಕ್ರ ಹಿಡಿದು ಕಡಿತೇನೆ ಭೀಷ್ಮನ. ವಿದುರನ ಮನೆಗೆ ಹೋಗಿ ಹಾಲು ಕುಡಿದಿದ್ದೇನೆ ನಾನು, ಚಿನ್ಮಯ ಆದ್ರು ಅಲ್ವಾ? ಚಿನ್ಮಯನೇ ಆಗಿದ್ರೆ ಈಗ ನೋವಾಗುದಿಲ್ಲ. ಚಿನ್ಮಯನಾಗಿ ನೀನೀಗ ಭೀಷ್ಮನ ಕೊರಳನ್ನು ಕೊಯ್ಯುವುದಕ್ಕೆ ಅಂತ ಬರುವುದಾ? ಅಲ್ಲ, ಇದೆಲ್ಲ ನಿನ್ನದು ಲೀಲೆ. ನಾನು ಹೇಳ್ತೇನೆ, ಇದು ಲೀಲೆ. ಕಡಿತೇನೆ ಈಗ ಕಡಿತೇನೆ ಎನ್ನುವುದು ನಿನ್ನದಾದಂತಹ ಈ ಒಂದು ವೈಭವ, ಇದೊಂದು ಲೀಲೆ. ಯಾಕೆ ಲೀಲೆ? ಸೇವಕ ಜನರ ಪಾಲಿಸುವುದು ನಿನ್ನದಾದ ಸೇವಕ ಚಯವ. ಸೇವಕ ಚಯವೂ ಹೌದು, ಸೇವಕ ಜನ ಸಮುದಾಯವೂ ಹೌದು. ಯಾರು ಭಕ್ತರಿದ್ದಾರೋ, ಭಜಿಸಿ ಬರ್ತಾರೋ, ಸೇವೆ ಮಾಡುವುದಕ್ಕೆ ಬರ್ತಾರೋ ಅಂಥವರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಯಾವತ್ತೂ ನಿಮ್ಮ ಜೊತೆಗಿರ್ತೇನೆ ಅಂತ ನಿನ್ನದೊಂದು ಹೇಳಿಕೆ ಉಂಟು. ನೀವು ಯಾವ ರೂಪದಲ್ಲಿ ಬೇಕಾದರೂ ಪೂಜಿಸಿ, ಎಷ್ಟು ಸಣ್ಣ ವಸ್ತುವಿನಿಂದಲೂ ಪೂಜಿಸಿ. ಅದು ಒಂದು ಬಿಂದು ಗಂಗೋದಕ ಆಗ್ಬೋದು, ಒಂದು ದಳ ಶ್ರೀ ತುಳಸಿ ಆಗ್ಬೋದು, ಎಷ್ಟೇ ಸಣ್ಣವನಿರ್ಲಿ, ಆದರೆ ಭಕ್ತಿಯ ಭಾವದಿಂದ ನೀನು ಪೂಜಿಸಿದ್ರೆ ಅವರ ಜೊತೆಗೆ ನಾನು ಇರ್ತೇನೆ, ನಾನು ಅವರಿಗೆ ಒಲಿತೇನೆ. ಪತ್ರ ಪುಷ್ಪ ಫಲ ತೋಯ ಯಾವುದು ಆದೀತು. ಪತ್ರದಲ್ಲಿ ಒಂದು ಎಲೆ ಸಾಕು ಅಲ್ವಾ, ಹೂವಿನಲ್ಲಿ ಒಂದು ಎಸಳು ಸಾಕು, ಅಂತವನು ನೀನು. ಆದ್ದರಿಂದ ನೀನು ಒದಗಿ ಬರುವ ದೇವರು. ನಂಬಬೇಕು ಮಾತ್ರ, ನಂಬಿದವರಿಗೆ ಮಾತ್ರ, ನಂಬಿದ ಭಕ್ತರಿಗೆ ಇಂಬು ಕೊಡುವವರು. ಅದನ್ನು ನೀನೀಗ ತೋರಿಸಿಕೊಟ್ಟದ್ದು. ಸೇವಕರಿಗೆ ಜಯವನ್ನು ಕೊಡಬೇಕು ಎನ್ನುವುದಕ್ಕೋಸ್ಕರವಾಗಿ ನೀನು ಪಡುವಂತಹ ಶ್ರಮವನ್ನು ನೋಡಿದರೆ ಮಹಾ ಅನುಭವ ಇದು ಒಂದರ್ಥದಲ್ಲಿ.
ಇಂಥದ್ದು ಅನುಭವ ಬೇರೆ ಯಾರಿಗೂ ಇದು ಬಂದಿಲ್ಲ. ನಾಟಕ ಅಂತ ತಿಳಿದದ್ದು. ಹಿಂದೆ ಕೆಲವು ದುಷ್ಟರಿಗೆಲ್ಲ ಬಂದಿದಂತೆ. ಸೇವಕ ಜನರನ್ನು ಪಾಲಿಸುವುದು ಹಿರಣ್ಯಕಶಿಪು, ಅವನ ಸೇವಕ ಇದ್ದ ಪ್ರಹ್ಲಾದ. ಆ ಸೇವಕ ಜನವನ್ನು ಅಥವಾ ಅವನಂತಹ ಸೇವಕ ಚಯವನ್ನು ಪಾಲಿಸುವುದಕ್ಕೆ ಬೇಕಾಗಿ ಜಡವಾದಂತಹ ಕಂಬವನ್ನು ಒಡೆದು ಬಂದನಂತೆ. ಎಷ್ಟು ಕಷ್ಟ ಅಥವಾ ಎಷ್ಟು ವಿಚಿತ್ರ ಪೂರಣ ಅಲ್ವಾ? ಅದನ್ನು ಮಾಡಿ ತೋರಿಸಿದನಂತೆ. ಹಂದಿಯಾಗಿ ಹಿರಣ್ಯಾಕ್ಷನನ್ನು ವಧಿಸಿ ಶ್ವೇತವರಾಹ ಅಲ್ವಾ? ಎಂತಹ ವಿಚಿತ್ರವಾದ ವಿಶಿಷ್ಟವಾದಂತಹ ಅವತಾರ. ಇದೆಲ್ಲ ಮಾಡುವುದು ಯಾಕೆ? ಸೇವಕರನ್ನು ಪಾಲಿಸಲಿಕ್ಕೆ, ಅವರನ್ನು ಪಾಲಿಸಲಿಕ್ಕೆ, ಅವರಿಗೆ ವಿಜಯವನ್ನು ಕೊಡುವುದಕ್ಕೆ. ಆಮೇಲೆ ಇನ್ನೊಂದುಂಟು, ಆಡಿದ ಮಾತನ್ನು ನಡೆಸುವುದಕ್ಕೆ ಬದ್ಧತೆ. ಆಡಿದ ಮಾತನ್ನು ನಡೆಸುವುದಕ್ಕೆ. ನಾನು ನಿನ್ನಿಂದ ಚಕ್ರವನ್ನು ಹಿಡಿಸ್ತೇನೆ ಅಂತ ಹೇಳಿದವ. ಈಗ ನಾನು ಒಬ್ಬ ಸೇವಕಲ್ಲ, ಈಗ ನನ್ನ ಮಾತು ನಡಿಬೇಡುವ, ನನ್ನ ಮಾತು ನಡಿಬೇಕು ಅಂತಾರೆ, ನೀನು ಹಿಡಿಬೇಡುವ. ಇಕೊಳ್ಳಿ, ಒಂದು ಮಾತು ಹೇಳ್ತೇನೆ. ಏನು? ಇದಕ್ಕೆ 1000 ಅರೆಗಳುಂಟು. ಹೌದು. ಇದಕ್ಕೆ ಪಾಪ ಪುಣ್ಯ ಗೊತ್ತಿಲ್ಲ, ಕತ್ತರಿಸುವುದಷ್ಟೇ, ತುಂಡಾದಿತ್ತು ಶರೀರ. ಆದರೆ ನಾವು ತಿಳಿದದ್ದೇನು? ಬರೀ ಅರಗಳನ್ನಲ್ಲ, ನಾವು ಸುದರ್ಶನ ಅಂತ ತಿಳಿದಿದ್ದೇವೆ. ಆ ಚಕ್ರ, ಅದರಲ್ಲಿ ದರ್ಶನ ಉಂಟು, ಅದರಲ್ಲಿರುವ ದರ್ಶನವನ್ನು ನಾವು ತಿಳಿಯುವುದು. ಹಾಗಾಗಿ ನೀನು ಚಕ್ರವನ್ನು ಇದರಲ್ಲಿ ಅರಗಳುಂಟು ಅಂದ್ರೆ ನಾವು ಅರಗಳಿಗೆ ಹೆದರೋರಲ್ಲ. ನಮಗೆ ಇದನ್ನು ನೋಡಿದಾಗ ನಗೆ ಬರುವುದಷ್ಟೇ. ನೋಡಿದ್ರೆ ನಗೆ ಬರುವುದು. ನಗೆ ಬಂದ್ರೆ ಯಾಕೆ ನಗೆ? ಇದು ಹಿಡಿದದ್ದು ಕೊಲ್ಲಿಕ್ಕಲ್ಲ, ಇದು ಹಿಡಿತೇನೆ ಅಂತ ತೋರಿಸಿಕೊಳ್ಳಿಕ್ಕಲ್ಲ. ಈಗ ಹಿಡಿಯುವುದಿಲ್ಲ ಅಂತ ಹೇಳಿದವನು ಇನ್ನೊಬ್ಬ ಭಕ್ತ ಪ್ರತಿಜ್ಞೆ ಮಾಡ್ತಾನೆ. ಒಬ್ಬ ಭಕ್ತನಲ್ಲಿ ಹೇಳುದ, ನಾನು ಆಯುಧ ಹಿಡಿದಿಲ್ಲ. ಒಬ್ಬ ಭಕ್ತ, ಈಗ ನನ್ನ ಈ ಕ್ರಿಯೆಗೆ ನೀವು ವಿಪರೀತ ಅರ್ಥ ಕಟ್ಟಿ. ಇನ್ನೊಬ್ಬ ಭಕ್ತ ಹೇಳ್ತಾನೆ, ಆಯುಧ ಹಿಡಿದಿಲ್ಲೋ, ನಾನು ಹಿಡಿಸ್ತೇನೆ ಅಂತ. ಈಗ ಇಬ್ಬರನ್ನು ಸಮಾಧಾನ ಮಾಡುವುದು ಹೇಗೆ? ಸೇವಕ ಜನರಿಗೆ ಬೇಕಾದಂಥದ್ದನ್ನು ಕೊಡಬೇಕು ಅಂತಾದ್ರೆ ಈ ರೀತಿಯಲ್ಲಿ ಒಂದೊಂದು ಮಾಡಬೇಕಾಗ್ತದೆ ಅಂತ ಕಾಣ್ತದೆ. ಹಾಗಾಗಿ ಇದು ನಿನ್ನದು ಲೀಲೆ ಅಂತ ಹೇಳುದು. ಈಗ ನೀನು ಆಯುಧ ಹಿಡಿದಿದ್ದೀಯಲ್ಲ, ಈ ಹಿಡಿದ ಆಯುಧದಿಂದ ಇದು ಕೇವಲ ನಾಟಕ ಆಗಬಾರ್ದು, ಇದು ಕೇವಲ ನಗೆ ಪಾಟಲಾಗಬಾರ್ದು. ಈಗ ಕೃಷ್ಣ ಚಕ್ರ ಹಿಡಿದನಂತೆ, ಏನೂ ಮಾಡ್ಲಿಲ್ಲ ಅಂತ ನೋಡುವ. ನೀನು ನನ್ನ ಮೇಲೆ ಪ್ರಯೋಗ ಮಾಡು. ನನ್ನ ಕೊರಳು ಬೇಡ, ಕೊರಳು ಬೇಡಪ್ಪ, ಒಂದು ಬೆರಳು ಬೇಡ, ಬೆರಳು ಬೇಡ, ಒಂದು ಕೂದಲು, ಒಂದನ್ನಾದ್ರೂ ನೀನು ಆ ಚಕ್ರದಿಂದ, 1000 ಅರಗಳು ಉಂಟು ಅಂತ ಹೇಳಿದ್ಯಲ್ಲ, ಇವುಗಳಿಂದ ಅದರಲ್ಲಿ ಒಂದನ್ನು ಪ್ರಯೋಗ ಮಾಡು. ಒಂದು ಕೂದಲು ತುಂಡಾದ್ರೆ, ಒಂದು ಕೂದಲು ಕೊಂಕಾದ್ರೆ, ಅದನ್ನು ಮಾಡಿ ನೋಡುವ. ನಗುದ್ಯಾಕೆ ಪ್ರಯೋಗ ಮಾಡುತ್ತಾ ರಕ್ಷಾಕರಿ ಎಂಬಂತಹ ಮಹಾಸ್ತ್ರವನ್ನು ಪ್ರಯೋಗಿಸ್ತೇನೆ ಅಂತ ಕಾಲಾಂಜನವನ್ನು ಪ್ರಯೋಗ ಮಾಡ್ತೇನೆ. ಹೇಗೆ? ಮುಚ್ಚಿದ್ದೇನೆ. ಹೇಗಾಯ್ತು? ಎರಲು ಕಿರುನಗೆ ಗೂಡಿ ಏನಾಲು ಕಿರುನಗೆ ಗೂಡಿ ಹೊರಗಿನಿಂದ ತಂದು ಸಂಕಲನ ಮಾಡಿದ್ದಲ್ಲ, ಒಳಗೆ ನಾನೇ ಚದುರಿಸಿದ್ದನ್ನು ಕೂಡಿಸಿದ್ದು. ಚಕ್ರವ ಧನುಜದಲ್ಲಣ ಮುಚ್ಚಿ ತೆರೆಯುವವನು ಅವನೇ, ಮುಚ್ಚುವವನು ಅವನೇ. ಹೋಯ್ತದು. ಚಕ್ರವ ಧನುಜದಲ್ಲಣ ಮುಚ್ಚಿ ವರಸಂದನವನೇರಿ ಪುನಃ ಹತ್ತಿದ್ದೇನೆ. ಕಿರೀಟಿ ಗಭಯವನೀಯಲ್ ಭರವಸೆ ಉಂಟು ನಿನಗೆ. ಚ್ಯುತನು ಶ್ರೀಹರಿ ಆಚಾರ್ಯರೇ, ಕೃಷ್ಣ 9ನೆಯ ದಿವಸದ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಅನುಕೂಲಿಸುವ ಎಲ್ಲ ಕಲಾಪಗಳು ನಿರ್ವಿಘ್ನವಾಗಿ ನೆರವೇರಿದೆ. ಸಮಾರೋಪದ ಹೊತ್ತಿಗೆ ಬಂತೀಗ. ಪ್ರಸಂಗಕ್ಕೆ ದೊಡ್ಡ ಕಳಂಕ ಬರುವುದೇ ಸಮಾರೋಪದಲ್ಲಿ. ಸರಿಯಾಗದಿದ್ರೆ ಎಲ್ಲವೂ ಸರಿಯಾಗಿದೆ. ಸಮಾರೋಪದಲ್ಲಿ ಎಲ್ಲ ಬಣ್ಣವನ್ನು ಮಸಿನುಂಗಿತು ಅಂತ ಅವರ ನಾಲಗೆ ಜಾರಿದುದರಿಂದ ಕೆಲವು ಶಬ್ದ ಬಂದು ಇಡೀ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯೇ ಹಾಳಾಗಿ ಹೋಯಿತು. ಹಾಗಾಗುವಾಗ ಸಮಾರೋಪ ಎನ್ನುವುದು ಉದ್ಘಾಟನೆಗಿಂತಲೂ ಕಟ್ಟೆಚ್ಚರಿದಿಂದಲೂ ಅತ್ಯಂತ ಸೂಕ್ಷ್ಮವಾದಂತಹ ನೆಲೆಯಿಂದಲೂ ಮಾಡಬೇಕಾದಂತಹ ಕೃತಿ ಸಮಾರೋಪಗೊಳಿಸಬೇಕು. ಯಾರಿಗೂ ಅಸಮಾಧಾನ ಆಗಬಾರದು, ಕಡಿಮೆ ಅಂತ ಆಗಬಾರದು. ಅನುಭವದ ಮಾತು ನಿಮ್ಮದು. ಆ ಕಾರಣದಿಂದಲೇ ನೀವಾಡಿದ ಮಾತುಗಳನ್ನು ಕೇಳಿ ಉಪಸಂಹರಿಸಿದ ಬಗೆಗೆ ಬೆರಗಾಗಿ
ಕಿರುನಗೆ ಒಂದು ನನಗೆ ಬಂದು ಹೋಯಿತು. ಅದು ಗೊತ್ತಾಯ್ತು. ಸ್ಮೇರಮುಖ ಅಂತ ನನಗೆ ಹೆಸರುಂಟು. ಎಲ್ಲ ಮಕ್ಕಳು ನಾವು ಹುಟ್ಟಿದ್ದೇವೆ ಎನ್ನುವುದನ್ನು ಪ್ರಪಂಚಕ್ಕೆ ಅಥವಾ ತನ್ನ ಅಬ್ಬೆ ತನ್ನ ಅಪ್ಪನಿಗೆ ಅರ್ಥ ಮಾಡಿ ಕೊಡುವುದು ಅಳುವಿನಿಂದ. ನಾನು ನಗುತ್ತಲೇ ಹುಟ್ಟಿದವ, ಯಾಕಂದ್ರೆ ಅವರು ಅಳುತ್ತಾ ಇದ್ರು. ಆ ಕಾರಣದಿಂದಲೇ ನನಗೆ ನಗು ಎನ್ನುವುದು ಸಹಜದ ಕರ್ಮ, ಸಹಜದ ಧರ್ಮ. ಈಗ ಚಕ್ರವನ್ನು ಧನುಜದಲ್ಲನಾಗಿ ಮುಚ್ಚಿದ್ದೆ. ಮುಚ್ಚಿ ನಗುವುದು ಯಾಕೆ? ಈಗ ಧನುಜ ಅಂತ ಹೇಳಿದ ತಕ್ಷಣ ಕೋರೆ ಹಲ್ಲು, ಹಸಿ ಹಸಿ ಮಾಂಸ ತಿಂದು ಅದರಿಂದ ಒಸರುವ ರಕ್ತದ ಜೊಲ್ಲು, ಕೆಂಗಣ್ಣು, ನೆತ್ತಿಯ ಮೇಲೆ ಕೋಡು, ವಿಶಾಲವಾದಂತ ಕರ್ಣ, ಗೆರಸೆ ಅಂತ ಉಗುರುಗಳೇ ಬೇಕು ಅಂತ ಇಲ್ಲಲ್ಲ. ಅದು ಆ ಕಾಲದಲ್ಲೆಲ್ವಾ ಭೀಷ್ಮರೇ. ಲಂಕೆ ಎನ್ನುವುದಕ್ಕೂ ಭೂಮಿಗೂ ಒಂದು ಸಮುದ್ರ ಅಡ್ಡ ಇತ್ತು. ಈಗ ಅದು ಉಂಟ? ಆ ಅಡ್ಡ ಉಂಟ? ಸೇತು ಒಂದು ಸೇತು ಅಡ್ಡ ಇತ್ತು ಆಗ ಕಾಲದಲ್ಲಿ. ಒಂದು ಸಮುದ್ರ ಅದರ ಅಡ್ಡ ಇತ್ತು. ಮೊದಲು ದೇವತೆಗಳ ಮೇಲೆ ರಕ್ಕಸರು ಪಾತಾಳದಲ್ಲಿ ಅಷ್ಟು ಅಂತರ ಇತ್ತು. ಆಮೇಲೆ ಒಂದು ಸಮುದ್ರ ಮಾತ್ರ ಅಡ್ಡ. ಈಗ ಹಾಗಲ್ಲ. ಚಂದ ಕಾಣುವವನ ಒಳಗೂ ಒಬ್ಬ ರಾಕ್ಷಸ ಇದ್ದಾನೆ. ಧರ್ಮರಾಯನ ಹಾಗೆ ಕಾಣುವ ಎಂತೆಂಥ ಶಿಶುಪಾಲರಿದ್ದಾರೆ. ನೀವು ತಿಳಿಯದವರು, ನಿಮ್ಮಂತ ಪ್ರಾಜ್ಞರಿಗೆ ನಾನು ವಿವರಿಸಬೇಕು. ಹಾಗಾದರೆ ಧನುಜದಲ್ಲಣ ಅಂತವರಿಗೆ ಆ ಚಕ್ರವನ್ನು ಮುಚ್ಚಿದ್ದೇನೆ, ಚಂದನವನ್ನು ಏರಿಕೊಂಡಿದ್ದೇನೆ. ಮೊದಲು ನಾನು ಸಾಂತ್ವನ ಕೊಡಬೇಕಾದದ್ದು ನನ್ನ ಪ್ರೀತಿಯ ಪಾರ್ಥನಿಗೆ. ನನ್ನ ಭರವಸೆ ಇವತ್ತಿನ ಯುದ್ಧದಲ್ಲಿ ಇದು ಉದಯೋನ್ಮುಖ. ನಾನು ಈಗಲೂ ಹೌದು, ಮದುವೆ ಆಗಿದೆ, ಮಕ್ಕಳಿಗಪ್ಪನಾಗಿದ್ದೇನೆ ಅಂತ ಆದರೂ ಕೇವಲ ವಯೋವೃದ್ಧತ್ವದಿಂದ ಅಶಕ್ತನಾಗಿದ್ದೇನೆ ಎನ್ನುವುದನ್ನು ತೋರಿಸದೆ ತನ್ನ ಶಕ್ತಿ ಏನು ಎನ್ನುವುದನ್ನು ನಿಮ್ಮ ಮುಂದೆ ಹೊರಗಲ್ಲಿಗೆ ಹಚ್ಚಿದ್ದಾನೆ. ಬೇರೆಯವರಾದ್ರೆ ನಾಲಗೆ ಅದುರು ಬಿದ್ದು ಶಬ್ದ ಬಾರದೆ ತೊದಲಾಡಿ ಬಿಡ್ತಿದ್ರು. ಅವ ಗಟ್ಟಿ ಮಾತಾಡಿದ್ದಾನೆ ನಿಮ್ಮ ಮುಂದೆ. ವಾಗ್ಬಾಣವು ಬತ್ತಳಿಕೆಯಲ್ಲಿದ್ದ ಬಾಣ. ಹಾಗಾದ್ರೆ ನಿಮ್ಮ ಮೊಮ್ಮಗಲ್ವ? ಆ ನನ್ನ ಭಾವ ಎನ್ನುವುದಕ್ಕಿಂತ ಮೊದಲು ನಿಮಗೆ ಮೊಮ್ಮಗ ಆಗಿದ್ದವ. ಆ ಕಾರಣದಿಂದ ಈಗ ಕಿರೀಟಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಇನ್ನು ಹೋಗುವುದಾ? ಅಲ್ಲ, ಹೋಗುದೆಲ್ಲಿಗೆ? ಹೋಗುದಲ್ಲಿಗೆ 2 ಬಾಣ ಬಿಟ್ಟವಲ್ಲ. ಬಾಣದ ಪರಿಣಾಮವನ್ನು ಅಲ್ಲ, ಪ್ರತಿಜ್ಞೆಗಳಿತ್ತಲ್ಲ. ಒಂದು ಸಮಾರೋಪ ಚಂದ ಆಗಬೇಕು ಅಂತಾದ್ರೆ ಫಲಿತಾಂಶ ಏನು ಅಂತ ಬೇಕಲ್ಲ. ಈಗ ಬಿತ್ತಿದ್ದಾಗಿದೆ ಮೊದಲು, ಈಗ ಬಂದ ಫಲ ಎಷ್ಟು ಅಂತ ಒಂದು ಲೆಕ್ಕ ಬಿಡುವ. ಪ್ರತಿಜ್ಞೆ ನಿಮ್ಮದು ಉಂಟು. ಹರಿಯೇ, ಈ ದಿವಸದ ಯುದ್ಧದಲ್ಲಿ ನರನ ಯುದ್ಧದಲ್ಲಿ ನನ್ನನ್ನು ಜಯಪಡಿಸೋ ಈ ಒಂದು ಇತ್ತು. ಕೇಳು ಕಮಲಾಂಬಕನ ಅಲ್ಲಿಂದ ಪ್ರಾರಂಭ ಮಾಡಿ ನೀಲಮೇಘ ಶ್ಯಾಮನ ಇಬ್ಬರೂ ನಿನ್ನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ. ಒಂದು ಕೆಲಸ ಮಾಡುವ. ಈಗ ಶತ್ರುಗಳಾಗಿದ್ರೆ ಈಗ ಭಗದತ್ತ ಮತ್ತೆ ಅಭಿಮನ್ಯುವಿನ ಹೋರಾಟ ಅದು ಆಗಿದ್ರೆ ನಾವು ಒಂದು ಸಮನ್ವಯ ಮಾಡ್ಲಿಕ್ಕಿಲ್ಲ. ನೀವು ಅಜ್ಜ ಮೊಮ್ಮಗಲ್ವ? ಹೌದು. ಇದನ್ನು ಹೇಗೆ ಮಾಡುವ? ಅಲ್ಲ, ಈಗ ನಾನು ಅವನ ಹಣೆಗೆ ಒಂದು ಬಾಣ ಹೊಡೆದೆ, ಒಂದು ಕೆಲಸ ಮಾಡುವ. ಬಿದ್ದ, ಎಚ್ಚರ ತಪ್ಪಿ ಸೋತವ. ಈಗ ನಿಮಗೆ ಇದು ತಪ್ಪಿದ್ದನ್ನು ಸರಿ ಮಾಡಬೇಕಂತಲ್ವಾ? ಹೌದು. ಸರಿ ಸಮ ಮಾಡು. ಸರಿ ಸಮ ಬಲರೆಂದು ತೋರಿ ತಿಂದಿಗೆ ಸಾಕು ತರಣಿಯಸ್ತಗೆ ಪೋದನು. ತರಣಿ ಅಸ್ತಗೆ ಪೋದನು. ಸಮ. ಕೆಲವು ಕಡೆ ಸರಿ ಇರ್ತದೆ, ಸಮ ಇರುವುದಿಲ್ಲ. ಕೆಲವರು ಸಮ ಇರ್ತದೆ, ಸರಿ ಇರುವುದಿಲ್ಲ. ಸರಿ ಸಮ ಅಂತ ಆಗಬೇಕಿದ್ರೆ
ಇಬ್ಬರಲ್ಲೂ ಒಂದೊಂದು ಓರೆ ಕಾಣಿಸಬೇಕು, ಕೊರೆ ಕಾಣಿಸಬೇಕು, ಮತ್ತೆ ಸರಿಯದೇ ಸಮ ಆಗಬೇಕು. ಅರ್ಧಕ್ಕೊಳ್ಳಿ. ಪ್ರಾಜ್ಞರ ಮಾತಂದ್ರೆ ಹಾಗೆ. ಹಾಗಾದರೆ ತಲೆಮಾರುಗಳ ಅಂತರವನ್ನು ನೋಡಿದರೆ 800 ವರ್ಷಗಳ ಸುದೀರ್ಘವಾದ ಆಯುಮಾನವನ್ನು ನೀವು ತುಳಿದು ಬಂದವರು. ಸರಿದ ಪಾರ್ಥ ಈಗೀಗ ಪ್ರಪಂಚವನ್ನು ಕಂಡು ಇಷ್ಟು ಪ್ರಾಯ ಆಗಿದೆ ಅಲ್ಲ, ಮಕ್ಕಳಾಗಿದ್ದದ್ದು ಬೇರೆ ಕತೆ. ಆದ್ರೆ ಪ್ರಾಯದ ಹೋಲುವೆಯಿಂದ ತಲೆಮಾರುಗಳ ಅಂತರ ಉಂಟಲ್ಲ. ಹೌದು. ಹಾಗಾದ್ರೆ ಮುತ್ತಯ್ಯನಾದಂತ ನಿಮ್ಮ ಸಮ್ಮುಖದಲ್ಲಿ, ಪಿತಾಮಹನಾದ ನಿಮ್ಮ ಸಮ್ಮುಖದಲ್ಲಿ ಅಮೋಘ ವೀರ್ಯವನ್ನೇ ಪ್ರದರ್ಶನ ಮಾಡಿದ್ದಾನೆ. ಆದರೆ ರಥವನ್ನು, ಅದರ ಕುದುರೆಗಳನ್ನು, ಅದರ ಪತಾಕೆಯನ್ನು, ಅದರಲ್ಲಿರಬಹುದಾದಂತಹ ಸಾರಥಿಯನ್ನು, ಅದರಲ್ಲಿರಬಹುದಾದ ಅನ್ಯ ಪರಿಕರಗಳನ್ನು ತನ್ನನ್ನು ಸಂಭಾಳಿಸಿಕೊಳ್ಳುತ್ತಾ, ಸಂರಕ್ಷಣೆ ಮಾಡಿಕೊಳ್ಳುತ್ತಾ, ಇದಿರಾಳಿಯ ಹತ್ತಿಗೆ ಸಿಲುಕದ ಹಾಗೆ ತಪ್ಪಿಸುತ್ತಾ ಹೋಗಬಲ್ಲವನು ಸಾರಥಿ. ಆದರೆ ಇವರೆಲ್ಲರನ್ನು ಕಾಯಬೇಕಾದ ಹೊಣೆಗಾರಿಕೆ ಎಣೆಯುತ್ತವನು ಮಹಾರಥಿಯ ರಥಿಕ ಮಾತ್ರ. ಮಹಾರಥಿ ಅಂತವನಿಗೆ ಹೆಸರು. ಯಾಕೋ ಪಾರ್ಥ ನನ್ನ ಹಣೆಗೆ ಹಸಿರತ್ನವನ್ನು ಪ್ರಯೋಗ ಮಾಡುವಾಗ ಯಾಕೋ ತಡಿಲಿಕ್ಕೆ ಅವನಿಗೆ ಆಗಲಿಲ್ಲ. ಅದನ್ನು ಅವ ಬಿದ್ದ. ಹಾಗಾದರೆ ಹಾಗಾದ್ರೆ ನೀವು ಗೆದ್ದಿದ್ದೀರಿ. ಅಜ್ಜನ ಬಿಲ್ಲನ್ನು ತುಂಡರಿಸಿದ್ದೇನೆ. ಅರ್ಧಕೊಳ್ಳಿ. ಅವನಿಗೆ ನನ್ನ ಪುನಃ ಹೊಸ ಬಿಲ್ಲು ತೆಕ್ಕೊಂಡು ಗಡ್ಡ ನೀವಿಕೊಂಡು ಯಾರಿಗ ಕಾಣದಾಗ ಅದಕ್ಕೆ ನಾರಿ ಬಂದ ಮಾಡುವ ಶಬ್ದ ಈಗಲೂ ನನ್ನ ಕಿವಿಗಳಲ್ಲಿ ಕೇಳ್ತದೆ. ಅಜ್ಜನ ಬಿಲ್ಲಿನ ಲೆಕ್ಕ ಇಟ್ಟಿದ್ದಾನೆ. ಅಜ್ಜನ ಬಿಲ್ಲನ್ನು ಲೆಕ್ಕ ಇಡುವವನೇ ನಿಜವಾದ ಮೊಮ್ಮಗ. ಹಾಗಿದ್ದರೆ ಗೆದ್ದವನು ನಾನು ಅಲ್ಲ. ಗೆದ್ದವನೇನು ಅಂತಲ್ಲ, ಸರಿಸಮರೆಂದು ತೋರಿ ತಿಂದಿಗೆ. ಅಯ್ಯೋ, ಈ ಅಜ್ಜ ಮೊಮ್ಮಕ್ಕಳು ಪ್ರಯೋಗ ಮಾಡಿದ ಅಸಂಖ್ಯಾತವಾದ ಶರವರ್ಷವನ್ನು ಬಿಟ್ಟ ಕಣ್ಣಿನಿಂದ ತೆರೆದ ಬಾಯಿಯಿಂದ ದಿಗ್ಮೂಢನಾಗಿ ನೋಡಿದ ನನಗೆ ತೋರುವುದು ಮಾತ್ರ ನಿರ್ಣಯ ಮಾಡ್ಲಿಕ್ಕಿಲ್ಲ. ಪಾಲಕರು ದಿಗ್ಮೂಢರಾದರು, ತೋರುವುದು ಮಾತ್ರ. ಕಣ್ಣು ತೆರೆದವರು ಕಣ್ಣು ಮುಚ್ಚಿ. ಹಾಗಾಗಿ ನನ್ನ ತೀರ್ಪನ್ನು ಇಬ್ಬರು ನೀವು ಯಾವುದೇ ವ್ಯಾಜ ಇಲ್ಲದೆ ಒಪ್ಪಿಕೊಳ್ಳಬೇಕು. ನನಗೆ ತೋರಿದುದನ್ನು ಸರಿ ಹೇಳಿದ್ದರು. ಆದರೆ ಅಕೊಳ್ಳಿ ಹೊಂಬಣ್ಣದಿಂದ ರಕ್ತ ರಾಜಿತ ಸುವರ್ಣದಿಂದ ಹೋದ. ಆಮೇಲೆ ಕೊನೆಯ ಒಂದು ಶಬ್ದಕ್ಕೆ ನೀವೇ ಅರ್ಥ ಕಟ್ಟಬೇಕು. ಇಷ್ಟು ದಿನ ಆಯ್ತು ಭೀಷ್ಮರೇ, 9 ದಿನ ಆಯ್ತು. ಸುರ ನದಿ ಸುತ ನೀವು ಬಿಡದಿಗೆ ತೆರಳಬೇಕು. ಅರ್ಜುನ ತೆರಳು ಅಂತ ಅಲ್ಲಿಲ್ಲ. ನದಿ ಸುತ, ಸುರ ನದಿ ಸುತ ಬಿಡದಿಗೆ ತೆರಳು ಅಂತ ಯಾಕೆ ನಿಮ್ಮನ್ನೇ ನಾನು ಬಿಡದಿಗೆ ತೆರಳು ಅಂತ ಹೇಳುವುದು? ನೀವು ಬಿಡದಿಗೆ ತೆರಳದೆ ಬಿಡದೆ ಬಂದ್ರೆ, ನೀವು ಬಿಡದೆ ಬಂದ್ರೆ ತೊಂದರೆ. ಇವರಿಗೆ ಅರಮನೆಯ ಪಾವಟಿಗೆ ಮೆಟ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಬಿಡದಿಗೆ ಹೋಗ್ಬೇಕು. ಆ ಕಾರಣದಿಂದ ನೀವು ಒಪ್ಪಿಗೆ ಕೊಟ್ರೆ ಹೇಗೆ ಅರ್ಜುನ ನಿನಗೂ ಮನಸ್ಸುಂಟ? ಒಬ್ಬ ಅಜ್ಜನನ್ನು ರಾತ್ರಿ ನಾವು ಶಿಬಿರದಲ್ಲಿ ಭೇಟಿ ಮಾಡಿ ಬರೋಣ. ಮಕ್ಕಳು ರಾತ್ರಿ ಬರಬಾರದು ಅಂತ ಇಲ್ಲ. ಅಲ್ಲ, ಅವ್ರು ಮಾತ್ರ ಬರೋದು ಬೇಡ. ನನ್ನ ಅಪವಾದ ಬಂದಿತ್ತಪ್ಪ, ಮೆಲ್ಲ ಗುಟ್ಟಿನಲ್ಲಿ ಹೋದ್ರು ಅಂತ ನಾನು ಬರ್ತೇನೆ. ಒಟ್ಟಿಗೆ ಬರ್ತೇನೆ. ಸದಾ ಸ್ವಾಗತ, ತೆರೆದ ಎದೆಯಿಂದ ಸ್ವಾಗತಿಸ್ತೇನೆ. ಹಾಗಾದ್ರೆ ನೀವು ನಿಮ್ಮ ಬಿಡದಿಗೆ ಅದ್ದಕ್ಕಳಿ ಮಾತು ಒಟ್ಟಿಗೆ ಮತ್ತೆ ಹೋಗುವ. ನಾಳೆ ಸುರನದಿ ಸುತ ಬಿಡದಿಗೆ ಹೋಗು ಅಂತ ಹೇಳುವ ಅವಶ್ಯಕತೆಯನ್ನು ನೀವು ಸೃಷ್ಟಿ ಮಾಡಬಾರದು. ಅರ್ಥ ಆಯ್ತು. ನಾನು ಮೌಖಿಕವಾಗಿ 10ಕ್ಕೆ ಮುಕ್ತ. ಹಾಗಾದ್ರೆ ಮುಗಿಸೋಣವೇ? ಸರಿಯಾದ ಸಮಯಕ್ಕೆ ಪ್ರಸಂಗ ಮುಗಿಸಿದ್ದೀರಿ. ನಮೋ ನಮಃ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಇದು ತನಕ ಭೀಷ್ಮಪರ್ವ ಎನ್ನುವಂತಹ ಯಕ್ಷಗಾನ ನೋಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮುಮ್ಮೇಳ ಮತ್ತು ಹೆಮ್ಮೇಳದ ಕಲಾವಿದರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದು ತನಕ ಶಾಂತಚಿತ್ರದಿಂದ ಈ ಕಥೆಯನ್ನು ಆಲಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಥೆಗೆ ಮಂಗಲವನ್ನು ಹಾಡುವುದಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದೇನೆ. ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಕರದುಳು ಪರಶೂಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ
ತುಳು ಪರಶುಭ ಶಾಂಕುಶದರಿಗೆ ಹರುಷದಿ ಭಕ್ತರ ಪೊರೆ ಬಗಿ